ರಾಷ್ಟ್ರಕ್ಕೆ ಮೋದಿ ಅಗತ್ಯ ಇದೆ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಒಂದು ಕಾರ್ಯಕ್ರಮ ಡಿಬೇಟ್ ಅನ್ನುವಂಥದ್ದೇನಿಲ್ಲ, ಈ ಚರ್ಚೆ ಅನ್ನುವಂಥದ್ದನ್ನೆಲ್ಲ ಬದಿಗಿಟ್ಟು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸತ್ಯ ಸಿಗ್ಬೇಕನ್ನುವಂಥದ್ದು, ಸತ್ಯಾನ್ವೇಷಣೆ ಆಗ್ಬೇಕು ಅನ್ನುವಂಥದ್ದು, ನಿಜವಾಗ್ಲೂ ಕೂಡ ಏನಾಗಿದೆ ಅನೇಕ ಜನರು ಕೇಳ್ತಾ ಇರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕಂಡ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಪತ್ರಿಕೋದ್ಯಮ ಅಂತ ಹೇಳುವಾಗ ಎಲ್ಲೋ ಒಂದ್ ಕಡೆ ಯಾವತ್ತೂ ಕೂಡ ಋಣಾತ್ಮಕ ಸುದ್ದಿಯನ್ನು ನಾವು ಬಿತ್ತರಿಸಬೇಕಾಗಿಲ್ಲ, ಬದಲಾಗಿ ಧನಾತ್ಮಕ ಸುದ್ದಿಯನ್ನು ಅದೇ ರೀತಿ ಸತ್ಯಾನ್ವೇಷಣೆ ನಾವು ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ನಾವು ಇವತ್ತು ಮಾತನಾಡ್ತಿರುವಂತಹ ವಿಷಯ ಅಂತ ಹೇಳಿದ್ರೆ ಸೂಕ್ಷ್ಮ ಅಂತ ಹೇಳ್ಬೋದು, ಇನ್ನೊಂದ್ ಕಡೆ ನಂಬಿಕೆ ಅಂತ ಹೇಳ್ಬೋದು, ಧಾರ್ಮಿಕತೆ, ಆಚಾರ ವಿಚಾರಗಳು ಹೇಳ್ಬೋದು, ಎಲ್ಲವೂ ಕೂಡ ಮಿಶ್ರಣ ಅನ್ನುವಂಥದ್ದು. ಈ ವಿಷಯದ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ಕಳೆದ ನಿನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತಹ ಒಂದು ವಿಡಿಯೋ, ಆ ವಿಡಿಯೋಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆಗಳು, ಪರ ವಿರೋಧವಾಗಿರುವಂತಹ ಚರ್ಚೆಗಳು, ಇದರ ಬಗ್ಗೆ ನಾವು ಮಾತನಾಡ್ತೇವೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆನಂದನಿಗೆ ಅಪಪ್ರಚಾರ. ನಾನು ನಿತಿನ್ ಸಾಲ್ಯ. ರಾಜಕೀಯ ಬೆಳವಣಿಗೆ ಎಲ್ಲವನ್ನೂ ಕೂಡ ರಾಷ್ಟ್ರಕ್ಕೆ ಮೋದಿ ಅಗತ್ಯ ಇದೆ. ಎಸ್, ಆನಂದನಿಗೆ ಅಪಪ್ರಚಾರ ಅನ್ನುವಂಥ ನಾವು ಟೈಟಲ್ ಕೊಟ್ಟಿದ್ವಿ. ಯಾರು ಆನಂದ್ ಅನ್ನುವಂಥದ್ದು, ಈ ಆನಂದನಿಗೆ ಏನು ಅಪಪ್ರಚಾರ ಆಯಿತು ಅನ್ನುವಂಥ ತಮ್ಮ ತಲೆಯಲ್ಲಿ ಬರುತ್ತೆ. ನಿಜವಾಗ್ಲೂ ಕೂಡ ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಅಪಪ್ರಚಾರ ಆಗಿದೆ ಈ ಆನಂದನಿಗೆ ಅನ್ನುವಂಥದ್ದು. ದೊಡ್ಡ ಮಟ್ಟದಲ್ಲಿ ಏನೋ ಅಪಚಾರ ಕೂಡ ಆಗಿದೆ ಅನ್ನುವಂಥದ್ದು ಅನೇಕ ಜನರು ಹೇಳ್ತಾರೆ. ಅದಕ್ಕಾಗಲೇ ನಾನು ಹೇಳಿದೆ, ಪರ ವಿರೋಧ ಚರ್ಚೆ ಕೇಳಿ ಬರ್ತಾ ಇದೆ ಅನ್ನುವಂಥದ್ದು. ಎಸ್, ಆನಂದ್ ಅಂತ ಹೇಳುವಾಗ ಗೊತ್ತಾಗಿರ್ಬೋದು, ಶಿವರಾಜ್ ಕುಮಾರ್ ಅಭಿನಯದ ಕನ್ನಡ ಚಲನಚಿತ್ರರಂಗದಲ್ಲಿ ಶಿವರಾಜ್ ಕುಮಾರ್ ಅಂತ ಹೇಳುವಾಗ ಹ್ಯಾಟ್ರಿಕ್ ಹೀರೋ ಅನ್ನುವಂಥ ಹೆಸರಿದೆ. ಸೊ ಇವರು ಅಭಿನಯಿಸಿರುವಂತಹ ಒಂದು ಚಿತ್ರ ಇದೆ ಆನಂದ್ ಅನ್ನುವಂಥದ್ದು. ನಮ್ಮ ಮಂಗಳೂರಿನ ಕರಾವಳಿ ಭಾಗದಲ್ಲಿ ಚಿತ್ರೀಕರಣ ನಡೀತಾ ಇದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ಕ್ಷೇತ್ರ, ಇತಿಹಾಸ ಪುರಾಣ ಪ್ರಸಿದ್ಧವಾಗಿರುವಂತಹ, ನಿಜವಾಗ್ಲೂ ಕೂಡ ನಮ್ಮ ತುಳುನಾಡಿನ ಆರಾಧ್ಯ ದೈವ ಅನ್ನುವಂಥದ್ದು, ಶಕ್ತಿ, ತುಳುನಾಡಿನ ಶಕ್ತಿ ಅನ್ನುವಂತಹ ಮಾತುಗಳು ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ನಡೆದಂತಹ ಒಂದು ಚಿತ್ರೀಕರಣದ ವಿಡಿಯೋ ಆನಂದ್ ಅನ್ನುವಂತಹ ಚಿತ್ರ. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್, ರಚಿತಾರಾಮ್ ಅವರು ಅಭಿನಯಿಸ್ತಿದ್ರು. ಅದೇ ರೀತಿ ನೀವು ನೋಡ್ತಾ ಇರ್ತೀರಾ, ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಕ್ಷೇತ್ರದಲ್ಲಿ ಈ ಚಿತ್ರೀಕರಣದಲ್ಲಿ ಪಾಲ್ಗೊಂಡಂತಹ ನಟ ನಟಿಯರು. ಇದರಲ್ಲಿ ಈ ಸಂದರ್ಭದಲ್ಲಿ ಈ ಚಿತ್ರದಿಂದ ಕ್ಷೇತ್ರ ಆಗಿರ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ನಮ್ಮ ನಂಬಿಕೆಯ ಆರಾಧ್ಯ ದೈವ ಅನ್ನುವಂಥದ್ದು, ಎಸ್, ನಮ್ಮ ನಂಬಿಕೆಯ ದೈವಾರಾಧನೆ ಅಥವಾ ಭೂತಾರಾಧನೆ ಏನಂತ ಕರಿತೇವೆ ನೋಡಿ, ಇದಕ್ಕೆ ಅಪಪ್ರಚಾರ ಆಗಿದೆ ಅನ್ನುವಂತಹ ಮಾತುಗಳು. ಎಸ್, ನಿಜವಾಗ್ಲೂ ಕೂಡ ಏನಾಗಿದೆ, ಏನ್ ಆ ವಿಡಿಯೋ ಅನ್ನುವಂಥದ್ದು, ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋ ಯಾವುದು ಬರ್ತಾ ಇದೆ, ಒಂದ್ಸಲ ನೋಡ್ಕೊಂಡು ಬನ್ನಿ.
ದೇಹಸ್ಯ ನಿಗ್ರಹ ಬುದ್ಧಿಕ್ಷಯೋ ಧರ್ಮ ವಿಪರ್ಯಯಶ್ಚ ಸುಖಸ್ಯ ಗಂಧ ನರಕಸ್ಯ ಬಂಧ ಅಷ್ಟಾಭನಾರ್ಥೋ ಕರಭೀಮ ಮಧ ಪ್ರಮಾದ ಮತ್ತು ಮುಂಚೆ ಎಂದಾವು ಮಧ ಪ್ರಮಾದ ಮದವಿಲ್ಲದ ಅಲ್ಲ ಮಧ ಪ್ರಮಾದ ಕಲಹಸ್ಯ ಎಸ್, ಇದು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಡಿಯೋ. ಕನ್ನಡ ಚಲನಚಿತ್ರರಂಗದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯಿಸಿರುವಂತಹ ಆನಂದ್ ಅನ್ನುವಂತಹ ಚಿತ್ರದಲ್ಲಿ ಈ ಚಿತ್ರದ ಚಿತ್ರೀಕರಣ ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸಿನಿಮಾಕ್ಕಾಗಿ ಒತ್ತೆಕೋಲದ ದೃಶ್ಯದ ಮರುಸೃಷ್ಟಿ ಮಾಡಲಾಗಿತ್ತು. ಏನಿದು ವಿಜುವಲ್ಸ್ ನೀವು ನೋಡ್ತಾ ಇದ್ರ, ಇದು ಸಿನಿಮಾಕ್ಕಾಗಿ ಒತ್ತೆಕೋಲದ ದೃಶ್ಯ ಮರುಸೃಷ್ಟಿ ಮಾಡಿದಂತಹ ಒಂದು ದೃಶ್ಯದ ಸಂದರ್ಭ ಯಾವ ರೀತಿ ಇದೆ ಅನ್ನುವಂಥದ್ದು. ಆದ್ರೆ ಚಿತ್ರತಂಡದ ವಿರುದ್ಧ ಭಕ್ತರು ಯಾಕೆ ಗರಂ ಆಗಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಒತ್ತೆಕೋಲ ಮಾಡುವಾಗ ಯಾವ ರೀತಿಯ ಆಚರಣೆಗಳು ಎಲ್ಲ ಇರುತ್ತೆ ಅದೇ ರೀತಿ ಆಚರಣೆಗಳು ಇಲ್ಲಿ ನಡೆದಿದೆ ಅನ್ನುವಂತಹ ಮಾತುಗಳು. ಅದೇ ರೀತಿ ಭೂತಕೋಲ ಅಂತ ಹೇಳುವಾಗ ಅಥವಾ ದೈವಾರಾಧನೆ ಅಂತ ಹೇಳುವಾಗ ಅದೇ ರೀತಿಯ ರೀತಿ ರಿವಾಜುಗಳು ಇರುತ್ತೆ. ಇದೆಲ್ಲವೂ ಕೂಡ ಇಲ್ಲಿ ಅನುಸರಿಸಲಿಲ್ವಾ ಅನ್ನುವಂತಹ ಮಾತುಗಳು ಬರುತ್ತೆ. ಇನ್ನೊಂದು ಕೂಡ ಅನೇಕ ಪ್ರಶ್ನೆಗಳು ಬರುತ್ತೆ. ತಾವು ನೋಡ್ತಾ ಇರುವಂತಹ ವಿಡಿಯೋ ಒತ್ತೆಕೋಲ ದೃಶ್ಯದ ಮರುಸೃಷ್ಟಿ ಆನಂದ್ ಚಿತ್ರೀಕರಣದ ಸಂದರ್ಭದಲ್ಲಿ ಮಾಡಿದಂತಹ ವಿಡಿಯೋ. ಇತಿಹಾಸ ಪ್ರಸಿದ್ಧ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಆಸುಪಾಸಿನ ಸ್ಥಳದಲ್ಲಿ ನಡೆದಂತಹ ಘಟನೆ. ನಿಜವಾಗ್ಲೂ ಕೂಡ ಮಾಹಿತಿ ಅಂತ ಹೇಳಿದ್ರೆ ಅನೇಕ ಊಹಾಪೋಹಗಳು ಕೇಳಿ ಬರ್ತಾ ಇತ್ತು. ಅಲ್ಲಿರುವಂತಹ ಆವರಣದಲ್ಲಿ ಅನ್ನುವಂಥದ್ದು, ಆವರಣದಲ್ಲಿ ಅಲ್ಲ, ನಿಜವಾಗ್ಲೂ ಕೂಡ ಇದು ಖಾಸಗಿ ಗದ್ದೆಯಲ್ಲಿ ನಡೆದಂತಹ ಒಂದು ಚಿತ್ರೀಕರಣದ ವಿಡಿಯೋ ತಾವು ನೋಡ್ತಾ ಇರುವಂತದ್ದು. ಕ್ಷೇತ್ರಕ್ಕೂ ಇದಕ್ಕೂ ಯಾವುದೇ ರೀತಿಯ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದ್ರೂ ಕೂಡ ನಾವು ಗಮನಿಸಬೇಕಾಗಿರುವಂತದ್ದು ಏನು ಅಂತ ಹೇಳಿದ್ರೆ, ಈ ದೈವಾರಾಧನೆ ಅನ್ನುವಂಥದ್ದು, ಭೂತಾರಾಧನೆ ಅನ್ನುವಂಥದ್ದು, ಇದಕ್ಕೆ ದೈವಿಕ ಶಕ್ತಿ ಇದೆ ಅನ್ನುವಂಥದ್ದು. ಆದ್ರೆ ಈ ರೀತಿ ಸಿನಿಮಾಕ್ಕೋಸ್ಕರ ಚಿತ್ರೀಕರಣದ ಸಂದರ್ಭದಲ್ಲಿ ಬಳಸುವಂಥದ್ದು ಸರಿಯಾ ಅನ್ನುವಂತಹ ಮಾತುಗಳು, ಅನೇಕ ಪರ ವಿರೋಧ ಚರ್ಚೆಗಳು ಈ ವಿಷಯದ ಸಂದರ್ಭ ಕೇಳಿ ಬರ್ತಾ ಇದೆ. ಸೊ ಇವತ್ತು ಮಾತನಾಡ್ತಾ ಇದ್ದೇವೆ. ಎಸ್ ವೀಕ್ಷಕರ, ವಿಡಿಯೋ ನೋಡ್ಕೊಂಡು ಬಂದ್ರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕೇಳಿ ಬರ್ತಾ ಇದೆ. ಒಂದ್ ಕಡೆ ಇತಿಹಾಸ ಪ್ರಸಿದ್ಧವಾಗಿರುವಂತಹ, ಪುರಾಣ ಪ್ರಸಿದ್ಧವಾಗಿರುವಂತಹ ಶಕ್ತಿಶಾಲಿ ನಮ್ಮ ದೇವರು, ತುಳುನಾಡಿನ ದೇವರು ಅನ್ನುವಂಥದ್ದು ಎಸ್ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ. ಆ ಕ್ಷೇತ್ರದ ಒಂದು ಆಸುಪಾಸಿನಲ್ಲಿ ನಡೆದಂತಹ ಘಟನೆ ಅನೇಕ ಜನರು ಹೇಳ್ತಾ ಇದ್ರು. ಟೀಕೆಗಳು, ಪರ ವಿರೋಧ ಚರ್ಚೆಗಳು ಕೇಳಿ ಬರ್ತಾ ಇದ್ದಾರೆ. ಒಂದು ಕನ್ಫರ್ಮ್ ಮಾಡಬೇಕು, ಆ ಕ್ಷೇತ್ರಕ್ಕಾಗಿರ್ಬೋದು, ಅಲ್ಲಿ ನಡೆದಂತಹ ಒಂದು ಭೂತಕೋಲ ಆಗಿರ್ಬೋದು, ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅದು ಖಾಸಗಿ ಗದ್ದೆಯಲ್ಲಿ ನಡೆದಂತಹ ಒಂದು ಚಿತ್ರೀಕರಣದ ಸಂದರ್ಭದಲ್ಲಿ ತೆಗೆದಂತಹ ವಿಡಿಯೋ. ಅದೇ ರೀತಿ ಏನು ಪ್ರಶ್ನೆ ಅನ್ನುವಂಥದ್ದು, ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ತಾ ಇದ್ದದ್ದು ಪೊಳಲಿ ಕ್ಷೇತ್ರದಲ್ಲಿ ಈ ರೀತಿ ಆಗುವಂಥದ್ದು ಸರಿಯಾ ಅನ್ನುವಂಥದ್ದು. ಆದ್ರೆ ಒಂದು ಮೆನ್ಷನ್ ಮಾಡಬೇಕಾಗುತ್ತೆ, ಇದು ಕ್ಷೇತ್ರದಲ್ಲಿ ನಡೆದಂತಹ ಒಂದು ವಿಡಿಯೋ ಅಲ್ಲ, ಚಿತ್ರೀಕರಣ ಅಲ್ಲ, ಬದಲಾಗಿ ಖಾಸಗಿ ಗದ್ದೆಯಲ್ಲಿ ನಡೆದಂತಹ ಒಂದು ಘಟನೆ. ಆದ್ರೂ ಕೂಡ ಪರ ವಿರೋಧ ಏನಪ್ಪಾ ಅಂತ ತಾವು ಕೇಳಿದ್ರೆ, ಇಲ್ಲಿ ನಡೆದದ್ದು ಒಂದು ಭೂತಕೋಲದ ದೃಶ್ಯ ಅನ್ನುವಂಥದ್ದು, ಚಿತ್ರೀಕರಣದ ದೃಶ್ಯ. ಅದು ಒತ್ತೆಕೋಲ ಅನ್ನುವಂಥದ್ದು ಅಂದ್ರೆ ಕೇರಳಕ್ಕೆ ಸಂಬಂಧಪಟ್ಟಂತಹ ಒಂದು ದೈವಾರಾಧನೆ, ಒಂದು ಭೂತಾರಾಧನೆ ಅನ್ನುವಂಥದ್ದು. ಇದು ನಮ್ಮ ಕರಾವಳಿ ಪ್ರದೇಶದಲ್ಲಿ ಪೊಳಲಿ ಕ್ಷೇತ್ರದ ಒಂದು ಆಸುಪಾಸಿನಲ್ಲಿ ಚಿತ್ರೀಕರಣ ನಡೆಯಲೇ ಆಯ್ತು. ಆದ್ರೆ ಕೇಳ್ತಾ ಇರುವಂತದ್ದು, ಈ ರೀತಿ ಮಾಡಬಹುದಾ, ಚಿತ್ರೀಕರಣಕ್ಕೋಸ್ಕರ ಈ ರೀತಿ ಮರುಸೃಷ್ಟಿ ಮಾಡಬಹುದು ಅನ್ನುವಂಥದ್ದು, ಈ ರೀತಿ ಕ್ರಿಯೇಟ್ ಮಾಡಬಹುದು ಅನ್ನುವಂಥದ್ದು. ಯಾಕಪ್ಪ ಅಂತ ಹೇಳಿದ್ರೆ, ದೈವಾರಾಧನೆ ಭೂತಾರಾಧನೆ ಅಂತ ಹೇಳುವಾಗ ನಮ್ಮ ತುಳುನಾಡಿನಲ್ಲಿ ದೊಡ್ಡ ಮಟ್ಟದ ನಂಬಿಕೆ ಇದೆ, ಶಕ್ತಿ ಇದೆ, ಭಕ್ತಿ ಇದೆ, ಧಾರ್ಮಿಕತೆ ಇದೆ, ಚಿಂತನೆ ಇದೆ, ಎಲ್ಲವೂ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿನ ಜನರು ದೇವರಿಗಿಂತ ಜಾಸ್ತಿ ದೈವವನ್ನು ನಂಬ್ತಾರೆ ಅನ್ನುವಂಥದ್ದು. ಭೂತಾರಾಧನೆ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ರಾಶಸ್ತ್ಯವನ್ನು ಪಡೆದಿದೆ. ಈ ರೀತಿ ಒಂದು ಕೇರಳದ ರೀತಿಯ ಶೈಲಿಯಾಗಿರುವಂತಹ ಈ ಒಂದು ಒತ್ತೆಕೋಲವನ್ನು ಇಲ್ಲಿ ಮಾಡಿದ್ದು ಸರಿಯಾ ತಪ್ಪ ಅನ್ನುವಂಥದ್ದು. ಅದೇ ರೀತಿ ಒತ್ತೆಕೋಲ ಮಾಡಿದ್ದಾರೆ, ಇನ್ನು ಮುಂದಿನ ವರ್ಷ ಏನು ಅನ್ನುವಂಥದ್ದು ಅಂದ್ರೆ ಕೆಲವು ಮಾತುಗಳು ಹೇಳ್ತಾರೆ. ಈ ರೀತಿ ಕೋಲ ನೇಮ ಅಥವಾ ಭೂತಾರಾಧನೆ ದೈವಾರಾಧನೆ ಏನಾದ್ರು ಮಾಡಿದ್ರೆ ಪ್ರತಿ ವರ್ಷ ಮಾಡಬೇಕು, ಅಥವಾ ಏನಾದ್ರೂ ಒಂದು ಕಟ್ಟಳೆ ಇದೆ ಅನ್ನುವಂತಹ ಮಾತುಗಳು, ಒಂದು ಚೌಕಟ್ಟಿದೆ ಅನ್ನುವಂತಹ ಮಾತುಗಳು. ಅಂದ್ರೆ ಏನು ಅನ್ನುವಂಥ ಪರ ವಿರೋಧ ಚರ್ಚೆಗಳು ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದೆ. ಸೊ ಚರ್ಚೆ ಆಗ್ಬೇಕು, ಸತ್ಯಾನ್ವೇಷಣೆ ಆಗ್ಬೇಕು ಅನ್ನುವಂಥದ್ದು. ನಮ್ಮ ಜೊತೆ ಇದ್ದಾರೆ PhD ಭಗವತಿ ಆರಾಧನೆ, ಕೇರಳ ತಯ್ಯಂ ಸಂಸ್ಕೃತಿಯ ಬಗ್ಗೆ PhD ಮಾಡಿದಂತಹ ವ್ಯಕ್ತಿ. ಅದೇ ರೀತಿ ನಮ್ಮ ಧಾರ್ಮಿಕ ಚಿಂತಕರು, ಪ್ರಖ್ಯಾತ ಧಾರ್ಮಿಕ ಚಿಂತಕರಾಗಿರುವಂತಹ ಅರುಣ್ ಉಳ್ಳಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಎಸ್, ಅರುಣ್ ಉಳ್ಳಾಲ್ ಅವರಿದ್ದಾರೆ ನಮ್ಮ ಜೊತೆ, ಧಾರ್ಮಿಕ ಚಿಂತಕರು. ಅದೇ ರೀತಿ ಗಣ್ಯ ವ್ಯಕ್ತಿಗಳು ಕೂಡ ಜಾಯ್ನ್ ಆಗ್ಲಿಕ್ಕಿದ್ದಾರೆ ನಮ್ಮ ಜೊತೆ, ಸ್ಥಳೀಯರಾಗಿರುವಂತವರು. ಮಾತನಾಡ್ತಾ ಇದ್ದೇವೆ. ಅದೇ ರೀತಿ ತಾವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ದೀರಾ.
ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಎಲ್ರಿಗೂ ಇದ್ದೇ ಇದೆ. ತಾವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸಬಹುದು. ಅಭಿಪ್ರಾಯ ಇಸ್ ಇಟ್ ರೈಟ್ ಆರ್ ರಾಂಗ್ ಅನ್ನುವಂಥದ್ದು ರೈಟ್ ಇದ್ರೆ ಎಸ್ ರೈಟ್, ಏನ್ ಸಮಸ್ಯೆ ಇಲ್ಲಪ್ಪ, ಭೂತಾರಾಧನೆ ಮಾಡಬಹುದು, ಈ ರೀತಿ ಫೋಕ್ ಆರ್ಟ್ ಅನ್ನುವಂಥದ್ದು ಮಾಡಬಹುದು. ಇದು ಸಮಸ್ಯೆ ಇದ್ರೆ ಎಸ್ ಇದು ತಪ್ಪು, ನಮ್ಮ ನಂಬಿಕೆ, ನಮ್ಮ ದೈವಿಕ ಶಕ್ತಿ ಅನ್ನುವಂಥದ್ದು ಎಸ್ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬಹುದು. ಆದರೆ ಒಂದು ವಾರ್ನಿಂಗ್ ಹೇಳುವಂಥದ್ದು, ಮಾತುಗಳಲ್ಲಿ ಆಡುವ ಹೇಳಿಕೆಗಳಲ್ಲಿ ತೂಕ ಇರಲಿ ಅಂಡ್ ಅರ್ಥಪೂರ್ಣತೆ ಇರಲಿ ಅನ್ನುವಂಥದ್ದು ಅಂಡ್ ಡೈರೆಕ್ಟ್ ಆಗಿ ಕೇಳ್ತಾ ಇರುವಂಥದ್ದು. ಎಸ್ ಅರುಣುಲಾಲ್ ಅವರು, ಮೊದಲನೇದಾಗಿ ನಾನು ಗಮನಿಸಬೇಕಾಗಿರುವಂತದ್ದು, ಇಲ್ಲಿ ತುಳುನಾಡಿಗೆ ಬಂದಾಗ ದೈವಾರಾಧನೆ, ಭೂತಾರಾಧನೆ ದೊಡ್ಡ ಮಟ್ಟದಲ್ಲಿ ಪ್ರಾಶಸ್ತ್ಯವನ್ನು ಪಡೆಯುತ್ತೆ. ಇಲ್ಲಿ ಬರ್ತಾ ಇರುವಂತದ್ದು ಒತ್ತೆ ಕೋಲ ಅನ್ನುವಂಥದ್ದು. ಫಸ್ಟ್ ಕ್ವಶನ್, ಈ ಒತ್ತೆ ಕೋಲ ಮಾಡ್ತಾ ಇದ್ದಾರೆ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಏನು ಈ ಒತ್ತೆ ಕೋಲ ಅನ್ನುವಂಥದ್ದು? ಈ ಜನಪದ ಸ್ವರೂಪದ ದೈವಗಳನ್ನು ಶಿಷ್ಟ ಸ್ವರೂಪದ ದೇವರಾಗಿ ಮತ್ತು ಶಿಷ್ಟ ಸ್ವರೂಪದ ದೇವರುಗಳನ್ನು ಜನಪದ ರೂಪದ ದೈವಗಳಾಗಿ ಆರಾಧನೆ ಮಾಡಿರುವುದು ಅದು ಆರಾಧನಾ ಪ್ರಪಂಚದಲ್ಲಿ ಬಹಳ ಸಾಮಾನ್ಯ, ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವಂತದ್ದು. ತುಳುನಾಡಿನಲ್ಲಿ ಆರಾಧನೆಯಲ್ಲಿ ಬಹಳ ಮುಖ್ಯವಾದ ಭಾಗವಾಗಿರುವ ಮತ್ತು ಜನ ಅಷ್ಟೇ ಗೌರವ ಕೊಡುವಂತಹ ಇಲ್ಲಿಯ ದೈವಾರಾಧನೆ ಅಥವಾ ಭೂತಾರಾಧನೆ ಏನಿದೆಯೋ ಅದರ ಹಾಗೆ ಕೇರಳದಲ್ಲಿ ತೆಯ್ಯಂ ಆರಾಧನೆ ಇದೆ. ಈ ತೆಯ್ಯಂ ಕೂಡ, ಈ ತುಳುನಾಡಿನ ದೈವಗಳು ಕೂಡ ಶಕ್ತಿ ಮೂಲದ್ದು, ವ್ಯಕ್ತಿ ಮೂಲದ್ದು ಮತ್ತು ಪ್ರಾಣಿ ಮೂಲದ್ದು ಅಂತ 3 ವಿಧಗಳುಂಟು. ಹಾಗೆ ತೆಯ್ಯಂನಲ್ಲೂ ಕೂಡ ಇಂಥದ್ದೆಲ್ಲ ಬೇರೆ ಬೇರೆ ವಿಧದ ದೈವಗಳ ಆರಾಧನೆ ನಡೆಯುತ್ತದೆ. ಅಂಥದ್ರಲ್ಲಿ ಆರಾಧನಾ ಪ್ರಪಂಚದಲ್ಲಿ ಮಲಯಾಳಿಗಳು ಸೇರಿ ಮಾಡುವಂತಹ ಒಂದು ಆರಾಧನಾ ಕ್ರಮ ಅದು ವಿಷ್ಣುಮೂರ್ತಿಯ ಒತ್ತೆಕೋಲ. ಈ ತೆಯ್ಯಂ ಎಂಬುದು ದೆಯ್ಯಂ, ದೆಯ್ಯಂಗುಳು ಎನ್ನುವ ಶಬ್ದದಿಂದ ಬಂದಿದೆ ಎನ್ನುವುದರ ಬಗ್ಗೆ ದೊಡ್ಡ ಚರ್ಚೆ ಆಗಿದೆ ಈ ಹಿಂದೆ, ಅದು ಬೇರೆ ವಿಷಯ. ಈಗ ಈ ಒತ್ತೆಕೋಲ ಎನ್ನುವಂಥದ್ರಲ್ಲಿ ಪ್ರಧಾನವಾಗಿರುವಂತಹ ಶಕ್ತಿ ಅದು ವಿಷ್ಣುಮೂರ್ತಿ, ವೈಷ್ಣವ ಸ್ವರೂಪದ ಆರಾಧನೆ. ಅದು ಈ ವಿಷ್ಣುಮೂರ್ತಿಯನ್ನು ವೈದಿಕ ರೀತಿಯಲ್ಲೂ ಆರಾಧನೆ ಮಾಡುವರಿದ್ದಾರೆ, ಜನಪದ ಸ್ವರೂಪದಲ್ಲೂ ಆರಾಧನೆ ಮಾಡುವರಿದ್ದಾರೆ. ಈಗ ವೈದಿಕದಲ್ಲಿ ನಮಗೆ ಕುಳಾಯಿಯ ವಿಷ್ಣುಮೂರ್ತಿ, ಮಾಣಿಲದ ವಿಷ್ಣುಮೂರ್ತಿ, ಮಂಜನಾಡಿಯ ವಿಷ್ಣುಮೂರ್ತಿ, ಅಲ್ಲೆಲ್ಲ ವಿಷ್ಣುವಿನ ಶಂಖಚಕ್ರ ಗದಾ ಪದ್ಮಧಾರಿಯಾಗಿರುವ ಚತುರ್ಭುಜನಾಗಿರುವ ವಿಷ್ಣುವನ್ನು, ವೈಕುಂಠವಾಸಿಯಾಗಿರುವಂತಹ ವಿಷ್ಣುವನ್ನು, ಲಕ್ಷ್ಮೀ ವಲ್ಲಭನಾಗಿರುವ ವಿಷ್ಣುವನ್ನು ಅಲ್ಲಿ ವೈದಿಕ ಕ್ರಮದಲ್ಲಿ ಪ್ರಕ್ರಿಯೆಯಲ್ಲಿ ಆರಾಧನೆ ಮಾಡ್ತಾರೆ. ಅದೇ ವಿಷ್ಣುವನ್ನು ಜನಪದ ಸ್ವರೂಪದಲ್ಲಿ ಆರಾಧನೆ ಮಾಡುವುದೇ ಒತ್ತೆಕೋಲ. ಈ ಒತ್ತೆಕೋಲ ವಿಷ್ಣುವಿನ ಇಡೀ ಆತನ ವಿಷ್ಣುವಿನ ಧಾರ್ಮಿಕ ಚರಿತ್ರೆಯನ್ನು ಹೇಳುವ ಬದಲಾಗಿ ಆತ ವಿಷ್ಣು ಹಿರಣ್ಯಕಶಿಪುವಿನ ಸಂಹಾರಾರ್ಥವಾಗಿ ಪಡೆದ ನರಸಿಂಹಾವತಾರದ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಬೊಟ್ಟು ಮಾಡಿ ಹೇಳ್ತದೆ. ನರಸಿಂಹಾವತಾರದ ಸಂದರ್ಭದಲ್ಲಿ ಪ್ರಹ್ಲಾದನ ಕೋರಿಕೆಗೆ ತನ್ನ ಅಸ್ತಿತ್ವವನ್ನು ಸ್ಥಾಪಿಸುವುದಕ್ಕೋಸ್ಕರ ಮತ್ತು ಭಕ್ತರ ಮೊರೆಯನ್ನು ಕೇಳಿ ದುಷ್ಟ ಸಂಹಾರಕ್ಕೋಸ್ಕರ ಕಂಬದಿಂದ ಹೊಡೆದು ವಿಷ್ಣು ಉದಿಸಿದಂತ ಕತೆ ನಮಗೆ ತಿಳಿದಿರುವಂಥದ್ದು. ಆ ಸಂದರ್ಭವನ್ನು ಮಾತ್ರ ಇಟ್ಟುಕೊಂಡು ಈ ಒತ್ತೆಕೋಲದ ಕಲ್ಪನೆ ಆಗಿದೆ. ಈ ನಾನು ಆಗಲೇ ಹೇಳಿದಾಗೆ ವೈದಿಕ ಅಥವಾ ಪೌರಾಣಿಕ ಕಲ್ಪನೆ ಇರುವಂತಹ ದೇವರುಗಳಿಗೆ ಇಂತಹ ಸಮರ ಪ್ರಕ್ರಿಯೆಯಲ್ಲಿರುವಂತಹ ಮತ್ತು ಅತಿ ರೌದ್ರ ಅವತಾರದಲ್ಲಿರುವುದನ್ನು ಜನಪದರು ತಮ್ಮದನ್ನಾಗಿ ಮಾಡಿಕೊಂಡಿದ್ದಾರೆ. ನೀವು ಕೇರಳಕ್ಕೆ ಹೋದರೆ ಅಲ್ಲಿ ರಾಮ ಯುದ್ಧದ ಸಮಯದಲ್ಲಿ ಪಡೆದಂತಹ ಒಂದು ಅವತಾರವಾಗಿ ದೇವತ್ತಾರು ಅಂತ ಒಂದು ದೈವವನ್ನು ಆರಾಧನೆ ಮಾಡ್ತಾರೆ. ಕೃಷ್ಣ ಕಂಸನನ್ನು ಕೊಲ್ಲುವಾಗ ಪಡೆದ ಒಂದು ಅವತಾರವಾಗಿ ಕರಿಂ ಕುಟ್ಟಿಚ್ಚಾತನ್ ಎನ್ನುವಂತಹ ಒಂದು ದೈವವನ್ನು ಆರಾಧನೆ ಮಾಡ್ತಾರೆ. ಅದು ಕೃಷ್ಣನೇ ಕಂಸದ ಸಂಹಾರ ಮಾಡುವಾಗ ಆ ಅವತಾರವನ್ನು ತಳೆದಿದ್ದ ಅಂತ. ಇನ್ನು ದೇವಿ ದಾರುಕ ಮರ್ದಿನಿ ಆಗುವಾಗ ಭಗವತಿಯಾಗಿಯೋ ಇನ್ನು ಬೇರೆ ಬೇರೆ ಅಸುರರನ್ನು ಸಂಹರಿಸುವಾಗ ಒಂದೊಂದು ರೂಪವನ್ನು ತಳೆದಿರುವ ಕಥೆ ನಮಗೆ ಗೊತ್ತಿರುವಂತದ್ದು. ಶಿವನ ಭೈರವ ರೂಪ, ಕಾಲ ಭೈರವ ರೂಪ ಕೂಡ ಗೊತ್ತಿರುವಂತದ್ದು, ವೀರಭದ್ರ ರೂಪ ಗೊತ್ತಿರುವಂತದ್ದು. ಹಾಗೆ ವಿಷ್ಣು ಹಿರಣ್ಯಕಶಿಪುವಿನ ಸಂಹಾರಾರ್ಥವಾಗಿ ಮಾಡಿರುವಂತಹ ಅವತಾರ, ತಳೆದಿರುವಂತಹ ಆ ಅವತಾರ ಅದು ನರಸಿಂಹ ಅವತಾರ. ಈ ನರಸಿಂಹ ಅವತಾರದ ಸಂದರ್ಭವನ್ನು ವಿಷ್ಣುಮೂರ್ತಿಯ ಒತ್ತೆಕೋಲದಲ್ಲಿ ಜನಪದ ಸ್ವರೂಪದಲ್ಲಿ ಪುನರ್ ಸೃಷ್ಟಿ ಮಾಡ್ತಾರೆ. ಅದು ಬಹಳ ದೊಡ್ಡ ಪ್ರಕ್ರಿಯೆ. ಈ ಆರಾಧನೆಯಲ್ಲಿ ಕೂಡ ನಮಗೆ ಒಂದು ಮನೆ ಮಟ್ಟದ ಆರಾಧನೆ ಇದೆ, ಒಂದು ಗ್ರಾಮ ಮಟ್ಟದ ಆರಾಧನೆ ಇದೆ ಮತ್ತು ಸಾರ್ವಜನಿಕ ವಲಯದ ಆರಾಧನೆ ಇದೆ. ಈ ಒತ್ತೆಕೋಲ ಎನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ನಡೆಯುವಂತಹ ಮಹಾ ಉತ್ಸವ. ಅದು ಸಾರ್ವಜನಿಕ ರೀತಿಯಲ್ಲಿ ಎಷ್ಟೋ ಸಲ ಕೌಟುಂಬಿಕವಾಗಿ ನಡೆದ್ರೂ ಕೂಡ ವರ್ಷಂಪ್ರತಿ ನಡೆಸುವಷ್ಟು ಸರಳ ಅಲ್ಲ, ಅಷ್ಟು ಸುಲಭದ್ದಲ್ಲ, ಬಹಳ ವೆಚ್ಚದಾಯಕ
ಮತ್ತೆ ತುಂಬಾ ಕಟ್ಟುಪಾಡುಗಳು ಉಂಟು. ಅದು ಆ ಕ್ಷಣಕ್ಕೆ ಮಾಡುವಂಥದ್ದಲ್ಲ, ಅದರ ಹಿಂದಿನಿಂದಲೇ ಪೂರ್ವ ಶಿಷ್ಟಾಚಾರಗಳು ಒಂದಷ್ಟಿದೆ. ನಿರ್ದಿಷ್ಟ ಒಂದು ಮನೆತನದವರು, ಒಂದು ಕುಟುಂಬದವರು ಅದನ್ನು ಮಾಡುವುದಾದ್ರೂ ಕೂಡ ನಿರ್ದಿಷ್ಟ ಸಮುದಾಯಗಳ ಸಮೂಹದ ಜನರು ಪಾಲ್ಗೊಳ್ಳಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಅವರವರಿಗೆಂದೇ ಮೀಸಲಿರಿಸಿರುವಂತಹ ಕೆಲವು ಕರ್ತವ್ಯಗಳಿವೆ. ಇದೆಲ್ಲವನ್ನು ಅವರವರೇ ಮಾಡಬೇಕು. ಹಾಗಾಗಿ ಅದೊಂದು ಸಮೂಹದ ಪ್ರಕ್ರಿಯೆ. ಈಗ ಕೇರಳದಲ್ಲಿ ಕಳಿಯಾಟದ ಹಾಗೆ ಪೆರುಂ ಕಳಿಯಾಟ ಅಂತ ಒಂದು ಉಂಟು. ಪೆರುಂ ಕಳಿಯಾಟ, ದೊಡ್ಡ ಕಳಿಯಾಟ ಅಂತ ಅರ್ಥ. ಇದು ಸಾರ್ವಜನಿಕವಾಗಿ ನಿರ್ದಿಷ್ಟ ಸಮುದಾಯದವರೆಲ್ಲ ಸೇರಿ ಮಾಡುವಂಥದ್ದು. ಈ ಒತ್ತೆಕೋಲ ಎಂಬ ಕಲ್ಪನೆ ನಾನು ಆಗಲೇ ಹೇಳಿದಾಗೆ ನರಸಿಂಹಾವತಾರವನ್ನು ಬಹಳ ಸುಂದರವಾಗಿ ಕಲ್ಪಿಸಿರುವಂಥದ್ದು. ಇಲ್ಲಿ ಒತ್ತೆಕೋಲ ಎನ್ನುವ ಶಬ್ದದ ಅರ್ಥವನ್ನೇ ನಾವು ಆರಂಭದಲ್ಲಿ ನೋಡುವ. ಒತ್ತೆಕೋಲ ಎನ್ನುವುದಕ್ಕೆ ಇನ್ನೊಂದು ಪದ ಉಂಟು, ಒಟ್ಟಂಕೋಲ ಅಂತ. ಒಟ್ಟಂಕೋಲ, ಒಟ್ಟಂ ಅಂತ ಕೇಳಿದ್ರೆ ಈ ರಾಶಿ ಕಟ್ಟಿಗೆಗಳನ್ನು ಒಂದೆಡೆ ಸೇರಿಸಿ, ಕಟ್ಟಿಗೆಯನ್ನು ರಾಶಿ ಗಟ್ಟಿಸಿ ಅದನ್ನು ಅಗ್ನಿಸ್ಪರ್ಶ ಮಾಡಿಸಿ ಕೆಂಡವನ್ನಾಗಿ ಪರಿವರ್ತಿಸಿ ಅದಕ್ಕೆ ವಿಷ್ಣು ಆಗಮನ ಆಗುವಂತಹ ಪ್ರಕ್ರಿಯೆ. ಆ ಸಂದರ್ಭ ಕೂಡ ಬಹಳ ಮನೋಹರವಾದದ್ದು. ಏಕೆಂದ್ರೆ ವಿಷ್ಣು ನರಸಿಂಹಾವತಾರವನ್ನು ತಾಳಿ ಹಿರಣ್ಯಕಶಿಪು ವಧೆ ಮಾಡಿದ ನಂತರೂ ಪ್ರಹ್ಲಾದನ ಮೊರೆಯನ್ನು ಕೇಳಿ ಕೂಡ ಯಾವ ರೀತಿಯ ಶ್ರುತಿ ಶ್ಲೋಕಗಳಿಂದ, ಭಿನ್ನಹಗಳಿಂದ, ನಿವೇದನೆಗಳಿಂದ ಶಾಂತನಾಗ್ಲಿಲ್ಲಂತೆ. ಆಗ ಆತನನ್ನು ಶಾಂತಗೊಳಿಸುವುದಕ್ಕೋಸ್ಕರ ಸಾಕ್ಷಾತ್ ಕೈಲಾಸವಾಸಿಯಾಗಿರುವಂತಹ ಮಹೇಶ್ವರ ತನ್ನ 3ನೇ ಕಣ್ಣನ್ನು ಬಿಟ್ಟು ಅಗ್ನಿಯನ್ನು ಉಂಟು ಮಾಡಿ, ವಿಷ್ಣು ನಡೆಯುವ ಸ್ಥಳದಲ್ಲಿ ಅಗ್ನಿಯನ್ನು ಉಂಟು ಮಾಡಿದಾಗ ಅಂತಹ ಕೋಪೋದ್ರಿಕ್ತನಾಗಿರುವಂತಹ ವಿಷ್ಣು ಆ ಅಗ್ನಿಯನ್ನು ಸ್ಪರ್ಶಗೈದಾಗ ಶಾಂತನಾದ ಎನ್ನುವುದರ ಪ್ರತೀಕವಾಗಿ ಇಲ್ಲಿ ಅಗ್ನಿ ಪ್ರವೇಶದ ಒಂದು ಕಲ್ಪನೆ ಇದೆ. ಒಂದು ಇನ್ನೊಂದು ಕಾರಣ ಏನಂತ ಹೇಳಿ, ಜನಪದರಲ್ಲಿ ಬೇರೆ ಬೇರೆ ಕಾರಣಗಳು ಉಂಟು. ಇನ್ನೊಂದು ಕಲ್ಪನೆ ಏನಂತ ಹೇಳಿದ್ರೆ, ಈ ನರಸಿಂಹಾವತಾರ ತಾಳುವಾಗ ಇಡೀ 3 ಲೋಕ ಬೆಚ್ಚಿ ಬಿದ್ದಿತಂತೆ. ಆಗ ಅಷ್ಟದಿಕ್ಪಾಲಕರಲ್ಲಿ ಆಗ್ನೇಯ ದಿಕ್ಕಿನ ಒಡೆಯನಾಗಿರುವ ಅಗ್ನಿ ಮಾತ್ರ ಕುಹಕದ ನಗೆಯನ್ನು ಕೊಟ್ಟಂತೆ, ವ್ಯಂಗ್ಯ ಮಾಡ್ತಾನೆ. ಅದಕ್ಕೋಸ್ಕರ ಆ ಅಗ್ನಿಯನ್ನೇ ಇಟ್ಟು ವಿಷ್ಣು ತುಡಿದಾಡಿದ ಎನ್ನುವಂತಹ ಕಲ್ಪನೆ. ಇನ್ನು ಬಾಣಾಸುರನ ಹಿನ್ನೆಲೆಯಲ್ಲಿ ಕೂಡ ಒಂದು ಕಲ್ಪನೆ ಉಂಟು. ಬಾಣಾಸುರನ ಪ್ರತೀಕವಾಗಿ ಅಗ್ನಿಯ ಸ್ಪರ್ಶ ಮಾಡುವಂತ ಒಂದು ಕ್ರಮ ಉಂಟು. ಈ ಎಲ್ಲ ಚಿತ್ರಣದ ಮುಖೇನ ವಿಷ್ಣುವನ್ನು ಶಾಂತಗೊಳಿಸುವುದಕ್ಕೋಸ್ಕರ ಮಾಡಿರುವಂಥದ್ದು. ಇಡೀ ಒತ್ತೆಕೋಲವನ್ನು ನೀವು ಗಮನಿಸಿದ್ರೆ ಅದು ಆ ಸಂದರ್ಭವನ್ನು ಮರುಸೃಷ್ಟಿಗೊಳಿಸ್ತದೆ, ಪುನರ್ ಸೃಷ್ಟಿ, ಪುನರ್ ನಿರ್ಮಿತಿ. ಈಗ ಆರಂಭದಲ್ಲಿ ಒತ್ತೆಕೋಲ ಅಂತ ಹೇಳಿದ್ರೆ ಅದಕ್ಕೆ ಮರ ಮುಹೂರ್ತ ನಡೀತದೆ. ಅದರಲ್ಲಿ ಬಹಳ ದೊಡ್ಡ ಎತ್ತರದ ಒಂದು ಕೆಂಡ ಸೇವೆ, ಅದು ದೊಡ್ಡ ಮಟ್ಟಿನ ಕೆಂಡ ಸೇವೆ. ಅದರ ಇನ್ನೊಂದು ರೀತಿಯಲ್ಲಿ ಬಯಲು ಸೇವೆ, ಬಯಲು ಕೋಲ ಅಂತ ನಡೀತದೆ, ವಯಲ್ ಕೋಲ ಅಂತಲೂ ಹೇಳ್ತಾರೆ ಮಲಯಾಳದಲ್ಲಿ. ಈ ಕೆಂಡ ಸೇವೆಗೋಸ್ಕರ ಮರ ಮುಹೂರ್ತವನ್ನು ಮಾಡಿ ಸರಿಸುಮಾರು 15ರಿಂದ 20 ಅಡಿ ಎತ್ತರದ 15ರಿಂದ 20 ಅಡಿ ಎತ್ತರದ ಕೆಂಡದ ರಾಶಿಯನ್ನು ಮಾಡ್ತಾರೆ, ಕಟ್ಟಿಗೆಯನ್ನು ಜೋಡಿಸ್ತಾರೆ. ಅದನ್ನು ಜೋಡಿಸುವುದಕ್ಕೂ ನಿರ್ದಿಷ್ಟ ಸಮುದಾಯದವರು ಬರಬೇಕು, ಎಲ್ಲರೂ ಜೋಡಿಸ್ಲಿಕ್ಕೆಲ್ಲ ಕ್ರಮಗಳುಂಟು. ಅವರು ಜೋಡಿಸ್ತಾರೆ. ಅದು ಬಹಳ ದಿನದ ಪ್ರಕ್ರಿಯೆ ಮತ್ತು ಬಹಳ ಜೋಪಾನವಾಗಿ ಇಡಬೇಕು. ಒಂದು ಸಡಿಲಾದ್ರೂ ಕೂಡ ಕುಸಿದು ಬೀಳ್ತದೆ ಅಗ್ನಿಸ್ಪರ್ಶ ಆಗುವಾಗ. ಹೀಗೆ ಜೋಡಿಸಿದಕ್ಕೆ ಮುಹೂರ್ತಗಳೆಲ್ಲಾದ ನಂತರ ವಿಷ್ಣುಮೂರ್ತಿಗೆ ಅಲ್ಲೇ ತಾತ್ಕಾಲಿಕವಾಗಿ ಒಂದು ಕೊಡಿಯಡಿಯನ್ನು ನಿರ್ಮಿಸಿ ಅಲ್ಲಿ ವಿಷ್ಣುಮೂರ್ತಿಯ ಬಾಳು ಭಂಡಾರಗಳನ್ನೆಲ್ಲ ಇಟ್ಟು ನಂತರ ಪಾತ್ರಿಗಳು ಆವೇಶ ಹೊಂದಿ, ಅದರಲ್ಲಿ ವಿಷ್ಣುಮೂರ್ತಿ ಪಾತ್ರಿಗಳು ಅನೇಕರು ಇರ್ತಾರೆ. ಅದೊಂದು ಸಾಮೂಹಿಕ ದರ್ಶನ ಸೇವೆ. ವಿಷ್ಣುಮೂರ್ತಿ ಪಾತ್ರಿಗಳು ಮತ್ತು ಅದರ ಜೊತೆ ವಯನಾಡು ಕುಲವನ್, ಈ ಬೈನಾಟಿ ದೈವ ಅಂತ ಹೇಳ್ತಾರೆ, ಆ ದೈವದ ಪಾತ್ರಿಗಳು ಆವೇಶ ಹೊಂದಿ ಅದಕ್ಕೆ ಅಗ್ನಿಸ್ಪರ್ಶ ಮಾಡಿದ ನಂತರ ವಿಷ್ಣುಮೂರ್ತಿ ಆ ಅಗ್ನಿಸ್ಪರ್ಶದ ಒಂದು ಹಂತಕ್ಕಾಗುವಾಗ ತನ್ನ ಜೊತೆಗಿರುವಂತಹ ಪಾತ್ರಿಗಳ ಜೊತೆ ವಿಷ್ಣುಮೂರ್ತಿಯ, ನಮ್ಮ ತುಳುನಾಡಿನ ದೈವಾರಾಧನೆಯಲ್ಲಿ ಹೇಗೆ ಗಗ್ಗರ ದೆಚ್ಚಿ ಉಂಟೋ ಅದೇ ರೀತಿಯಲ್ಲಿ ಅಲ್ಲಿ ಕುಳಿಚ್ಚಾಟಂ ಅಂತ ನಡೀತದೆ. ಕುಳಿಚ್ಚಾಟಂ ಆ ಶಬ್ದ ಕುಳಿಚ್ ಆಟಂ, ಕುಳಿಚ್ ಅಂದ್ರೆ ಮೀಯುವುದು ಅಂತ ಅರ್ಥ, ಕುಳಿಕು ಅಂದ್ರೆ ಮೀಯುವುದು. ಈ ಮೀಯುವ ಆಟ, ಬೆಂಕಿಯಲ್ಲಿ ಮೀಯುವ ಆಟ, ಇದು ಒತ್ತೆಕೋಲದ ಪೂರ್ವರಂಗ. ಈ ಸಮಯದಲ್ಲಿ ನೀವು ಬಹಳ ಸೂಕ್ಷ್ಮವಾಗಿ ನೋಡಿದ್ರೆ ನರಸಿಂಹಾವತಾರದಾಗೆ ಆ ವಿಷ್ಣುಮೂರ್ತಿ ಕಟ್ಟಿದಂತಹ ಕಲಾವಿದನು ಅವನು ಮಲೆಯ ಜಾತಿಯವನು, ಮಲೆಯನ್ ಜಾತಿಗೆ ಸೇರಿದವರೇ ಆಗ್ಬೇಕು ಇದಕ್ಕೆ ಕಟ್ಟುವುದಕ್ಕೆ. ಅವರು ತಮ್ಮ ದೈವಾವೇಶವನ್ನು ವ್ಯಕ್ತಪಡಿಸಿದಾಗ ತನ್ನ ಕೂದಲಿಗಿಟ್ಟಂತಹ ವಂಜಿ ಎನ್ನುವಂತಹ ಒಂದು ಅಲಂಕಾರಿಕ ವಸ್ತುವನ್ನು, ಅದ ನಾರನ್ನು ಇಟ್ಟುಕೊಂಡು ಅದರ ಕರುಳನ್ನು ಹಿಸುಕುವುದನ್ನೆಲ್ಲ ಅಭಿನಯಿಸಿ ತೋರಿಸುವುದಿದೆ. ಇದು ನರಸಿಂಹಾವತಾರದಲ್ಲಿ ಹಿರಣ್ಯಕಶಿಪುವನ್ನು ಮರ್ದಿಸಿದಂತಹ ಒಂದು ಸಂದರ್ಭವನ್ನು ತೋರಿಸುವಂತ, ಅಲ್ಲಿ ಆ ರೀತಿ ಮಾಡಿ ಕೊನೆಗೆ ಆ ದೈವಕ್ಕೆ ಅಸುರ ಕ್ರಿಯೆಯಲ್ಲಿ ಆವೇಶ ಆದ ಒಂದು ಹಂತಕ್ಕಾಗುವಾಗ ಆವೇಶವನ್ನು ತಗ್ಗಿಸುವಂತ ಕೆಲಸ. ಅಲ್ಲಿ ವಡಕಂಬಾದಳ್ ಅಂದ್ರೆ ಉತ್ತರಾಭಿಮುಖವಾಗಿ ನಿಂತು ಅದಕ್ಕೆ ಅಸುರ ಕ್ರಿಯೆಯ ಕೆಲವು ಆಹುತಿಗಳು, ಅರ್ಪಣೆಗಳೆಲ್ಲ ನಡೆಯುತ್ತದೆ. ಅದೆಲ್ಲ ಆದ ನಂತರ ಈ ಮೇಲೇರಿ ಎಂಬುದು, ಆ ಮೇಲೇರಿ ಎಂಬ ಶಬ್ದ ಕೂಡ ಹಾಗೆ ಬಹುಶಃ ಇಡೀ ತುಳುನಾಡು ಮತ್ತು ನಮ್ಮ ಭಾರತದಲ್ಲಿ ನಡೆಯುವಂತಹ ಕೆಂಡ ಸೇವೆಯಲ್ಲಿ
ಅತಿ ಬರ್ತೀನಿ ಸರ್ ಬರ್ತೀನಿ. ಒಬ್ರು ಕಾಲರ್ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ಭಾನುಪ್ರಸಾದ್ ಅಂತ ಹೇಳಿ. ಬಾಲುಪ್ರಸಾದ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸುಬ್ರಹ್ಮಣ್ಯದಿಂದ. ಸುಬ್ರಹ್ಮಣ್ಯದಿಂದ. ಎಸ್ ಸರ್, ಮಾತಾಡಿ, ಏನ್ ಹೇಳ್ತೀರಾ ಅಂತ ಹೇಳಿ. ಎಸ್, ತಮ್ಮ ಅಭಿವ್ಯಕ್ತಿ ಸ್ವತಂತ್ರ. ಟಿವಿಯಲ್ಲಿ ಕರೆಕ್ಟ್ ಆಗಿ ನೋಡ್ತಾ ಇರುವಾಗ ಅದು ಒತ್ತೆ ಕೊಲದ ತರ ಕಾಣ್ತಾ ಇಲ್ಲ, ಅದು ಪೊಟ್ಟನ್ ದೈವ ಅಂತ ಹೇಳ್ತಾರ, ಆ ತರ ಕಾಣ್ತಾ ಇದೆ. ಬಹಳ ಒಳ್ಳೆ ಉತ್ತರ. ಓಕೆ ಎಸ್. ಅಂದ್ರೆ ನಮ್ಮ ಮನೇಲಿ ಇದೆ ಒತ್ತೆ ಕೊಲ ಮಾಡ್ತೇವೆ, ಅದು ಪೊಟ್ಟನ್ ದೈವ ಅಂತ ಕೇರಳದಲ್ಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಇದೆ ಪೊಟ್ಟಂ ದೈವ ಅಂತ ಹೇಳಿ ಅಲ್ವಾ? ಹೌದೌದು. ಓಕೆ. ಕೃಷ್ಣಮೂರ್ತಿ ಒತ್ತೆ ಕೊಲ ಅಂದ್ರೆ ಆ ತರ ಮುಖಕ್ಕೆ ಹಾಳೆದು ಇದೆಲ್ಲ ಆಗ್ತಿಲ್ಲ, ಕರೆಕ್ಟ್ ಆಗಿ ವೇಷಭೂಷಣ ಹಾಕಿ ಫುಲ್ ಸಿರಿಯಲ್ಲಿ ಇದು ಮಾಡಿ ಮೇಲೆ ಡೈರೆಕ್ಟ್ ಬೀಳ್ತಾರೆ. ಇದು ಬೆಂಕಿ ಗೆಂಡ ಹೊತ್ತುತ್ತಿರುವಾಗನೇ ಅದ್ರಲ್ಲಿ ಕೂತ್ಕೊಳ್ಳುವಂತದ್ದು, ಆ ತರ ಕಾಣ್ತಾ ಇದೆ. ಓಕೆ ಸರ್. ಎಸ್ ಮಾತಾಡಿ. ಅವರು ಅಣ್ಣ ಹೇಳಿದ್ದು ಸರಿ. ಈಗ ಟಿವಿಯಲ್ಲಿ ನೀವು ಟಿವಿ ಪರದೆಯಲ್ಲಿ ತೋರಿಸುವುದು ಪೊಟ್ಟಂತೆಯ ವಿಷ್ಣುಮೂರ್ತಿ ಅಲ್ಲ ಇದು. ವಿಷ್ಣುಮೂರ್ತಿಯು ಜೊತೆಯಲ್ಲಿ ಆಗಿದೆ ಎಂಬುದನ್ನು ಅವರಿಗೆ ನಾವು ತಿಳಿಸಬೇಕಷ್ಟೇ. ಇದಕ್ಕಿಂತ ಮುನ್ನ ವಿಷ್ಣುಮೂರ್ತಿಯ ಒತ್ತೆ ಕೋಲವನ್ನು ಅಭಿನಯಿಸಿ ಅದರ ಜೊತೆಯಲ್ಲಿ ಪೊಟ್ಟಂತೆಯವನ್ನು ಅಭಿನಯಿಸಿದ್ದಾರೆ. ಏನು ವಿಷ್ಣುಮೂರ್ತಿ ದೈವ ಮತ್ತು ಪೊಟ್ಟಂತೆಯ ಜೊತೆಯಲ್ಲಿ ಆಗ್ಬೇಕಂತ ಹೇಳಿ ಏನಾಗ್ತದೆ ಅಂದ್ರೆ, ದೈವ ವಿಷ್ಣುಮೂರ್ತಿ ಎಂಬುದು ಒಂದು ದೈವದ ರೌದ್ರಾವೇಶದ ಸನ್ನಿವೇಶ. ಆ ಸಮಯದಲ್ಲಿ ಸ್ವಲ್ಪ ರಸವೈವಿಧ್ಯ ಇರಲಿ ಮತ್ತು ಜನರಿಗೆ ಮನೋರಂಜನೆ ಇರಲಿ ಎಂಬ ಕಾರಣಕ್ಕೆ ತುಳುನಾಡಿನ ದೈವಾರಾಧನೆಯಲ್ಲಿರುವ ಹಾಗೆ ಕೆಲವು ಮನೋರಂಜನಾ ದೈವಗಳಿವೆ. ಅದರಲ್ಲಿ ವಿಷ್ಣುಮೂರ್ತಿಯ ಜೊತೆಯಲ್ಲಿ ಪನ್ನಿಯನ್ ಎನ್ನುವಂತಹ ಒಂದು ದೈವ ಅಥವಾ ಈ ಪೊಟ್ಟಂತೆಯ ಇರ್ತದೆ. ಪೊಟ್ಟಂತೆಯ ಹೆಸರೇ ಹೇಳುವ ಹಾಗೆ, ಪೊಟ್ಟ ಅಂತ ಹೇಳಿದ್ರೆ ಮಲಯಾಳದಲ್ಲಿ ಮೂಕ ಅಂತ ಅರ್ಥ, ಬಾಯಿ ಬರದ ದೈವ. ನಮ್ಮ ತುಳುನಾಡಿನಲ್ಲಿ ಬಂಟ ದೈವ ಇದ್ದ ಹಾಗೆ ಈ ಪೊಟ್ಟಂತೆಯ ಅತ್ಯಂತ ಹಾಸ್ಯ ದೈವ. ಸರಿ ಸರ್, ಬರ್ತೀನಿ. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್. ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ನೆನ್ನೆ ಕಾಲ್ ಮಾಡಿದ ಅಕ್ಷರ್ ಅಂತ, ಬೆಂಗಳೂರಿಂದ. ಓಕೆ, ಬೆಂಗಳೂರಿಂದ ಕರೆ ಮಾಡ್ತಾ ಅಕ್ಷರ ಅವರು. ಓಕೆ, ಏನ್ ಹೇಳ್ತೀರಾ ಅಂತ ಹೇಳಿ ಸರ್. ಎಸ್, ಮಾತಾಡಿ. ಏನಿಲ್ಲ, ಈ ಒಂದು ಈಗ ಏನಾಗಿದೆ, ನಿನ್ನೆ ಒಂದು ವಿಚಾರ ವಿನಯ್ ಗುರುಜಿ ಅವ್ರು ಮಾತಾಡಿರೋ ವಿಚಾರ, ಇವತ್ತಿನ ವಿಚಾರ ಏನು ಕೋಲದ ವಿಚಾರ ನೋಡಿ. ಎಲ್ಲೋ ಒಂದು ಕಡೆ ತುಳುನಾಡಿನ ನಂಬಿಕೆ ಆಚಾರ ವಿಚಾರಗಳು ಈ ಒಂದು ಸಿನಿಮಾ ರಂಗ ಅದು ಆತರ ಹೋಗಿ ನಮ್ಮ ನಂಬಿಕೆಗಳಿಗೆ ಆಘಾತ ಉಂಟಾಗುವಂತ ಪರಿಸ್ಥಿತಿ ಬರ್ತಾ ಇದೆ ಅಂತ ಅನ್ಕೋತೀನಿ ನಾನು. ಯಾಕಂತ ಹೇಳಿದ್ರೆ ನೋಡಿ, ಇವಾಗ ಇವರು ಸಿನಿಮಾದವ್ರು ಬಂದ್ರು, ಒಂದು ದಿನ ಕೋಲ, ಏನೋ ಕೋಲ ಇರ್ಬೋದು, ಪೊಟ್ಟಂಕೋ, ನೀವೀಗ ಮಾತಾಡ್ತಾ ಇದ್ದ ಹಾಗೆ ಅದು ಒತ್ತೆ ಕೋಲ ಇರ್ಬೋದು, ಒತ್ತೆ ಕೋಲ ಇಲ್ಲದೆ ಇರ್ಬೋದು, ಒಂದು ದಿನ ಕೋಲ ಮಾಡ್ತಾರೆ. ಸರಿ. ಈಗ ಸಾವಿರ ಸೀಮೆ ಪೊಳಲಿ ಅಂತ ಹೇಳುವಂತದ್ದೊಂದು ನಾನು ಆ ಸೀಮೆಯಲ್ಲಿ ಇದ್ದ ಕಾರಣ ನಾನು ಹೇಳ್ತೇನೆ. ಸಾವಿರ ಸೀಮೆ ಒಡತಿ ಪೊಳಲಿಯ ರಾಜರಾಜೇಶ್ವರಿ ಅಂತ, ಅಲ್ಲಿ ಅವ್ರು ಹೇಳ್ತಾರೆ ಅದು ಖಾಸಗಿ ಜಾಗದಲ್ಲಿ ಮಾಡಿದ್ರು ಅಂತ. ದೇವಸ್ಥಾನದ ಆವರಣದ ಹತ್ತಿರದ ಜಾಗ ಅಂತ ಹೇಳಿದ್ರೆ ಅಲ್ಲಿ ಅದೇ ಜಾಗದಲ್ಲಿ ಚೆಂಡಿನ ಗದ್ದೆ ಇದೆ, ಪೊಳಲಿ ದೇವಾಲಯದ ಚೆಂಡಿನ ಗದ್ದೆ ಇದೆ. ಈಗ ಇವರು ಮೂವಿಯ ಒಂದು ಸಾರಿಗೆ ಮಾಡ್ತಾರೆ, ವರ್ಷಂಪ್ರತಿ. ಈಗ ಏನಾದ್ರೂ ಮುಂದಿನ ವರ್ಷ ನೆಕ್ಸ್ಟ್ ಟೈಮ್ ಮತ್ತೆ ಕೋಲ ಕೊಡ್ತಾರ? ಇಲ್ಲ. ಅದೇ ರೀತಿ ಈಗ ಏನು ತುಳುನಾಡಿನಲ್ಲಿ ಈಗ ಭೂತ ಆರಾಧನೆ ಒಂದು ಪತ್ತನಾಜೆ ಸಂದರ್ಭದಲ್ಲಿ ನಾವು ಮಾಡುದಿಲ್ಲ ಅನ್ನುವಂತ ಒಂದು ವಿಚಾರಗಳು ಇದೆ. ಇನ್ನೊಂದು ಏನಂತ ಹೇಳಿದ್ರೆ, ಈಗ ಆ ಸಾವಿರ ಸೀಮೆಯ ಅಲ್ಲಿ ಏನಾದ್ರೂ ಇನ್ನು ಮುಂದೆ ಏನಾದ್ರು ತೊಂದರೆಗಳು ಉಂಟಾದ್ರೆ ಅದನ್ನ ಯಾರು ನೋಡ್ಕೊಳ್ತಾರೆ ಅನ್ನುವಂತ ಒಂದು ಪ್ರಶ್ನೆನೂ ಬರ್ತದೆ. ಎಲ್ಲೊಂದ್ ಕಡೆ ಆತಂಕ ಇದೆ ತಮ್ಗಳಿಗೆ ಅಲ್ವಾ? ಆತಂಕ ಅನ್ನೋದಕ್ಕಿಂತ ತುಳುನಾಡಿನ ಈ ಒಂದು ಆಚಾರಕ್ಕೆ ಅದು ಅಪಚಾರ. ಯಾಕಂತ ಹೇಳಿದ್ರೆ ತುಳುನಾಡು, ಕೇರಳ, ಇಲ್ಲಿ ದೈವಾರಾಧನೆಗೆ ನಾವು ಕೊಡುವಂತ ಪ್ರಾಮುಖ್ಯತೆ ಉಂಟಲ್ಲ, ಅದು ನಾವು ದೇವತೆಗೆ ಯಾವ ಸ್ಥಾನ ಕೊಡ್ತೇವೋ, ದೇವಗಣಗಳು ಅಂತ ನಾವು ದೈವರನ್ನು ಪೂಜೆ ಮಾಡ್ತೇವೆ, ಅದೇ ಸ್ಥಾನವನ್ನು ನಾವು ಕೊಟ್ಟು ಪೂಜೆ ಮಾಡ್ತೇವೆ. ಈಗ ಈ ತರ ಆದ್ರೆ ಏನ್ ಆಗ್ಬಹುದು ಮುಂದಿನ ದಿನಗಳಲ್ಲಿ? ಈಗಾಗ್ಲೇ ನೋಡಿ, ಮಂಗಳೂರಿನಲ್ಲಿ ಕಂಪ್ಲೀಟ್ ಆಗಿ ಬರಗಾಲ ಉಂಟಾಗಿದೆ, ಅದು ಏನ್ ವಿಷಯ ಅಂತ ಗೊತ್ತಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಆಗುದಿಲ್ಲ ಅನ್ನುವಂಥದ್ದು ಏನ್ ಗ್ಯಾರಂಟಿ? ಓಕೆ ಅಲ್ಲ, ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ತಾವು ಕೇಳಿರುವಂಥದ್ದು. ನಾನು ಕೇಳ್ತಾ ಇದ್ದೇನೆ, ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ತುಳುನಾಡಿನಲ್ಲಿ ಕೇರಳದ ದೈವವನ್ನು ಆರಾಧನೆ ಮಾಡಿತ್ತು ಅನ್ನುವಂತಹ ಒಂದು ಬೇಜಾರು ಇದೆಯಾ ತಮ್ಗೆ, ಅಥವಾ ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ರೆ ನಂಗೆ ಅರ್ಥ ಆಗಿಲ್ಲ, ಯಾವ ರೀತಿ ಅಂತ ಹೇಳಿ? ತುಳುನಾಡಿನ ಅಂದ್ರೆ ನಮ್ಮ ಸಂಪ್ರದಾಯ ಏನಿದೆ, ತುಳುನಾಡಿನ ಸಂಪ್ರದಾಯ ಕೇರಳದ ಸಂಪ್ರದಾಯಗಳು ಒಂದರ್ಥದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಸಮಾನವಾಗಿದೆ. ಬೇಜಾರು ಆತರ ಅಲ್ಲ. ಈ ಒಂದು ಸಾವಿರ ಸೀಮೆಯ ಜಾಗದಲ್ಲಿ ಅಂತ ಹೇಳಿದ್ರೆ ದೇವಾಲಯದ ಆವರಣದಲ್ಲಿ, ಅದೊಂದು ಕಿಲೋಮೀಟರ್ ಆ ಜಾಗನೂ ಅಲ್ಲ. ನಿಮಗೆ ಅಂತ ತೊಳಲಿಯಲ್ಲೇ ಅಂತ ಕೋಲವನ್ನು ಮಾಡಬೇಕು ಅಂತಿದ್ರೆ, ಲಾಸ್ಟ್ ಟೈಮ್ ಬ್ರಹ್ಮಕಲಶಕ್ಕೆ ಅಂತ ಮಾಡಿರುವಂತ ಪಾರ್ಕಿಂಗ್ ಅಲ್ಲಿ ಜಾಗಗಳಿದ್ದು, ಪಾರ್ಕಿಂಗ್ ಜಾಗಕ್ಕೆ ಅಂತ ಮೈದಾನಗಳನ್ನು ಸಮತಟ್ಟು ಮಾಡಿದ್ರೆ ಆ ಜಾಗದಲ್ಲಿ ಸೆಟ್ ಹಾಕಿ ಮಾಡ್ಬೋದಿತ್ತು. ದೇವಾಲಯದ ಹತ್ತಿರದಲ್ಲೇ ಮಾಡಿದ್ದು ಎಲ್ಲೋ ಒಂದ್ ರೀತಿಯಲ್ಲಿ ಮನಸ್ಸಿಗೆ ಘಾಸಿ ಉಂಟು ಮಾಡ್ತದೆ ನಿಜವಾಗಿ. ಓಕೆ, ಇನ್ನು ಮುಂದಿನ ವರ್ಷ ಏನು ಅನ್ನುವಂಥದ್ದಲ್ವಾ?
ಹೌದು, ಹೇಳದಿಕ್ಕಾಗಲ್ಲ ಇಂತಹ ಪರಿಸ್ಥಿತಿಗಳು. ನಂಬಿಕೆಗಳು, ಆಚಾರ ವಿಚಾರಗಳು, ಎಸ್, ದೈವಿಕ ಶಕ್ತಿ ಇದೆ ಅನ್ನುವಂಥದ್ದು. ಎಸ್ ಸರ್, ಥ್ಯಾಂಕ್ ಯು. ತುಂಬಾ ಅರ್ಥಪೂರ್ಣವಾಗಿರುವಂತಹ ಮಾತುಗಳು ಅಕ್ಷರ ಅವರೇ, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಇದು ಇವರ ಮಾತುಗಳು. ಎಸ್ ಸರ್, ಅರುಣ್ ಅವರು ಹೇಳಿದ ಮಾತಿಗೆ ಒಂದು ಉತ್ತರ ಕೊಟ್ಟು ಬಿಡು. ರೈಟ್. ಅವರು ಹೇಳಿದ್ರು, ಒಂದು ಸಿನಿಮಾಕ್ಕೋಸ್ಕರ ಮತ್ತೆ ಇಂಥ ಒಂದು ತುಳುನಾಡಿನದ ಕೇರಳದ ಒಂದು ದೈವಾರಾಧನೆ ಸೃಷ್ಟಿ ಮಾಡ್ತಾರಂತ. ನಮ್ಮಲ್ಲಿ ತುಳುನಾಡಿನ ಕುಣಿತಗಳಲ್ಲಿ 2 ವಿಧ ಉಂಟು. ಒಂದು ಮನೋರಂಜನಾ ಕುಣಿತ, ಮತ್ತೊಂದು ಆಚರಣಾತ್ಮಕ ಕುಣಿತ ಅಂತ. ಈ ಆಚರಣಾತ್ಮಕ ಕುಣಿತ ಆಚರಣೆಗೆ ಬದ್ಧವಾದದ್ದು. ಈ ಆಚರಣೆಯಲ್ಲಿ ಆರಾಧನೆ ಬರ್ತದೆ, ಇತರ ಬೇರೆ ಪ್ರಕ್ರಿಯೆಗಳು ಬರ್ತದೆ. ಅಂತಹದ್ದೇ ಸಾಲಿಗೆ ಈ ತೆಯ್ಯಂ ಆರಾಧನೆ ಮತ್ತು ಭೂತಾರಾಧನೆ ಸಲ್ತದೆ. ಯಕ್ಷಗಾನದಲ್ಲಾದರೂ ಮನೋರಂಜನೆಯ ಬಹಳ ಮುಖ್ಯವಾದಂತ ಬಹುಪಾಲಿನ ಉದ್ದೇಶ ಉಂಟು. ಆದರೆ ದೈವಾರಾಧನೆಯಲ್ಲಿ ಮನೋರಂಜನೆ ಉದ್ದೇಶ ಎಲ್ಲೋ ಸಾಂದರ್ಭಿಕವಾಗಿ ಉಂಟಾಗ್ತದೆ ಹೊರತು ಅದಾಗಿಯೇ ಬದಲಾಗಿ ಅದರಲ್ಲಿರುವಂಥದ್ದು ಒಂದು ನಿವೇದನೆಯ ಸಮರ್ಪಣಾ ಭಾವ. ಹಾಗಿರುವಾಗ ಒಂದು ಕಲೆಯನ್ನು ತಮಗೆ ಬೇಕಿರುವ ಸಂದರ್ಭದಲ್ಲಿ ಸೃಷ್ಟಿ ಮಾಡಬೇಕಿದ್ರೆ ಅವನಿಗೆ ಮನೋರಂಜನೆ ಬೇಕು ಅಂತ ಅರ್ಥ. ಈಗ ಯಕ್ಷಗಾನವನ್ನು ನಾನು ನನ್ನ ಮನೇಲಿ ಆಡಿಸ್ತೇನೆ ಅಂತ ಹೇಳಿದ್ರೆ ನನ್ನ ಮನೋರಂಜನೆಗೆ, ನನ್ನ ಸೇವೆಗೆ, ನನ್ನ ಹರಕೆಗೆ. ಇಲ್ಲಿ ಕೂಡ ಹರಕೆಯೋ ಅಥವಾ ಇನ್ನೊಂದು ಆರಾಧನೆ ಪ್ರಕ್ರಿಯೆಯಾಗಿ ಇದನ್ನು ಮಾಡ್ತಿದ್ರೆ ಸಂತೋಷ ಇತ್ತು. ಆದರೆ ಒಂದು ಸಿನಿಮಾ ತಂಡ ತಮ್ಮ ಚಿತ್ರೀಕರಣದ ಒಂದು ಭಾಗವನ್ನು ವೈಭವೀಕರಿಸುವುದಕ್ಕೋಸ್ಕರ ಮತ್ತು ತಮ್ಮ ಚಿತ್ರೀಕರಣದ ಕಥೆಗೆ ಪೂರಕವಾಗಿ ಇದನ್ನು ಬಳಸಿಕೊಂಡಿರುವುದು ಇಷ್ಟು ದೊಡ್ಡ ವಿವಾದಕ್ಕೆ ಕಾರಣ. ಇದರಲ್ಲಿ ಏಳುವ ಪ್ರಶ್ನೆಗಳು, ಗೊಂದಲಗಳು ಯಾವುದಂತ ಕೇಳಿದ್ರೆ, ಒಂದು ಆಗಲೇ ಅವರು ಹೇಳಿರುವ ಹಾಗೆ ಇದು ಪೊಳಲಿ ಸಾವಿರ ಸೀಮೆಯ ಒಡತಿಯಾಗಿರುವಂತಹ ರಾಜರಾಜೇಶ್ವರಿಯ ಚೆಂಡಿನ ಕಳದ ಒಂದು ಭಾಗದಲ್ಲಿ ಆಗಿರುವಂಥದ್ದು. ಅಲ್ಲಿ ನಾನು ಆಗ ವಿಷ್ಣುಮೂರ್ತಿಯ ಒತ್ತೆಕೋಲವನ್ನು ನಿಮಗೆ ವಿವರಿಸುವಾಗ ಹೇಳಿದ್ದೆ, ಈ ವಿಷ್ಣುಮೂರ್ತಿಯ ಕುಳಿಚಾಟ ಮೇಲೆ ಆದ ನಂತರ ಮತ್ತು ವಿಷ್ಣುಮೂರ್ತಿಯ ಕೊನೆಯ ಭಾಗದಲ್ಲಿ ಅಸುರ ಕ್ರಿಯೆಯ ಕೆಲವು ಪ್ರಕ್ರಿಯೆಗಳು ನಡೆಯಬೇಕು. ಅದು ಕೋಳಿ ಕೊಯ್ದು ರಕ್ತ ಆಹುತಿ ಎಲ್ಲ ಮಾಡುವ ಕ್ರಮ ಉಂಟು, ಕುರುದಿ ನೀರನ್ನು ಹಾಕುವ ಕ್ರಮ ಉಂಟು. ದೈವಾಗ ಸಂತೃಪ್ತ ಆಗ್ತದೆ ಅಂತ. ಈ ಸಾವಿರ ಸೀಮೆ ಅದು ಕ್ಷೇತ್ರದ ಪರಿಧಿಯ ಒಳಗೆ ಬರುವಂತಹ ಸ್ಥಳದಲ್ಲಿ ದೈವಿ ಆಲಯದ ವ್ಯಾಪ್ತಿಯಲ್ಲಿ ಇಂತಹ ಅಸುರ ಕ್ರಿಯೆಯ ಕೋಳಿ ಕೊಯ್ದು ರಕ್ತಾಹುತಿ ಮಾಡಿರುವಂತದ್ದು ಒಂದು ರೀತಿಯಲ್ಲಿ ಸ್ವಲ್ಪ ಚರ್ಚಾಸ್ಪದ ವಿಷಯ. ಎಲ್ಲ ಒಂದ್ ಕಡೆ ಇದು ಕೊನೆಗೊಳ್ಳುವಂತಹ ಸಂದರ್ಭದಲ್ಲಿ ಈ ರೀತಿ ಕೋಳಿ ಕೊಯ್ಯುವಂತಹ ಸಂದರ್ಭ, ಒತ್ತೆಕೋಲದ ಎಲ್ಲ ರೂಢಿಯನ್ನು ಅನುಷ್ಠಾನಗಳನ್ನು ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ಅದನ್ನು ಮಾಡ್ಲೇಬೇಕು. ಮತ್ತೆ ಅದು ಮಾಡಿದ್ದಾರೆ ಎಂಬ ಮಾಹಿತಿ ಊರಿನ ಜನರಿಗೆ ಸ್ವಲ್ಪ ಘಾಸಿ ಆದದ್ದು, ಅವರ ನಂಬಿಕೆಗಳಿಗೆ ಘಾಸಿ. ಏನಂತ ಹೇಳಿದ್ರೆ, ಈ ಒತ್ತೆಕೋಲ ಮಾಡ್ಬೇಕಿದ್ರೆ ನಾನಾಗ ಹೇಳಿದ ಹಾಗೆ ನಿರ್ದಿಷ್ಟ ಜನಾಂಗ ಇದಕ್ಕೆ ಬೇಕೇ. ವಿಷ್ಣುಮೂರ್ತಿ ಮೂಲತಃ ನೆಲ್ಲಿಕತ್ತೀಯ ಎನ್ನುವಂತಹ ತೀಯ ಸಮುದಾಯದ ವ್ಯಕ್ತಿಯ ಮುಖೇನ ಆ ದೈವ ಹೆಚ್ಚು ಆರಾಧನೆ ಪಡೀತದೆ. ಆರಂಭದಲ್ಲಿ ಕರೆಯುವ ತನ್ನ ವಿಳಿ ಅಂದ್ರೆ ಈ ತುಳುನಾಡಿನ ದೈವ ಲೆಪ್ಪು ಅಂತ ಕರೀತದೆ. ಆರಂಭದಲ್ಲಿ ನೆಲ್ಲಿಕತಿಯನ್ನೇ ಕರೆಯುವಂಥದ್ದು. ಮಲಯಾಳಿ ಬಿಲ್ಲವ ಅಥವಾ ತೀಯ ಸಮುದಾಯ ಅವರು ಇದರಲ್ಲಿ ಪ್ರಧಾನ ಪಾತ್ರ ವಹಿಸ್ತಾರೆ. ಅದಲ್ಲದೆ ಮೋಯ ಸಮುದಾಯ, ಮಲಯಾಳಿ ಬೋವಿಗಳು, ಮೋಯ ಸಮುದಾಯ, ಹಾಗೆ ವಾಣಿಯ ಸಮುದಾಯ, ಮಲಯಾಳಿ ಗಾಣಿಗರು, ಮತ್ತು ಶಾಲಿಯ ಸಮುದಾಯ, ಮಲಯಾಳಿ ಪದ್ಮಶಾಲಿಗಳು, ಇವರೆಲ್ಲರೂ ಸೇರಿಕೊಂಡು ಇವರ ಪಾತ್ರಗಳು ಉಂಟು ಮತ್ತು ಇವರಾಗಿ ಹೆಚ್ಚು ಕೈಗೊಳ್ತಾರೆ. ತುಳುನಾಡಿನಲ್ಲಿ ಅಕಸ್ಮಾತ್ ಆಗಿ ಯಾರಾದರೂ ಹರಕೆ ರೂಪದಲ್ಲಿ ಮಾಡೋದಾದ್ರೂ ಕೂಡ ಇವರೇ ಬಂದು ಪಾಲ್ಗೊಳ್ಬೇಕು ಹೊರತು ತುಳುನಾಡಿನ ಸಮುದಾಯದವರು ನೇರದಲ್ಲಿ ಪಾಲ್ಗೊಳ್ಳುವಂತಿಲ್ಲ. ಅದು ಮೂಲತಃ ಕೇರಳದ ಒಂದು ಅನುಷ್ಠಾನ ಆದ ಕಾರಣ. ಅದರಲ್ಲಿ ಮೇಲೇರಿಗೆ ನಾನು ಹೇಳಿದೆ. ಬರ್ತೇನೆ ಅವರೇ, ಒಬ್ರು ಕಾಲ್ ಇದ್ದೀರಾ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೊಳಲಿಯಿಂದ ಕರೆ ಮಾಡ್ತಾರೆ. ನಮಸ್ತೆ ಸರ್. ನಮಸ್ತೆ. ಸ್ಥಳೀಯರು ತಾವು? ಹೌದು. ಓಕೆ, ತಮ್ಮ ಹೆಸರು? ರಮೇಶ್ ಅಂತ. ರಮೇಶ್ ಅವರು, ನಮಸ್ತೆ ಸರ್. ನಮಸ್ತೆ. ಏನ್ ಹೇಳ್ತೀರಾ ಅಂತ ಹೇಳಿ, ಮೊನ್ನೆ ನಡೆದಂತಹ ಈ ಘಟನೆ ಬಗ್ಗೆ ಏನ್ ಹೇಳ್ತೀರಾ? ಸತ್ಯಾಸತ್ಯತೆ ತಾವು ನೋಡಿರುವ, ತಾವು ಇದ್ರ ಚಿತ್ರೀಕರಣ ನಡೆದಾಗ? ನಾನಿದ್ದೆ, ಹೊರಗೆ ಸ್ವಲ್ಪ ಇದ್ದೆ, ಪ್ಲೇಸ್ ಅಲ್ಲಿ ಇರ್ಲಿಲ್ಲ. ಆ ಪ್ಲೇಸ್ ಅಲ್ಲಿ ಇರ್ಲಿಲ್ಲ. ಓಕೆ, ಏನ್ ಹೇಳ್ತೀರಾ ಸರ್ ಈ ಒಂದು ಪರವಿರೋಧ ಚರ್ಚೆಗಳಿಗೆ? ನಾವು ಪೊಳಲಿ ಕ್ಷೇತ್ರದ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ ಇಲ್ಲಿ. ಅಲ್ಲಿ ಯಾವ ಕ್ಷೇತ್ರಕ್ಕೆ ಆಗಿರ್ಬೋದು, ಆ ಒಂದು ಭೂತಕೋಲ ನಡೆದಂತಹ ಒಂದು ಇದಕ್ಕೆ ವಿಚಾರಕ್ಕೆ ಸಂಬಂಧ ಇಲ್ಲ ಅನ್ನುವಂಥದ್ದು, ಅಂದ್ರೆ ಖಾಸಗಿ ಪ್ರದೇಶದಲ್ಲಿ ನಡೆದಿದೆ ಅನ್ನುವಂತಹ ಮಾತುಗಳು ಅಲ್ವಾ? ಏನ್ ಹೇಳ್ತೀರಾ ತಾವು? ಏನ್ ಹೇಳ್ತೀರಾ? ಎಸ್, ದೇವಸ್ಥಾನ ಕ್ಷೇತ್ರ ಬಗ್ಗೆ ಸಂಬಂಧನೇ ಇಲ್ಲ. ಎಸ್, ಮಾತಾಡಿ. ಸುಮ್ನೆ ಎಲ್ಲ ಅಪಪ್ರಚಾರ ಮಾಡಿದ್ದಾರೆ. ಇಲ್ಲಿ ದೇವಸ್ಥಾನದವರು ಹಣ ತಕೊಂಡಿದ್ದಾರೆ ಹಾಗೆ ಅಂತ. ಅದೊಬ್ಬ ಏನೋ ಕುಡಿದು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾನೆ, ಅದನ್ನ ಅವ್ರು BTV ಅವರು ಇದ್ ಮಾಡಿದ್ದಾರೆ. ಅದು ರಾಂಗ್ ಆಗಿದೆ. ಈಗ ಏನ್ ಹೇಳ್ತಾರೆ? ಶೂಟಿಂಗ್ ಎಲ್ಲ ಆದದ್ದೇನು ಪ್ರಾಬ್ಲಮ್ ಯಾರಿಗೆ ಸಹ ಪ್ರಾಬ್ಲಮ್ ಆಗ್ಲಿಲ್ಲ. ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಅದು ರಾಂಗ್ ಸ್ಟೇಟ್ಮೆಂಟ್. ಅವರೇನು ಕುಡಿದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಇದು ಮಾಡಿದ್ದಾರೆ, ವೈರಲ್ ಮಾಡಿದ್ದಾರೆ. ಅದೀಗ ಸ್ಪಷ್ಟ. ರೈಟ್. ಹಲೋ ಸರ್. ಹಲೋ, ನನ್ನ ಪ್ರಶ್ನೆ ಇದೆ. ಎಸ್, ಒತ್ತೆಕೋಲ ನಡೆದಿದೆ ಅಲ್ವಾ ಅಲ್ಲಿ? ಹೌದು. ಎಸ್, ಎಲ್ಲೋ ಒಂದ್ ಕಡೆ ಆ ಆವರಣದಲ್ಲಿ ನಡೆದದ್ದು. ಒಬ್ರು ಕಾಲ್ ಮಾಡಿದ್ರು, ಅಕ್ಷರ ಅಂತ ಹೇಳಿ, ಅವರು ಬೆಂಗಳೂರಲ್ಲಿ ಇದ್ದಾರೆ, ಬಟ್ ಮೂಲತಃ ತಮ್ಮ ಪೊಳಲಿ ಸೀಮೆಯವರು.
ಅವರೊಂದು ಮಾತು ಹೇಳಿದ್ರು, ಇನ್ನು ಮುಂದಕ್ಕೆ ಹೇಗೆ ಅಂತ ಹೇಳಿ ನಮ್ಗೆ ಆತಂಕ ಕಾಡ್ತಾ ಇದೆ. ಅಂದ್ರೆ ಆತರ ಏನಿಲ್ಲ, ಅದು ಎಲ್ಲ ದೇವರ ಹತ್ರ ಎಲ್ಲ ಪ್ರಶ್ನೆ ಎಲ್ಲ ಕೇಳಿಯೇ ಇದು ಅವರು ಇದು ಮಾಡಿದ್ದಾರೆ. ಎಲ್ಲವೂ ಕ್ರಮಗಳನ್ನು ಕೈಗೊಂಡಿದ್ದೀರಾ? ಹೌದೌದು ಅಲ್ವಾ? ಎಲ್ಲ ಅದಕ್ಕೇನು ಅದರ ವಿಷಯವಿಲ್ಲ. ಅದು ಪ್ರಾಬ್ಲಮ್ ಆದದ್ದು ಅವರಿಗೆ ಒಬ್ಬರಿಗೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಅವರಿಗೆ ಒಬ್ಬರಿಗೆ ಪ್ರಾಬ್ಲಮ್ ಆಗಿದೆ. ಅಲ್ಲ, ಇದು ಅವರಿಂದ ಎಲ್ಲ ಇದು ಊರಿನವರಿಗೆ ಕೆಟ್ಟ ಹೆಸರು ಬಂದಿದೆ. ಅಲ್ಲ, ಸಿನಿಮಾಕ್ಕೋಸ್ಕರ ಮಾಡಿದ್ದ ಅಲ್ಲ, ಅಲ್ಲಿ ಒಂದು ಕ್ರಮ, ಒಂದು ಉತ್ಸವ ಅಂತ ಮಾಡಿದ್ದ. ಅದು ಉತ್ಸವ ತರ ಶೂಟಿಂಗ್ ಅಲ್ಲಿ ಬರೋದು ಉದ್ದೇಶಕ್ಕೋಸ್ಕರ ಮಾಡಿದ್ದು. ಅದು ಇಲ್ಲಿಗೆ ಇದು ಏನು ಹೇಳ್ತಾರೆ, ಇಲ್ಲಿಗೆ ಸಂಬಂಧ ಇಲ್ಲ. ವಿಷಯವಲ್ಲ. ನಮಗೂ ಸ್ಪಷ್ಟ ಆಗಿದೆ, ಪೊಳಲಿಗೆ ಸಂಬಂಧ ಇಲ್ಲ. ಆದ್ರೆ ಈಗ ಆಚರಣೆ ಮಾಡುವುದಾದ್ರೆ ಅದಕ್ಕೆ ಕೆಲವು ಸಂಕಲ್ಪ ವಿಧಿ ಅನುಷ್ಠಾನಗಳೆಲ್ಲ ಮಾಡಿದ್ದಾರೆ. ಹೌದು, ಅದು ಸಿನಿಮಾದ ಉದ್ದೇಶಕ್ಕೋಸ್ಕರವೇ ಮಾಡಿದ್ದಾರೆ. ಇಲ್ಲಿ ಅದೆಲ್ಲ ಕೇಳಿದ್ದಾರೆ. ಮತ್ತೆ ಅವರು ಕವಡೆ ಪ್ರಶ್ನೆ ಎಲ್ಲ ಹಾಕಿ ಕೇಳಿ ನಂತರವೇ ಅದು ಶೂಟಿಂಗ್ ಇದು ಮಾಡಿದ್ದಾರೆ. ಶೂಟಿಂಗಿಗೆ ಮಾಡಬಹುದು ಅಂತ ಹೇಳಿದೆ ಪ್ರಶ್ನೆ. ಮಾಡ್ಬಾರ್ದು ಅಂತ ಹೌದು ಹೇಳಿದೆ. ಆದ್ಮೇಲೆ ಅವರು ಶೂಟಿಂಗ್ ಮಾಡಿ ವಿಶೇಷ ಪ್ರಶ್ನೆ ಹಾಕಿದಿರ ಹಾಗಾದ್ರೆ ಕ್ಷೇತ್ರದ ಪರವಾಗಿ? ಹೌದು, ಎಲ್ಲ ಹಾಕಿದ್ದಾರೆ. ಅದು ದೇವಸ್ಥಾನದಲ್ಲಿ ಹಾಕಿದ್ದಾರೆ. ಮತ್ತೆ ಅದು ದುಡ್ಡು ತಕೊಳ್ಳುದು ಅದು ಎಲ್ಲ ಇಲ್ಲಿ ಅವ್ರು ಏನು ಮಾಡ್ಲಿಲ್ಲ. ಅದು ಸುಮ್ಮನೆ ಅಪಪ್ರಚಾರ ಆಗಿದೆ. ಇಲ್ಲ ಸರ್, ಬಿಟಿ ಅವರು ವಿಟಿವಿ ಚಾನಲ್ ಅವರಿಂದ ನಮ್ದು ಇಲ್ಲಿದ್ದು ಪೊಳಲಿದ್ದು ಇದು ಇದಕ್ಕೆ ಇದು ಅವಮಾನ ಆಗಿದೆ ಅಲ್ಲ ಈಗ. ಇಲ್ಲ ಸರ್, ಆ ರೀತಿ ಏನಿಲ್ಲ. ಎಲ್ಲವೂ ಕೂಡ ದೇವರನ್ನೆಲ್ಲ ನಂಬುವವರೇ. ಆದ್ರೆ ಎಲ್ಲೋ ಅಂತ ಪ್ರಶ್ನೆ ಅಂತ ಹೇಳಿದ್ರೆ, ಆ ಕ್ಷೇತ್ರದಲ್ಲಿ ಆ ಸಮೀಪದಲ್ಲಿ ನಡೆದಿರುವಂತಹ ಒಂದು ಏನು ಗದ್ದೆಯ ಒಂದು ಕೊನೆಯ ಭಾಗದಲ್ಲಿ ಅಲ್ವಾ ಚೆಂಡು ನಡೆಯುವಂತಹ ಒಂದು ಪ್ರೈವೇಟ್ ಜಾಗ, ಅದು ದೇವಸ್ಥಾನ ಜಾಗ ಸಹ ಅಲ್ಲ, ಬೇರೆಯವ್ರದ್ದು ಬೇರೆ ಸಂಬಂಧಪಟ್ಟವ್ರದ್ದು ಬ್ರಾಹ್ಮಣನವ್ರದ್ದು ಜಾಗ, ಅದರಲ್ಲೆಲ್ಲ ಮಾಡಿದ್ದಾರೆ. ಓಕೆ, ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಕೊನೆಯದಾಗಿ ಕೋಳಿ ಕಡಿತಾರೆ ಅನ್ನುವಂಥದ್ದಲ್ವಾ? ಎಲ್ಲೋ ಒಂದ್ ಕಡೆ ಈ ಒಂದು ಸಂದರ್ಭಕ್ಕೆ ಏನ್ ಹೇಳ್ತೀರಾ ಇದರ ಬಗ್ಗೆ? ಇಲ್ಲ, ಅದೇನಿಲ್ಲ. ಅದು ಅಲ್ಲಿ ಇಲ್ಲದ್ರೆ ನಾರ್ಮಲ್ ಇದ್ರಾಗ ಕೋಳಿದೆಲ್ಲ ಇದು ಮಾಡ್ತಾರೆ. ಅಲ್ಲಿ ಮಾಡ್ತಾರಾ? ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಮಾಡ್ತಾರಾ? ಅಲ್ಲಿ ಜಾತ್ರೆ ಟೈಮ್ ಅಲ್ಲಿ ಕೋಳಿದ್ದು ಕುಂಟ ಅಂತ ಹೇಳ್ತಾರೆ, ಅದು ಮಾಡ್ತಾರೆ ವರ್ಷ ಮುಂಚೆ. ಅದು ವರ್ಷ ಮಾಡ್ತಾರೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಏನು ಹಾಗೆ ಪ್ರಾಬ್ಲಮ್ ಬರುದಿಲ್ಲ. ಹಾಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಇಷ್ಟೊತ್ತು ಅವರಿಗೆ ತೋರಿಸೋದಿತ್ತು ದೇವರು. ಅಷ್ಟು ಪವರ್ಫುಲ್ ಇದ್ದಾರೆ ಇಲ್ಲಿ ದೇವರು. ಕೊನೆದಾಗಿ ತಮ್ಮ ಕಡೆಯಿಂದ ತಾವು ಕ್ಷೇತ್ರದಲ್ಲಿದ್ದರೆ ಸ್ಥಳೀಯರು ಕೂಡ ಗೊತ್ತಿದೆ ಎಲ್ಲವೂ ಕೂಡ ಏನ್ ಹೇಳ್ತೀರಾ ಅಂತ ಹೇಳಿ, ಅಂದ್ರೆ ಜನರು ತುಂಬಾನೇ ಆತಂಕದಲ್ಲಿದೆ, ಅದು ಮಾತ್ರ ಸತ್ಯ. ಅಲ್ಲಿ ಸ್ಥಳೀಯರಾಗಿರ್ಬೋದು ಅಥವಾ ಎಲ್ಲ ನೋಡುವಂತಹ ಒಂದು ಧಾರ್ಮಿಕ ನಂಬಿಕೆಗಳ ಬಗ್ಗೆ ನಿಜವಾಗ್ಲೂ ಕೂಡ ನಂಬಿಕೆ ಇದ್ದವರೆಲ್ಲರೂ ಕೂಡ ಏನ್ ಹೇಳ್ತೀರಾ ತಮ್ಮ ಕಡೆಯಿಂದ ಒಂದು ಮಾತುಗಳು? ಎಸ್, ಆತಂಕ ಅದರದ್ದು ಶೂಟಿಂಗ್ ಇದ್ದೇನಿಲ್ಲ. ಅದೇ ನಾನು ಹೇಳಿದಲ್ಲ, ಅದು ಸ್ಟೇಟ್ಮೆಂಟ್ ಕೊಟ್ಟವರು ಅದರಿಂದ ಕೆಟ್ಟ ಹೆಸರು ಬಂದಿದೆಲ್ಲ, ಅದೇ ದೊಡ್ಡ ಆತಂಕ ಆಗಿದೆ. ಓಕೆ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಪೊಳಲಿ ಕ್ಷೇತ್ರದಿಂದ ಸ್ಥಳೀಯರು ಎಲ್ಲವೂ ಕೂಡ ಗೊತ್ತಿದೆ ಅವರಿಗೆ, ಯಾವ ರೀತಿ ಕಾರ್ಯಕ್ರಮ ಆಯಿತು ಅನ್ನುವಂಥದ್ದು, ಯಾವ ರೀತಿ ಅಲ್ಲಿ ಭೂತಾರಾಧನೆ ಅಥವಾ ಚಿತ್ರೀಕರಣ ನಡೀತು ಅನ್ನುವಂಥದ್ದು ಎಲ್ಲವೂ ಕೂಡ ಪರ್ಮಿಷನ್ ಇತ್ತು. ಪ್ರಶ್ನೆ ಎಲ್ಲ ಹಾಕಿದ್ದಾರೆ ಅನ್ನುವಂತಹ ಮಾತುಗಳು ಕೇಳ್ತಾ ಇದೆ, ಹೇಳಿ ಬರ್ತಾ ಇದೆ. ಅಂಡ್ ಎಲ್ಲವೂ ಕೂಡ ಮಾತನಾಡ್ತೇವೆ. ನಮ್ಮ ಜೊತೆ ಇದ್ದಾರೆ ಭಗವತಿ ಆರಾಧನೆ ಕೇರಳದ ತಯ್ಯಂ ಸಂಸ್ಕೃತಿಯ ಬಗ್ಗೆ PhD ಮಾಡ್ತಾ ಇದ್ದಾರೆ ಅರುಣ್ ಉಳ್ಳಾಲ್ ಅವರು. ತುಂಬಾ ಚೆನ್ನಾಗಿ ಎಳೆಯಾಗಿ ಏನಿದು ಒತ್ತೆಕೋಲ್ ಅನ್ನುವಂಥದ್ದು, ನಾವು ಭೂತಾರಾಧನೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ. ಇದರಿಂದ ಏನ್ ಸಮಸ್ಯೆ ಇದೆ, ಸಮಸ್ಯೆ ಇಲ್ವಾ, ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ದು. ದೈವಾರಾಧನೆಗೆ ಆನಂದ ಚಿತ್ರತಂಡದಿಂದ ಅಪಪ್ರಚಾರ ಆಗಿದೆ, ಅಪಚಾರ ಆಗಿದೆ ಅನ್ನುವಂತಹ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಇದರ ಬಗ್ಗೆ ನಾವು ಮಾತನಾಡ್ತೇವೆ. ಅದರಲ್ಲೂ ಕೂಡ ಒತ್ತೆಕೋಲ ಮಾಡಿದ್ದಾರೆ. ದೈವಗಳು ಇತ್ತು, ಎಲ್ಲ ಭೂತಕೋಲ ಆಗಿರ್ಬೋದು, ನೇಮ ಯಾವ ರೀತಿ ನಡೀತಾ ಇದೆ, ಅದೇ ರೀತಿ ಕೇರಳದ ಒಂದು ದೈವಾರಾಧನೆ ನಮ್ಮ ತುಳುನಾಡಿನಲ್ಲಿ ನಡೆದಿತ್ತು ಅನ್ನುವಂಥದ್ದು, ಅದು ಕೂಡ ಪೊಳಲಿ ಕ್ಷೇತ್ರದ ಹತ್ತಿರದಲ್ಲಿರುವಂತಹ ಸಮೀಪದಲ್ಲಿರುವಂತಹ ಒಂದು ಗದ್ದೆಯಲ್ಲಿ ಅನ್ನುವಂಥದ್ದು ಮತ್ತೊಮ್ಮೆ ಮೆನ್ಷನ್ ಮಾಡ್ತಾ ಇದ್ದೇವೆ. ಆ ಕ್ಷೇತ್ರಕ್ಕೂ ಮತ್ತು ಅಲ್ಲಿ ನಡೆದಂತಹ ಚಿತ್ರೀಕರಣಕ್ಕೂ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದ್ರೆ ನಡೆದಿರುವಂತದ್ದು ಮರುಸೃಷ್ಟೀಕರಣ ಅನ್ನುವಂಥದ್ದು. ಈ ದೈವಾರಾಧನೆ ಭೂತಾರಾಧನೆ ಅಂತ ಹೇಳುವಾಗ ಅದೇ ಆಗಿರುವಂತಹ ರೀತಿ ರಿವಾಜುಗಳಿರುತ್ತೆ. ಮರುಸೃಷ್ಟಿ ಮಾಡಬಹುದಾ, ಈ ರೀತಿ ಕ್ರಿಯೇಟ್ ಮಾಡಬಹುದು ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಜೊತೆ ಧಾರ್ಮಿಕ ಚಿಂತಕರಿದ್ದಾರೆ. ಭಗವತಿ ಆರಾಧನೆ ಕೇರಳದ ತಯ್ಯಂ ಸಂಸ್ಕೃತಿಯ ಬಗ್ಗೆ PhD ಮಾಡ್ತಾ ಇರುವಂತಹ ವ್ಯಕ್ತಿ ಅರುಣ್ ಉಳ್ಳಾಲ್ ಅವರು. ಒನ್ಸ್ ಅಗೇನ್ ವೆಲ್ಕಮ್ ನಿಮ್ಗೆ. ಅಂಡ್ ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ? ಪೊಳಲಿಯಿಂದ ಕರೆ ಮಾಡಿದ್ರು ಸ್ಥಳೀಯರು. ತಮ್ಮ ಹೆಸರು? ಸುನಿಲ್ ಅವರು. ನಮಸ್ತೆ ಸರ್. ನಮಸ್ತೆ. ಏನ್ ಹೇಳ್ತೀರಾ ಸರ್ ಈ ಒಂದು ಘಟನೆಯ ಬಗ್ಗೆ ಅಂಡ್ ಪರ ವಿರೋಧಗಳ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ಏನ್ ಹೇಳ್ತೀರಾ, ತಮ್ಮ ಹೇಳಿಕೆ, ಅಭಿಪ್ರಾಯ? ಇದಕ್ಕೆ ದೇವಸ್ಥಾನಕ್ಕೆ ಮತ್ತೆ ಅದಕ್ಕೆ ಸಂಬಂಧವಿಲ್ಲ. ಎಸ್ ಸರ್, ನಾವು ಕೂಡ ಅದನ್ನೇ ಹೇಳ್ತಾ ಇದ್ದೇವೆ. ದೇವಸ್ಥಾನಕ್ಕೆ ಮತ್ತು ಅಲ್ಲಿ ನಡೆದಂತಹ ಘಟನೆಗಳಿಗೆ ಸಂಬಂಧ ಇಲ್ಲ. ಆದ್ರೆ ಹೇಳ್ತಾ ಇರುವಂತದ್ದು ಈ ಭೂತಕೋಲ ಅಥವಾ ಅಲ್ಲಿ ನಡೆದಂತಹ ಒತ್ತೆಕೋಲದ ಬಗ್ಗೆ ಏನ್ ಹೇಳ್ತೀರಾ? ಒಂದು ಆವರಣದಲ್ಲಿ ಒಂದು ಸ್ವಲ್ಪ ಅಣತಿ ದೂರದಲ್ಲಿ ಅನ್ನುವಂಥದ್ದು ಅಲ್ವಾ, ಖಾಸಗಿ ವ್ಯಕ್ತಿಗೆ ಸೇರಿದಂತಹ ಜಮೀನು. ಹೌದು, ಕ್ಷೇತ್ರಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಆದ್ರೆ ಅಲ್ಲಿ ನಡೆದಂತಹ ಒಂದು ಒತ್ತೆಕೋಲ ಅನ್ನುವಂತಹ ಒಂದು ದೈವದ ಮರುಸೃಷ್ಟೀಕರಣ ಏನ್ ಹೇಳ್ತೀರಾ? ಅವರು ಕ್ರಮಬದ್ಧವಾಗಿ ಮಾಡಿದ್ದಾರೆ. ಕರ್ಕೊಂಡು ಬಂದು
ಅದಕ್ಕೆ ಮತ್ತೆ ಅವರು ಎಂತ ಮಾಡ್ಬೇಕು ಅದು ಕ್ರಮ ಎಲ್ಲ ಮಾಡಿದ್ದಾರೆ. ಎಸ್. ಮತ್ತೆ ಅಲ್ಲಿ ಎಲ್ಲ ನೋಡುವವರೆಲ್ಲ ಊರಿನವರೆಲ್ಲ ಇದ್ರು. ಅದಕ್ಕೆ ಯಾರು ವಿರೋಧ ಮಾಡ್ಲಿಲ್ಲ. ಓಕೆ. ಮತ್ತೆ ಅವರು ಕೇರಳದವರು ಬಂದಿದ್ರು, ಅಲ್ಲಿ ಪೂಜೆ ಅದಕ್ಕೆ ಎಂತವೆಲ್ಲ ಪೂಜೆ ಬೇಕು ಅದೆಲ್ಲ ಸಲ್ಲಿಸಿದ್ದಾರೆ. ಓಕೆ ಓಕೆ ಓಕೆ. ನನ್ನ ಪ್ರಶ್ನೆ ಸ್ಥಳೀಯರಲ್ಲಿ ಯಾರು ಕೂಡ ಇದ್ರ ಬಗ್ಗೆ ಚಕಾರ ಎತ್ತುವಂತದ್ದು ಯಾರು ಏನು ಮಾಡಿಲ್ಲ? ಏನು ಮಾಡ್ಲಿಲ್ಲ. ಇಲ್ಲ ಸರ್. ಎಸ್. ಓಕೆ. ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಈ ರೀತಿ ದೈವಾರಾಧನೆ ಆಗಿರ್ಬೋದು, ಭೂತಾರಾಧನೆ ಆಗಿರ್ಬೋದು, ಇದನ್ನು ಮರುಸೃಷ್ಟಿ ಮಾಡಬಹುದಾ ಚಿತ್ರಕ್ಕಾಗಿ ಅನ್ನುವಂಥದ್ದು, ಅದು ಕೂಡ ತಮ್ಮ ಒಂದು ಸಾವಿರ ಸೀಮೆಯ ಒಂದು ಸ್ಥಳದಲ್ಲಿ ಮಾಡಬಹುದಾ, ಮರುಸೃಷ್ಟೀಕರಣ ಮಾಡಬಹುದಾ? ಮಾಡ್ಬೋದು. ಅದಕ್ಕೆ ಅದೇ ಕ್ರಮ ಮಾಡಿದ್ದಾರೆ ಅವರು. ಏನ್ ಬೇಕಾದ ಕ್ರಮ ಉಂಟು ಅದೆಲ್ಲ ಮಾಡಿದ್ದಾರೆ. ಓಕೆ ಓಕೆ. ಬೇರೆ ಅಲ್ಲಿ ಇಲ್ಲಿ ಊರಿನವರ ಅವನು ಕುಡಿದೆಲ್ಲ ಮಾತಾಡಿದ್ದವನು ಬಂದು, ಯಾರು ಇಲ್ಲಿ ಅವನು ಕುಡಿದು ಮತ್ತು ಎಲ್ಲ ಅಪಪ್ರಚಾರ ಮಾಡಿದ್ದವನು ಕುಡಿದು ಎಲ್ಲ. BTV ಅವರು ಕರೆಕ್ಟ್ ಊರಿನವ್ರ ಹತ್ರ ಏನು ಕೇಳಲಿಲ್ಲ. ಸರಿ ಸರ್, ಸರಿ. ನಾನು ಕೇಳುವಂಥದ್ದು, ಎಸ್, ಅಲ್ಲಿ ಇನ್ನೊಂದು ಕಡೆ ಆಗ್ಲೇ ನಾವು ಇನ್ನೊಬ್ರಿಗೆ ಕೇಳಿದ ಇದೇ ಮಾತನ್ನು, ಒಂದು ಮಾತು ಹೇಳ್ತಾ ಇದ್ರು, ಒಬ್ರು ಕರೆ ಮಾಡಿದ ಅವರು ಹೇಳ್ತಾ ಇದ್ರೆ, ವರ್ಷಂಪ್ರತಿ ಈ ರೀತಿ ಆದ್ರೆ ಇನ್ನು ಮುಂದಕ್ಕೆ ಯಾರು ಕೋಲ ಕೊಡ್ತಾರೆ, ಯಾರು ಮುಂದಕ್ಕೆ ಈ ರೀತಿ ಕಾರ್ಯಕ್ರಮ ಮಾಡ್ತಾರೆ ಅನ್ನುವಂಥದ್ದು ದೈವ ಅಂತ ಹೇಳುವಾಗ ನಡೀತಾ ಬರುತ್ತೆ ಅಲ್ವಾ ವರ್ಷಂಪ್ರತಿ. ಹೌದು. ಏನ್ ಹೇಳ್ತೀರಾ? ಈ ಒಂದು ದೊಡ್ಡ ಆತಂಕ ಇದೆ, ಕಾಳಜಿ ಇದೆ ಊರಿನವರಿಗೆ, ಇನ್ನು ಮುಂದಕ್ಕೆ ಹೇಗೆ ಅಂತ ಹೇಳಿ, ಏನಾದ್ರೂ ಸಮಸ್ಯೆ ಬರ್ಬೋದಾ ಊರಿಗೆ ಅನ್ನುವಂತ ಮಾತುಗಳು ಹೇಳ್ತಾ ಇದ್ರೆ, ಏನ್ ಹೇಳ್ತೀರಾ? ಊರಿನವರಿಗೆ ಸಮಸ್ಯೆ ಬರ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ದೇವರ ಹತ್ರ ಕೇಳಿದವ್ರೆ ಅವರು. ಮಾಡಿದವರು. ಓ, ಚಿತ್ರತಂಡದವರು ಎಲ್ಲರೂ ಕೂಡ, ತಾವುಗಳು ಎಲ್ಲರೂ ಕೂಡ ಇದ್ರಿ? ಕೇಳಿದ್ದಾರೆ, ಎಲ್ಲ ಕೇಳಿದ್ದಾರೆ. ಅಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಏನು ಸಮಸ್ಯೆ ಆಗಲ್ಲ ಅನ್ನುವಂತ ಮಾತು ಹೇಳ್ತಾ ಇದ್ರು ಅಲ್ವಾ? ಸಮಸ್ಯೆ ಏನು ಬರಲ್ಲ. ಇನ್ನೊಂದು ಪ್ರಶ್ನೆ, ಗುರುಕಿರಣ್ ಸರ್ ಬಂದಿದ್ದಾರೆ. ಸರಿ 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 ಸರಿ. ಅವರು ಸಹ ಅಲ್ಲಿ ದೇವಸ್ಥಾನದಲ್ಲಿ ಕೇಳಿ ಎಲ್ಲ ಮಾತಾಡಿದ್ದಾರೆ. ಓಕೆ ಓಕೆ. ಎಸ್, ಅಲ್ಲಿ ಕೊನೆಯದಾಗಿ ಕೋಳಿ ಕೊಯ್ಯುವಂತಹ ಒಂದು ಸಂದರ್ಭ ಕೂಡ ಇತ್ತು ಅನ್ನುವಂತ ಚಿತ್ರೀಕರಣ ಕೂಡ ಇತ್ತು. ಏನ್ ಹೇಳ್ತೀರಾ ಆ ಒಂದು ಆಸುಪಾಸಿನಲ್ಲಿ? ಏನ್ ಹೇಳ್ತೀರಾ, ಯಾವ ರೀತಿ ನೋಡ್ತೀರಾ ತಾವುಗಳಂತ ಹೇಳಿ, ಹಿರಿಯರು ಯಾವ ರೀತಿ ನೋಡ್ತೀರಾ? ಎಸ್, ಅಲ್ಲಿ ಕೋಳಿ ಅಂಕ ಆಗ್ತಾ ಇತ್ತು ಮೊದ್ಲು ಆಗ್ತಾ ಇತ್ತು. ನಾವು ಚಿಕ್ಕ ಇರುವಾಗ ಅಲ್ಲಿ ಆಗ್ತಾ ಇತ್ತು. ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಮಟ್ಟಾರ್ ಕಟ್ಟ ಅಂತ ಹೇಳ್ತಾರೆ ಅದಕ್ಕೆ. ಅಲ್ಲಿ ಆ ಜಾಗದಲ್ಲಿ ಮಟ್ಟಾರ್ ಕಟ್ಟ ಆಗ್ತಾ ಇತ್ತು. ಓಕೆ ಓಕೆ. ಅಲ್ಲಿ ರಕ್ತ ಬೀಳ್ತಾ ಇತ್ತು. ಅದು ಬೇರೆಯವರ ಜಾಗ ಅಲ್ಲ, ಅಲ್ಲಿ ಮಟ್ಟಾರ್ ಕಟ್ಟ ಆಗ್ತಾ ಇತ್ತು. ಅದಾಗಿ ಸಮಸ್ಯೆ ಇಲ್ಲ ಅಂತ ನಮಗೆ. ಓಕೆ ಸರ್. ಓಕೆ 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 ಸರ್. ಎಸ್ ಸರ್, ಥ್ಯಾಂಕ್ ಯು ಧನ್ಯವಾದಗಳು. ಇದು ಸ್ಥಳೀಯರ ಮಾತುಗಳು, ಏನ್ ಸಮಸ್ಯೆ ಇಲ್ಲ ಅನ್ನೋದು. ಎಸ್, ಒಟ್ಟಿಗೆ ಎಸ್. ಇಬ್ಬರು ಮಾತು ಹೇಳಿದರು. ಸಾಮಾನ್ಯವಾಗಿ ಅಲ್ಲಿ ಮಾಡುವ ಎಲ್ಲಾ ಕ್ರಮಗಳನ್ನು ಮಾಡಿದ್ದಾರೆ, ದೈವಿ ಸಂಕಲ್ಪದ ಪ್ರಶ್ನೆಗಳಲ್ಲಿ ಚಿಂತನೆ ಮಾಡಿದ್ದಾರೆ, ಎಲ್ಲ ಸರಿ. ಆದ್ರೆ ಈಗ ನಮಗಿರುವಂತ ಪ್ರಶ್ನೆ, ಮತ್ತೆ ನನ್ನ ಆತ್ಮೀಯರು ನನ್ನ ಜೊತೆ ಹಂಚಿಕೊಂಡ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು, ಈ ಪತ್ತನಾಜೆ ಮೊನ್ನೆ ಆಯ್ತು, 25 ತಾರೀಕಿಗೆ ಆಯ್ತು, ವೃಷಭ ಮಾಸದಲ್ಲಿ 10ನೇ ದಿನ. ಅದಾದ ನಂತರ ಕೇರಳ ಮತ್ತು ತುಳುನಾಡಿನಲ್ಲಿ ದೈವದ ಕಾಲಿಗೆ ಗಗ್ಗರ ಕಟ್ಟಬಾರದು ಎನ್ನುವ ನಿಯಮ ಉಂಟು. ಮಹತ್ವದ ಮಟ್ಟದ ದೈವ ಕೋಲಗಳು ಕೇರಳದಲ್ಲೂ ಆಗಬಾರ್ದು, ಇಲ್ಲೂ ಆಗಬಾರ್ದು. ಇದು ನಾವು ಈ ತನಕ ಪಾಲಿಸಿಕೊಂಡು ಬಂದಿರುವಂತಹ ನಂಬಿಕೆ. ಇನ್ನು ಕೇರಳದಲ್ಲಿ ನಾಳೆದ್ದು ಕರ್ಕಟಕ ಮಾಸ ಅಂದ್ರೆ ಆಟಿ ತಿಂಗಳಾಗುವಾಗ ಗುಳಿಗನ ಕೋಲ ಮತ್ತು ಕರ್ಕಟ ತೆಯ್ಯಂ ಹೊರಡ್ತದೆ. ಆ ಮೊದಲು ದೈವದ ಕಾಲಿಗೆ ಅಲ್ಲಿ ಗಗ್ಗರಕ್ಕೆ ಚಿಲಂಬು ಅಂತ ಹೆಸರು, ಆ ಚಿಲಂಬು ಕಟ್ಟಬಾರದಿನ ನಿಯಮ. ಹಾಗೆ ಪತ್ತನಾಜೆಯ ನಂತರ ವಿಷ್ಣುಮೂರ್ತಿಯ ಒತ್ತೆಕೋಲ ಬಹುಶಃ ನನ್ನ ಸಣ್ಣ ತಿಳುವಳಿಕೆ ವ್ಯಾಪ್ತಿಯಲ್ಲಿ ಎಲ್ಲೂ ನಡೆಯುವುದಿಲ್ಲ. ಅದಕ್ಕೆ ಒಪ್ಪಿದವರು ನನಗೆ ಬಹಳ ಆಶ್ಚರ್ಯ ಆಗ್ತದೆ. ಈಗ ನಾನು ಒಂದು ಮಾತು ಸ್ಪಷ್ಟ ಹೇಳಬೇಕು, ಇಲ್ಲಿ ಯಾವ ವ್ಯಕ್ತಿ ದೂಷಣೆ ಇಲ್ಲ. ಏಕೆಂದ್ರೆ ಈ ದೈವವನ್ನು ಅಲ್ಲಿ ಒತ್ತೆಕೋಲದಲ್ಲಿ ಪೊಳಲಿಯಲ್ಲಿ ದೈವವನ್ನು ಕಟ್ಟಿದ್ದು ನನಗೆ ಆತ್ಮೀಯ ಮಿತ್ರರಾಗಿರೋ ಮನು ಪಣಿಕರ್, ಅವರೇನು ಹೇಳ್ತಾರೆ, ಬಹಳ ಆತ್ಮೀಯರವರು. ನಾನು ಅವರನ್ನು ನೇರ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗದಿದ್ದಾಗ ಅವರ ಮಿತ್ರರು ಸಂಪರ್ಕ ಮಾಡಿದ್ರು. ಮತ್ತೆ ಅವರ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ದೇವಸ್ಥಾನದಲ್ಲಿ ಅವರನ್ನು ಕರೆದು ಪ್ರಶ್ನೆ ಕೇಳಲಾಯಿತು ಈ ವಿಷಯದಲ್ಲಿ, ಏಕೆ ಹೀಗೆ ಮಾಡಿದ್ದೀರಂತ, ಸಿನಿಮಾದ ಉದ್ದೇಶಕ್ಕೆ. ಅದಕ್ಕೆ ಅವರು ಸಮರ್ಥನೀಯ ಉತ್ತರ ಕೊಟ್ಟರು. ಅವರು ಹೇಳುವ ಪ್ರಕಾರ, ಕಟ್ಟಿದಂತ ಮನು ಪಣಿಕರ್ ಹೇಳುವ ಪ್ರಕಾರ, ಅಲ್ಲಿ ನಡೆದದ್ದು ಸಿನಿಮಾ ಶೂಟಿಂಗ್ ಅಲ್ಲ, ಒತ್ತೆ ಕೋಲವೇ ನಡೆದಿದೆ. ನಾನು ನನ್ನ ಕ್ರಮ ಪ್ರಕಾರ ನನಗೆ ಬಂದ ಆಹ್ವಾನವನ್ನು ಮನ್ನಿಸಿಕೊಂಡು ನಾನು ಮಾಡಿದ್ದೇನೆ. ಅವರು ಈ ಒತ್ತೆ ಕೋಲ ಪೊಟ್ಟಂತೆಯನ್ನು ಆರಾಧನೆಗೂ ಮತ್ತು ಒತ್ತೆಕೋಲಗೂ 32 ಜನ ಹೋಗಿದ್ದಾರೆ. 32 ಜನ ಹೋಗಿದ್ದಾರೆ. ಅದರಲ್ಲಿ ಇಬ್ಬರು ಮಾತ್ರ ತೀಯರಿದ್ರು. ನನಗೀಗ ಕೇಳಿದ ವಿಚಾರ ಪ್ರಕಾರ ಇಬ್ಬರು ತೀಯರಿದ್ರು. ಆದ್ರೆ
ಈ ಆರಾಧನೆಯಲ್ಲಿ ಮುಖ್ಯವಾಗಿ ಕಟ್ಟಿಗೆಯನ್ನು ಸೇರಿಸುವುದಕ್ಕೆ ಮರ ಮುಹೂರ್ತ ಮೊದಲು ಮಾಡಬೇಕು. ಈ ಪ್ರಕ್ರಿಯೆ ಇಲ್ಲದೆ ಒಟ್ಟು ಕೆಂಡ ಸೇರಿಸುವ ಕೆಲಸ ಮಾಡಿದ್ದಾರೆ, ಮರ ಮುಹೂರ್ತ ಇಲ್ಲದೆ. ಒಂದು, ಈ ಮರ ಮುಹೂರ್ತಕ್ಕೆ ಬೇಕಿರುವಂತಹ ಕಟ್ಟಿಗೆಯನ್ನು ಒಟ್ಟಳಿಗೆಯಲ್ಲಿ ಸೇರಿಸುವಂತ ಕ್ರಮ ಕೂಡ ತೀಯಾ ಸಮುದಾಯದವರೇ ಮಾಡಬೇಕೆಂಬ ನಿಯಮ ಉಂಟು. ಅಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆ ತಪ್ಪಿದೆ. ಅದು ಪಣಿಕರಿಗೆ ಅದಕ್ಕೆ ಸಮ್ಮತಿಸಿದ್ರು ಎಂಬುದು ನನಗೆ ಸೋಜಿಗದ ವಿಷಯ. ಮತ್ತೆ ಆ ಸಮಯದಲ್ಲಿ ವಿಷ್ಣುಮೂರ್ತಿಯ ಆರಾಧನೆ ನಡೆಯುವಾಗ, ಪೊಟ್ಟಂನ ಆರಾಧನೆ ನಡೆಯುವಾಗ ದಿಢೀರ್ ಮಾಡಿದ ಉದ್ದೇಶ ಮತ್ತು ಮನೋಧರ್ಮ, ಈಗ ಅವರು ಹೇಳುವ ಪ್ರಕಾರ ಮನೋಧರ್ಮವನ್ನು ಒಪ್ಪಿಕೊಳ್ಳುವ. ಅವರು ಬಹಳ ಗೌರವಪೂರ್ವಕವಾಗಿ, ನಮ್ಮ ಕರಾವಳಿಯ ಹೆಮ್ಮೆಯ ಪುತ್ರ ಗುರುಕಿರಣ್ ಇದ್ರು, ಅವರಿಗೆ ಇದರ ಬಗ್ಗೆ ತಿಳುವಳಿಕೆ ಕಾಳಜಿ ಉಂಟು, ಹಾಗೆ ಅವರು ಬಹಳ ಸಕ್ರಿಯವಾಗಿ ಮಾಡಿರ್ತಾರೆ, ಅದರ ಬಗ್ಗೆ ಗೌರವ ಇದೆ. ಆದ್ರೆ ಉದ್ದೇಶ ನಮಗೆ ಬಹಳ ಮುಖ್ಯ. ಈಗ ಒಂದು ಸಿನಿಮಾಕ್ಕೋಸ್ಕರ ಅದರ ಶೂಟಿಂಗ್, ನಾನು ನೀವು ಪ್ರಸಾರ ಮಾಡುವ ವಿಡಿಯೋದಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಿದೆ, ಆ ಕೆಂಡದ ರಾಶಿಯ ಮೇಲೆ ಕ್ಯಾಮರಾಗಳು ಓಡಾಡ್ತಾ ಉಂಟು. ಇದು ನಾವು ಆಲೋಚನೆ ಮಾಡಬೇಕಾಗಿರುವ ವಿಷಯ. ಅಲ್ಲಿ ನಿಂತಹ ಪಾತ್ರಧಾರಿಗಳು ಬಹಳ ಕೃತಕವಾಗಿ ಕಾಣ್ತಾ ಇದ್ದಾರೆ. ಬರೀ ಶೂಟಿಂಗ್ ನ ಕ್ಯಾಮರಾಗಳು ನಮ್ಮನ್ನು ನೋಡ್ತಾ ಉಂಟು. ಈಗ ಸಿನಿಮಾದಲ್ಲಿ ದೇವಸ್ಥಾನದ ಆವರಣವನ್ನು ಬಳಸುವಂತದ್ದು ಮತ್ತು ದೇವಸ್ಥಾನದ ಆರಾಧನಾ ಪ್ರಕ್ರಿಯೆಗಳನ್ನು ಬಳಸುವಂತದ್ದು ಹೊಸತೇನಲ್ಲ. ಹಳೆಯ ಸಿನಿಮಾದಲ್ಲೇ ಎಷ್ಟೋ ದೇವಸ್ಥಾನದ ಜಾತ್ರೆಯಲ್ಲೇ ಪಾಲ್ಗೊಳ್ಳುವಂತ ಅವಕಾಶ ಇತ್ತು. ನನ್ನ ಪ್ರಶ್ನೆ, ಬಹಳ ಸ್ಪಷ್ಟವಾಗಿ ಹೇಳೋ ಪ್ರಶ್ನೆ, ಒಂದು ವೇಳೆ ಈ ಆನಂದ್ ಚಲನಚಿತ್ರದವರಿಗೆ ಒತ್ತೆಕೋಲದ ದೃಶ್ಯವೇ ಬೇಕಿತ್ತು, ನಮಗೆ ಇದನ್ನೇ ಪ್ರಕ್ರಿಯೆ ಮಾಡ್ಬೇಕಂತ ಹೇಳಿದ್ರೆ ಕೇರಳದಲ್ಲಿ ಧಾರಾಳವಾಗಿ ಆಗ್ತದೆ. ನಮಗೆ ಸುತ್ತಮುತ್ತ ಕನ್ಯಾನದಲ್ಲಿ ಆಗ್ತದೆ. ಜಪ್ಪು ಕುಡುಪಾಡಿಯಲ್ಲಿ ಇಡೀ ವಿಷ್ಣುಮೂರ್ತಿ ಆದಿಕ್ಷೇತ್ರ ಇರುವುದು ಕೋವಿಲ್ ಕುಡುಪಾಡಿ, ಜಪ್ಪು ಕುಡುಪಾಡಿಯಲ್ಲಿ ಕ್ಷೇತ್ರ ಇದೆ. ಅದು ಕುದ್ರೋಳಿ ಭಗವತಿ ಕ್ಷೇತ್ರಕ್ಕೆ ಸೇರಿದ ಒಂದು ತರವಾಡು. ಅಲ್ಲಿ ಈ ವರ್ಷ ಆಗ್ಲಿಲ್ಲ, ಈ ಹಿಂದೆ ಆಗಿತ್ತು. ಮೊನ್ನೆ ಅಷ್ಟೇ ಬಂದ್ಯೋಡಿನ ಅಡ್ಕದಲ್ಲಿ ಆಯ್ತು, ಉಪ್ಪಾಳದಲ್ಲಿ ಆಗ್ತದೆ, ಮತ್ತೆ ಅದರ ಆಚೆಗೆ ಬೇಕಾದಷ್ಟು ಒತ್ತೆಕೋಲಗಳು ಆಗ್ತದೆ. ಆ ಸಮಯಕ್ಕೆ ಈಗ ಇತರ ಸಿನಿಮಾದಲ್ಲಿ ಉತ್ಸವದ ದೃಶ್ಯಗಳು ಬರುವುದೆಲ್ಲ ಅದಕ್ಕೋಸ್ಕರ ಸೃಷ್ಟಿಸಿರುವುದು ಬಹಳ ಕಡಿಮೆ. ಆ ಉತ್ಸವದ ಸಮಯಕ್ಕೆ ಹೋಗ್ತಾರೆ, ಶೂಟಿಂಗ್ ಬಳಸ್ತಾರೆ. ಇದು ನಮ್ಮ ಎಲ್ಲ ಕಂಬಳದಲ್ಲೂ ಶೂಟಿಂಗ್ ಮಾಡಿದ್ದಿದೆ, ಇತರ ಎಲ್ಲದರಲ್ಲೂ ಶೂಟಿಂಗ್ ಮಾಡಿದ್ದೇನೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ಕಾರ ಸರ್. ನಾನು ರಾಜೇಶ್ ಅಂತ ಮಂಗಳೂರಿಂದ. ರಾಜೇಶ್ ಅವರು ಮಂಗಳೂರಿಂದ. ಸರ್ ನಮಸ್ತೆ, ಹೇಳಿ ಸರ್. ನಮಸ್ಕಾರ. ನಮಸ್ತೆ. ನಮಸ್ತೆ. ಅದೇ ವಿಷ್ಣುಮೂರ್ತಿ ದೇವರ ಬಗ್ಗೆ, ದೈವದ ಬಗ್ಗೆ ಬಹಳ ವಿಮರ್ಶೆ ಕೊಡ್ತಾ ಇದೆ, ಬಹಳ ಸಂತೋಷ ಇದೆ. ಕೆಲವರ ವಿಚಾರಗಳು ತಿಳಿದಂತ ವಿಚಾರ ನಿಮ್ಮೆಂತ ತಿಳ್ಕೊಂಡಂತ ಆಯ್ತು. ಆದ್ರೆ ವಿಷ್ಣುಮೂರ್ತಿ ದೇವರಿಗೆ ಒಂದು ಶೂಟಿಂಗ್ ಮಾಡಿದ ವಿಚಾರ ಒಂದು, ರಾಜರಾಜೇಶ್ವರಿ ಅಮ್ಮ ಸಾವಿರ ಸೀಮೆಯ ದೇವರು ರಾಜರಾಜೇಶ್ವರಿ, ಆ ಸಾನ್ನಿಧ್ಯದಲ್ಲಿ ಅದು ಶೂಟಿಂಗ್ ಅವರು ಏನ್ ಮಾಡಿದ್ರು, ವಿಷ್ಣುಮೂರ್ತಿ ದೇವರ ಅಲ್ಲಿ ಕ್ರಮಬದ್ಧವಾಗಿ ಅದು ಆಗಿದೆಯಾ, ಅಲ್ಲಿ ಏನಾದ್ರು ಲೋಪದೋಷ ಉಂಟಾ, ಸಿನಿಮಾ ಮಾಡೋದಕ್ಕೂ ದೈವದ ಉತ್ಸವ ಮಾಡೋದು, ದೈವದ ಅದೇ ಪೂಜೆ ಪುನಸ್ಕಾರ ಮಾಡೋದಕ್ಕೆ ವ್ಯತ್ಯಾಸ ಉಂಟು, ದರ್ಶನ ಮಾಡೋದಕ್ಕೆ ವ್ಯತ್ಯಾಸ ಉಂಟವ, ಇವ್ರು ಶೂಟಿಂಗ್ ನಲ್ಲಿ ಅದ್ರ ಕ್ರಮದಲ್ಲಿ ಮಾಡ್ತಾರ ಒಂದು. ಇನ್ನೊಂದು, ಸಾವಿರ ಸೀಮೆಯ ದೇವಿ ಆ ಸಾನ್ನಿಧ್ಯದಲ್ಲಿ ಆ ಗ್ರಾಮ ಅದಕ್ಕೆ ಸೇರಿದ್ದು, ರಾಜರಾಜೇಶ್ವರಿ ಅಮ್ಮನಿಗೆ ಸೇರಿದ್ದು. ಅವ್ರು ಏನೇ ಪ್ರಶ್ನೆ ಇರ್ಲಿ, ಏನೇ ಇರಲಿ, ಅಲ್ಲಿ ಏನಾದ್ರು ಲೋಪದೋಷ ಆದ್ರೆ ಅದು ನಾಳಿನ ದಿವಸಕ್ಕೆ ಏನಾಗ್ತದೆ ಹೇಳಿಕ್ ಸಾಧ್ಯ. ಯಾಕೆಂತ ಹೇಳಿದ್ರೆ ಒಂದು ನಿದರ್ಶನ, ಅದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತ ರೈತ, ಅವನು ಬೆಳೆದಂತ ಅಲ್ಲಿ ಆ ಬಚ್ಚಂಗಡಿ ಕಲ್ಲಂಗಡಿ, ಅದನ್ನು ಅವರ ಅನುಮತಿ ಇಲ್ಲದೆ ಅವ್ರ ಜಾತ್ರೆಗೆ ಮಾಡಿದ ಅವನು ಹೊರಗೆ ಕೊಂಡೋಗಿ ಮಾರಿದ ಅವನನ್ನು ಕೂಡ ಅವ್ರು ಬಿಟ್ಟಿಲ್ಲ. ಅವನಿಗೆ ಒಂದೇ ಒಂದು ಆದ ಕಲ್ಲಂಗಡಿ ಸಿಗಲಿಲ್ಲ. ಅಷ್ಟು ಶಕ್ತಿಯುತವಾದ ಒಂದು ಶಕ್ತಿ ಅದು. ಅದು ಯಾವುದೇ ರೀತಿಯ ಅನುಗ್ರಹ ಮಾಡ್ತದೆ ಅಲ್ಲದೆ ತೊಂದರೆ ಅದರ ಬಿಡುದೂ ಇಲ್ಲ ಅದು. ಆದ್ರಿಂದ ಮುಂದಕ್ಕೆ ಏನಾಗ್ತದೆ ಅಂತ ಈ ಬಗ್ಗೆ ಹೇಳ್ಬೇಕು. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ, ವಿಷ್ಣುಮೂರ್ತಿ ದೈವ 108 ಸಲ ಆ ಪವಿತ್ರ ಬೆಂಕಿಯ ಮೇಲೆ ಬೀಳುವ ಕಾರಣ ಏನು, ಇದನ್ನು ತಿಳಿಸಿದ್ರೆ ಬಹಳ ಸಂತೋಷ ಸರ್. ಓಕೆ ಸರ್, ಎಸ್, ಥ್ಯಾಂಕ್ ಯು ರಾಜೇಶ್ ಅವರೇ. ಎಸ್, ನಿಮ್ಮ ಅಭಿಮಾನ ಪೂರ್ವಕವಾಗಿರುವಂತಹ ಪ್ರೀತಿಗೆ ನಾನು ನಮಸ್ಕಾರ ಹೇಳ್ತೇನೆ. ಅವರೊಂದು ಮಾತು ಹೇಳಿದರು, 108 ಅಗ್ನಿಗೆ ಪ್ರವೇಶ ಮಾಡುವುದು. ನಾನು ಆಗ ಅದಕ್ಕೆ ಬೇಕಿರೋ ಉತ್ತರ ಕೊಟ್ಟೆ, ಅದು ಯಾವುದರ ಪ್ರತೀಕ ಅಂತ ಹೇಳಿದೆ. ಇದು ಸರಿಸುಮಾರು ನಾನು ಆಗ ಹೇಳಿದಾಗ 15ರಿಂದ 20 ಅಡಿ ಎತ್ತರ ಇರ್ತದೆ. ಒಂದಷ್ಟು ಒಟ್ಟಳಿಗೆಯ ಕಟ್ಟಿಗೆ ಹಾಕ್ತಾರೆ, ಅದಕ್ಕೆ ಬೆಂಕಿ ಸ್ಪರ್ಶ ಮಾಡಿ ದೈವವೇ ಅದಕ್ಕೆ ಪ್ರವೇಶ ಮಾಡುವಂಥದ್ದು. ಅದಕ್ಕೆ 108 ಕೊಳ್ಳಿಗಳ ಅಗ್ನಿ ಅಂತ ಹೇಳ್ತಾರೆ. ಅದಕ್ಕೆ ಹೆಸರೇ ಮೇಲೇರಿ ಅಂತ, ಆರಾಧನಾ ಭಾಷೆಯಲ್ಲಿ ಅದನ್ನು ಮೇಲೇರಿ ಅಂತ ಕರೀತಾರೆ. ಅದು ಶಬ್ದ ನೋಡಿ, ಮೇಲ್ ಪ್ಲಸ್ ಎರಿ, ಊರ್ಧ್ವಮುಖವಾಗಿರುವ ಬೆಂಕಿ ಅಂತ ಅರ್ಥ. ಮೇಲೆ ನೋಡಿರುವ, ಮೇಲ್ಮುಖವಾಗಿರುವ ಬೆಂಕಿ. ಹಾಗಾಗಿ ಅದು ಅಷ್ಟು ದೊಡ್ಡದಾದ ಕೆಂಡ ಸೇವೆ ಇನ್ನೊಂದಿಲ್ಲ ನನ್ನ ಪ್ರಕಾರ ಇಡೀ ಭಾರತದಲ್ಲಿ, ಅಷ್ಟು ಎತ್ತರಕ್ಕೆ ಹಾಕಿ ಮಾಡುವುದು. ಮತ್ತೆ ದೈವ ಈ ಪೊಟ್ಟಂ ತೆಯ್ಯಂ ಮತ್ತು ವಿಷ್ಣುಮೂರ್ತಿ ವಿಶೇಷ ಏನಂದ್ರೆ, ವಿಷ್ಣುಮೂರ್ತಿ ಸಾಮಾನ್ಯವಾಗಿ ಮೇಲ್ಮುಖವಾಗಿ ಅಥವಾ ಅಂಗಾತ ಅದರ ಮೇಲೆ ಬೀಳುವಂತದ್ದಿದೆ, ಅದರ ಪರಿಚಾರಕರು ಮತ್ತೆ ಎಳೆಯುತ್ತಾರೆ. ಅದು ಅಗ್ನಿ ವರ್ಷದಲ್ಲಿ ಮೀಯುವಂಥದ್ದು, ಅಗ್ನಿ ಸ್ನಾನವೇ ಅದು ಒಂದು ಅರ್ಥದಲ್ಲಿ.
ಮತ್ತೆ ಮತ್ತೆ ಅದು ಪ್ರವೇಶಕ್ಕೆ ಹಂಬಲಿಸ್ತದೆ, ಜನ ತಡಿತಾರೆ, ಭಿನ್ನಹಗಳನ್ನು ಹೇಳ್ತಾರೆ. ಪೊಟ್ಟಂತಯ್ಯ ಕೂಡ ಹಾಗೆ ಜನರನ್ನು ರಂಜಿಸುವುದಕ್ಕೋಸ್ಕರ ಅದರ ಮೇಲೆ ಮಲಗುವಂಥದ್ದು, ಅದರ ಮೇಲೆ ಆಡುವಂಥದ್ದು, ಅದು ಬೀದಿಗೆಲ್ಲ ಬಂದು ಮಕ್ಕಳನ್ನು ಓಡಿಸಿಕೊಂಡು ಹೋಗುವಂಥದ್ದು, ಸ್ವಲ್ಪ ವಾಚಿಕ ವ್ಯಾಪ್ತಿಯನ್ನು ಮೀರಿದ ಮಾತುಗಳನ್ನು ಆಡುವಂಥದ್ದೆಲ್ಲ ಇರ್ತದೆ. ಆದ್ರೆ ಒಂದು ತಿಳ್ಕೊಳ್ಬೇಕು, ನಾನು ಈ ಸಂದರ್ಭದಲ್ಲಿ ಒಂದು ಉಲ್ಲೇಖ ತಪ್ಪದೆ ಮಾಡಬೇಕು. ನನಗೆ ನೆನಪುಂಟು, ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ರಾಷ್ಟ್ರ ಮಟ್ಟದ ಮಹಾ ಉತ್ಸವದಲ್ಲಿ, ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಪೊಟ್ಟಂತಯ್ಯಂನ ಈ ರೀತಿಯ ಅಭಿನಯವನ್ನು ನಾನು ಕಣ್ಣಾರೆ ಕಂಡಿದ್ದೀರಾ? ಅದು ಎಲ್ಲಿ ಮಾಡಿದ್ರು ಅಂತ ಕೇಳಿದ್ರೆ ಒಂಥರ ಮುಜುಗರ ಅನಿಸ್ತದೆ. ಒಂದು ಶೆಡ್ ಇತ್ತು, ಆ ಶೆಡ್ಡಿನೊಳಗೆ ಬಹುಶಃ ಈ ಮಲಯಂ ಜಾತಿಯವರನ್ನು ಕರೆದು, ನನಗೆ ಅವರ ಪರಿಚಯದ ಕಾರಣ ಸಾಧ್ಯ ಆಯ್ತಿತ್ತು ತಿಳ್ಕೊಳ್ಳಿಕ್ಕೆ, ಕರೆದು ಅದಕ್ಕೆ ಬೇಕಿರೋ ಅನುಷ್ಠಾನಗಳನ್ನೆಲ್ಲ ಮಾಡಿದ್ರು. ಸುತ್ತ ಜನ ಸೇರಿದ್ರು, ಒಂದು ಡೊಂಬರಾಟ ನೋಡುವ ಹಾಗೆ ಬೆಂಕಿಯನ್ನು ಹಾಕಿದ್ರು. ಅಲ್ಲಿ ತೆಯ್ಯಂ ಕಟ್ಟಿದ ವ್ಯಕ್ತಿ ಬಂದು ಕುಣಿದ ಈಗ ಆವೇಶದಲ್ಲೇ ಬಂದ ಕುಣಿದ. ಅಲ್ಲಿ ಶುದ್ಧವಾಗಿ ಅದು ಮನೋರಂಜನಾತ್ಮಕವಾಗಿ ಆದದ್ದು. ಅಲ್ಲಿ ಆರಾಧನೆ, ಕ್ರಮ, ಉದ್ದೇಶ, ಸಂಕಲ್ಪ, ಪರಿಚಾರಕರು, ಅದಕ್ಕೆ ಬೇಕಿರುವ ವ್ಯಕ್ತಿಗಳು, ಸಮುದಾಯದ ಪಾಲ್ಗೊಳ್ಳುವಿಕೆ ಯಾವುದೂ ಇರಲಿಲ್ಲ. ಖಾಲಿ ನಾನು ಇಲ್ಲಿ ತನಕ ಅಂದ್ರೆ ನನಗೆ ಇದರ ಬಗ್ಗೆ ಸಹಜವಾದ ಒಂದು ಕಾಳಜಿ ಮತ್ತು ಪ್ರೀತಿ ಇರುವ ಕಾರಣ ಅಲ್ಲಿ ಅವರ ಹತ್ರ ಇದರ ಬಗ್ಗೆ ವಿಮರ್ಶೆ ಮಾಡಿದೆ. ಅವ್ರ ಕೊನೆಗೆ ಏನು ಹೊಟ್ಟೆಪಾಡು ನಮ್ಮದು ಅಂತ ಹೇಳಿಬಿಟ್ರು. ಅದನ್ನು ಹೊಟ್ಟೆಗಿಂತ ಬದುಕನ್ನು ಮೀರಿದ ಮಾತಿಲ್ಲ ಬಿಡಿ. ಹಾಗಾಗಿ ನಮ್ಮ ಹೊಟ್ಟೆಪಾಡು ನಮಗೆ ಆಹ್ವಾನ ಬಂದಿತ್ತು. ಇವತ್ತಿಗೂ ನಾನು ಈ ಹಿಂದೆ ಇದೇ ನಮ್ಮ ಕುಡ್ಲ ಚಾನಲ್ ಅಲ್ಲಿ ಮಾಡುವ ಚರ್ಚೆಯಲ್ಲಿ ನಿಮ್ಮ ಹತ್ರ ಹೇಳಿದ್ದೆ, ಬಹುಶಃ ತುಳುನಾಡಿನಲ್ಲಿ ಬೀದಿಗೆ ದೈವಗಳು ಬರುವುದು ಸ್ವಲ್ಪ ಕಡಿಮೆ ಆಯಿತು ಮೆರವಣಿಗೆ. ಕೇರಳದಲ್ಲಿ ಈಗಲೂ ನಡೀತದೆ. ಕೇರಳದ ದೈವಗಳು ತುಳುನಾಡಿನ ಮೆರವಣಿಗೆಯಲ್ಲಿ ಶೋಭೆಯನ್ನು ಹೆಚ್ಚಿಸುವುದಿದೆ. ಅನೇಕ ದೈವಗಳು, ಅದರಲ್ಲಿ ವಿಷ್ಣುಮೂರ್ತಿ ಇರ್ತಾರೆ, ಅನೇಕ ರುದ್ರ ಚಾಮುಂಡಿ, ಅನೇಕ ದೈವಗಳು ಕೂಡ ತನ್ನ ಮುಡಿ ಏರಿಸಿಕೊಂಡು ಅಥವಾ ಅರೆಯೊಡವನ್ನು ಕಟ್ಟಿಕೊಂಡು ಬೀದಿಯಲ್ಲಿ ಮೆರವಣಿಗೆ ಮಾಡುವಂಥದ್ದಿದೆ. ಇದಕ್ಕೆ ಯಾರು ವಿರೋಧ ಮಾಡಬೇಕೆಂಬುದು ಪ್ರಶ್ನೆ. ನಮಗೆ ಅಧಿಕ ಪ್ರಸಂಗ ಅಂತ ತುಳುವರು ಮಾತಾಡದಿದ್ದಾರೆ. ಕೇರಳದಲ್ಲಿ ಸ್ವಲ್ಪ ಅತಿರೇಕವಾದಂತಹ ಸ್ವಾತಂತ್ರ್ಯ ಕೊಟ್ಟರು ಅಂತ ಅನಿಸ್ತದೆ. ಇದಕ್ಕೆ ಒಂದು ಕಾರಣ ನಾನು ನೀಡಬಲ್ಲಂಥದ್ದು, ಒಂದು ಕಲೆಯ ಭಾಗವಾಗಿ ದೈವಾರಾಧನೆಯನ್ನು ತುಳುವರು ನೋಡಿದ್ದು ಕಡಿಮೆ. ನಮಗದು ಪವಿತ್ರವಾದಂತಹ ಒಂದು ಅನುಷ್ಠಾನ. ಆದರೆ ಕೇರಳದವರಿಗೆ ಅದು ಕಲೆಯ ಮಾಧ್ಯಮವಾಗಿ ಬಹಳ ಮುಖ್ಯ. ಕಲೆ ಬಹಳ ಮುಖ್ಯ. ಅಲ್ಲಿಯ ದೈವಗಳು ನಮ್ಮಷ್ಟು ದೂರ ಇಲ್ಲ. ನಮ್ಮ ದೈವಗಳು ಕಳಕಿಳಿದ ನಂತರ ನಾವು ಬಹಳ ಭಯಭಕ್ತಿಯಿಂದ ಹತ್ತಿರ ಹೋಗುವುದಕ್ಕೆ ಹೆದರ್ತೇವೆ. ಆದ್ರೆ ನೀವು ಕೇರಳದ ಕಳಿಯಾಟಮೋ ತೆಯ್ಯಂ ಕೆಟ್ಟುಗಳಿಗೆಲ್ಲ ಹೋದ್ರೆ ಅಲ್ಲಿ ದೈವಗಳು ಜನರ ಮಧ್ಯೆ ಓಡಾಡ್ತದೆ. ಅದು ಕೆಲವು ಮನೋರಂಜನಕವಾಗಿರುವಂತಹ ಆಲಿ ತೆಯ್ಯಂ ಆಗಿರ್ಲಿ ಅಥವಾ ಪೊಟ್ಟಂ ತೆಯ್ಯಂ ಆಗಿರ್ಲಿ ಅಥವಾ PI ತೆಯ್ಯಂಗಳಾಗಿರ್ಲಿ, ಇವುಗಳೆಲ್ಲ ಜನರ ಮಧ್ಯೆ ಜನರ ಹತ್ರ ಮುಕ್ತವಾಗಿ ಮಾತಾಡಿಕೊಳ್ತದೆ. ಹಾಗೆ ಜನರಿಗೆ ವಿಪರೀತವಾದ ಅಂತರ ಇಲ್ಲ ದೈವದ ಜೊತೆ, ಮುಕ್ತವಾಗಿ ಸಂಭಾಷಣೆ ಹೇಳ್ತಾರೆ. ಇನ್ನೊಬ್ಬನ ಮಾಧ್ಯಮಿಕ ವ್ಯಕ್ತಿಯ ಮೂಲಕ ಹೇಳುವಂತದ್ದಲ್ಲ, ನೇರವಾಗಿ ತಮ್ಮ ನಿವೇದನೆಗಳನ್ನು ಸಲ್ಲಿಸ್ತಾರೆ. ಈ ಕಾರಣದಿಂದ ಆ ಸಲಿಗೆ ಬಹುಶಃ ಈ ರೂಪಕ್ಕೆ ಪರಿವರ್ತನೆ ಆಗಿರಬಹುದು. ಮತ್ತೆ ಅಲ್ಲಿ ವಿಪರೀತ ಈ ಭಯ ಭಕ್ತಿ ಹೀಗೆ ಮಾಡಬಾರದು ಎನ್ನುವಂತ ಕಟ್ಟಳೆಗಳನ್ನು ಕಟ್ಟುವವರ ಮೇಲೆ ಕೂಡ ವಿಧಿಸದ ಕಾರಣ ಅಲ್ಲಿ ಮುಖ್ಯವಾಗಿ ಇದು ಇಲ್ಲಿಗೆ ಬರುವಂತಹ ಒಂದು ಕಾರಣ ಆಗಿರ್ಬೋದು. ವ್ಯತ್ಯಾಸ ಏನನ್ನೋದು, ಯಾತಕ್ಕೋಸ್ಕರ ಒತ್ತೆ ಕೋಲ ಬಂದು ಈ ರೀತಿ ಮಾಡಿದ್ದಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಎಸ್, ಬರ್ತೇನೆ ಅರುಣ್ ಅವರೇ. ಅಂಡ್ ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ನಿತಿನ್ ಸರ್, ನಾನು ಪ್ರಸಾದ್ ಬೆಳ್ಳೂರು ಅಂತ. ಹೇಗಿದ್ದೀರಾ? ಯಾರು ಸರ್? ಪ್ರಸಾದ್ ಬೆಳ್ಳೂರು ಅಂತ. ಪ್ರಸಾದ್ ಅವರು, ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಅರುಣ್ ಅವ್ರ ಸರ್ ಮಾತಾಡ್ಲಿಕ್ಕಿತ್ತು ಸರ್. ಅರುಣ್ ಸರ್, ನೀವು ಹೇಳಿದ್ದು ಕರೆಕ್ಟ್. ಅದನ್ನು ಮನೋರಂಜನೆಯಾಗಿ ಉಪಯೋಗಿಸ್ತಿದ್ದಾರೆ ನಮ್ಮ ಎಲ್ಲಾ ನಮ್ಮಲ್ಲಿ ಏನಿದೆ ಭೂತಗೋಲ ಇದ್ದನ್ನೆಲ್ಲ, ಈ ಮದ್ಯ ಪಾರ್ಟಿ, DJ ಅದೆಲ್ಲ ಹಾಕಿ ಕೆಲವು ಕಡೆ ಅದನ್ನು ಅವರು ಹಾಳು ಮಾಡ್ತಿದ್ದಾರೆ ಕೆಲವರು. ಅದನ್ನು ನಮ್ಮವ್ರು ಉಳಿಸ್ಲಿಕ್ಕೆ ಪಣ ತೊಡ್ಬೇಕು. ಆದ್ರೆ ಒಂದು ನಾನು ಕತ್ತಲ್ ಸಾರೋಲಲ್ಲಿ ಒಂದು ವಿನಂತಿ ಮಾಡಿಕೊಳ್ತೇನೆ ಈ ಮೂಲಕ ಸರ್. ಅಂದ್ರೆ ಮೊನ್ನೆ ಕತ್ತಲ್ ಸಾರೋಲ್ ಕೂಡ ಇದ್ರು ನಿತಿನ್ ಅವರೇ, ಹೇಳಿ. ನಾನು ಈ ಮೂಲಕ ಒಂದು ವಿನಂತಿ ನಂದು ಇಷ್ಟೇ ಕತ್ತಲ್ ಸಾರ್ ಅವ್ರ ಹತ್ರ. ಅವರ ಸಮಾಜದ ಸಂಘ ಅಂತ ಒಂದಿದೆ, ಅವರಲ್ಲಿ ಇದಕ್ಕೆ ಒಂದು ಕಡಿವಾಣ ಹಾಕ್ಲಿಕ್ಕೆ ಅವರು ಪಣ ತೊಡ್ಬೇಕಂತ ನಾನು ಅಷ್ಟೇ ವಿನಂತಿ ಮಾಡ್ಕೊಳ್ತಿದ್ದೀನಿ ಸರ್. ಯಾಕಂದ್ರೆ ನಮ್ಮನ್ನು ನಾವು ಉಳಿಸಿಕೊಳ್ಳಲಿಕ್ಕೆ ಅಂತ ಹೇಳ್ತಾರೆ, ನಮ್ಮನ್ನು ನಾವು ಉಳಿಸಿಕೊಳ್ಬೇಕು. ಈ ದೈವಾರಾಧನೆ ಸಮಾಜಕ್ಕೆ ಬೇಕಾದ ವಸ್ತು ತೆಗೆದು ನಮ್ಮ ಸಂಸ್ಕೃತಿ ಇದರ ಬಗ್ಗೆ ನಮ್ಮನ್ನು ನಾವು ಉಳಿಸಿಕೊಳ್ಳಿಕ್ಕೆ ಒಂದು ಅದಕ್ಕೆ ಎಂತ ಅಡಿಗಲ್ಲು ಅದನ್ನ ಹಾಕ್ಬೇಕು ಸರ್. ತುಂಬಾ ಧನ್ಯವಾದ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಈ ಬಗ್ಗೆ ಹಲೋ ಸರ್, ಒಂದ್ ನಿಮಿಷ. ನೀವು ಈ ಬಗ್ಗೆ ಕಾರ್ಯಕ್ರಮ ಮಾಡೋದಕ್ಕೆ ನನ್ನ
ತುಂಬಾ ತುಂಬಾ ಕೃತಜ್ಞತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಸಂಸ್ಕಾರ ಉಳಿಬಾರ್ದು ಅನ್ನುವಂಥದ್ದು ಕೂಡ ನಮ್ಮ ಕಳಕಳಿ. ಸೊ ಅದಕ್ಕೋಸ್ಕರ ಇಂತಹ ಕಾರ್ಯಕ್ರಮ. ಯಾವಾಗಲೇ ನಾನು ಹೇಳಿದೆ, ಎಲ್ಲೋ ಒಂದ್ ಕಡೆ ಪತ್ರಿಕೋದ್ಯಮ ಅಂತ ಹೇಳುವಾಗ ಧನಾತ್ಮಕ ಸುದ್ದಿಗಳನ್ನ ನಾವು ಬಿತ್ತರಿಸಬೇಕಾಗುತ್ತೆ, ಯಾವತ್ತೂ ಕೂಡ ನೆಗೆಟಿವಿಟಿ ಅನ್ನುವಂಥದ್ದಿಲ್ಲ. ಅದರ ಜೊತೆಗೆ ನಮ್ಮ ಸಂಸ್ಕಾರ, ಸಂಸ್ಕೃತಿ, ನಮ್ಮ ಜಾನಪದ ಕಲೆ ಎಲ್ಲವೂ ಕೂಡ ಆಚಾರ ವಿಚಾರಗಳು, ಇದಕ್ಕೂ ಕೂಡ ನಾವು ಎಲ್ಲೋ ಒಂದ್ ಕಡೆ ಮರ್ಯಾದೆ ಕೊಡಬೇಕಾಗುತ್ತೆ, ಸ್ಥಾನಮಾನ ಕೊಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ, ನಿನ್ನೆ ಕಾರ್ಯಕ್ರಮ ಕೂಡ ಅದೇ ನಿಟ್ಟಿನಲ್ಲಿ ನಾವು ಮಾಡಿದ್ವಿ. ಅಂಡ್ ಅರುಣ್ ಉಳ್ಳಾಲ್ ಅವರು, ನಾನು ಕೇಳ್ತಾ ಇರುವಂತ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಏನೋ ಒಂದು ಮಾಡಿ ಆಯ್ತು, ಈಗ ಚಿತ್ರೀಕರಣ ಆಯ್ತು, ಎಲ್ಲವೂ ಆಯ್ತು, ಶೂಟಿಂಗ್ ಆಯ್ತು, ಬಂದು ಹೋದ್ರ ಅನ್ನುವಂಥದ್ದು, ಈ ರೀತಿ ದೃಶ್ಯಗಳು ಸೆರೆ ಆಯ್ತು, ಎಲ್ಲವೂ ಮುಗೀತು. ಈಗ ಬರ್ತಾ ಇರುವಂತದ್ದು ಮುಂದಕ್ಕೆ ಆ ಜನರಲ್ಲಿ ಆತಂಕ, ಆ ಸ್ಥಳೀಯರಲ್ಲಿ ಆತಂಕ, ಹೇಳ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಹೇಗೆ ಅನ್ನುವಂಥದ್ದು. ಅದೇ ಆಗಲೇ ನಾನೊಂದು ಪ್ರಶ್ನೆ ಕೇಳಿದೆ, ಈ ರೀತಿ ಒತ್ತೆ ಕೋಲ ಮಾಡ್ತಾರೆ, ಯಾವುದೇ ರೀತಿಯ ಈ ರೀತಿ ದೈವಾರಾಧನೆ, ಭೂತಾರಾಧನೆ, ನೇಮ, ಕೋಲ ಅನ್ನುವಂಥದ್ದು ಇರುತ್ತೆ. ಈ ರೀತಿ ಒಂದ್ಸಲ ಮಾಡಿದ್ರೆ ಪ್ರತಿ ವರ್ಷ ಮಾಡಬೇಕಾಗಿ ಬರುತ್ತಾ ಅನ್ನುವಂಥದ್ದು, ಒಂದು ವೇಳೆ ಬರ್ಲಿಲ್ಲ ಅಂದ್ರೆ ಏನಾಗ್ಬೋದು ಅನ್ನುವಂಥದ್ದು, ಏನ್ ಹೇಳ್ತಾರೆ ಈ ಪ್ರಶ್ನೆಗಳಿಗೆ? ಆತಂಕದಲ್ಲಿದ್ದಾರೆ ಗ್ರಾಮಸ್ಥರು. ಎಸ್, ತೀವ್ರವಾದ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ನನಗನ್ನಿಸ್ತದೆ. ಏಕೆಂದ್ರೆ ಇದರಲ್ಲಿ ಜನರ ಪಾಲ್ಗೊಳ್ಳುವಿಕೆ ಜಸ್ಟ್ ನೋಡುವವರಾಗಿ ಮಾತ್ರ, ಅವರ ಅನುಷ್ಠಾನಗಳಲ್ಲಿ ನೇರವಾಗಿ ಪಾಲ್ಗೊಳ್ಳಿಲ್ಲ. ಹಾಗಾಗಿ ಯಾರದ್ದೋ ಕುಟುಂಬದ, ಸಂಸಾರದ, ವ್ಯಕ್ತಿಯ, ಸಮುದಾಯದ ಒಂದು ಸಂಕಲ್ಪವಾಗಿ ಅದು ನಡೆದಿಲ್ಲ. ನಡೆದಿರುವಂತದ್ದು. ಅರುಣ್ ಅವರೇ, ಬರ್ತೇನೆ, ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ? ಹಲೋ, ಸಚಿನ್ ಪಂಪೆಲ್ ಮಾತಾಡೋದು. ಸಚಿನ್ ಪಂಪೆಲ್ ಅವರು, ಎಸ್ ಮಾತಾಡಿ. ಇದು ಒಂದು ಅವರದೊಂದು ಆಸೆ ಪಾಪ, ಅವರ ಚಲನಚಿತ್ರ ಮುಖಾಂತರ ನಮ್ದು ಕೇರಳದ ಮತ್ತು ನಮ್ದು ಸಂಸ್ಕೃತಿಯನ್ನು ಚಲನಚಿತ್ರದ ಮುಖಾಂತರ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕಂತ. ಆದ್ರೆ ಒಂದು ಮಾತ್ರ ನಾವು ನೆನಪಲ್ಲಿ ಇಟ್ಕೊಳ್ಬೇಕು, ಅಂದ್ರೆ ಆ ಕಾರ್ಯ ನಡೆಯುವ ಮುಂಚೆ, ಅಂದ್ರೆ ಪೂರ್ವಭಾವಿಯಾಗಿ ಯಾವ್ದು ಮುಂಜಾಗ್ರತೆಯನ್ನು ತಗೊಳ್ಬೇಕು, ಅಂದ್ರೆ ಕಾರ್ಯ ನಡೆಯುವ ಮುಂಚೆ, ನಡೆಯುವಾಗ ಮತ್ತೆ ನಡೆಯುವ ನಂತರ ಅದು ಮುಖ್ಯವಾಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ದೈವಗಳಿಗೆ ದೇವರೇ ಆಶೀರ್ವಾದ ಕೊಟ್ಟಿದ್ದಾರೆ. ಅಂದ್ರೆ ನಿನ್ನನ್ನು ಯಾರು ಪ್ರಾರ್ಥಿಸ್ತಾರೋ ಅವರಿಗೆ, ಅವರ ಶ್ರದ್ಧಾ ಭಕ್ತಿಯಲ್ಲಿ ಯಾರು ಪ್ರಾರ್ಥಿಸ್ತಾರೋ ಅವರಿಗೆ ನನಗಿಂತ ಬೇಗ ನಿನ್ನನ್ನು ಪ್ರಾರ್ಥಿಸಿದವರಿಗೆ ಪ್ರತಿಫಲ ಬೇಗನೆ ಸಿಗುತ್ತೆ ಅಂತ ದೈವಗಳಿಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ದೇವರನ್ನು ಸಮಾಧಾನಿಸಲು ಸುಲಭ. ಒಂದು ನಾವು ಆಚರಣೆಯನ್ನು ಮಾಡ್ತಾ ಇದ್ರೆ ಮತ್ತೆ ಅದನ್ನು ಬಿಟ್ರೆ, ಒಂದು ದೇವರ ಹತ್ರ ಪ್ರಾರ್ಥಿಸಿದ್ರೆ, ಕ್ಷಮೆ ಕೇಳಿದ್ರೆ ಅದು ದೇವರು ಶ್ರಮಿಸ್ತಾರೆ. ಆದ್ರೆ ದೈವದಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಆಚರಣೆಯನ್ನು ನಾವು ಪಾಲಿಸ್ತಿದ್ರೆ ಅದನ್ನು ಪಾಲನೆ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಸೊ ದೈವ ಬೇಗನೆ ಸಮಾಧಾನ ಆಗುದಿಲ್ಲ. ಅದಕ್ಕೆ ದೇವಸ್ಥಾನದವರು ಮತ್ತೆ ಎಲ್ಲ ತಿಳಿದವರು, ದೇವರ ಬಗ್ಗೆ ಮತ್ತೆ ದೈವದ ಬಗ್ಗೆ ತಿಳಿದವರು ಈ ನಿಟ್ಟಿನಲ್ಲಿ ಏನಾದ್ರೂ ಒಂದು ಪರಿಹಾರ ಕಂಡ್ಕೊಳ್ಬೇಕು. ಅಂದ್ರೆ ಈಗ ಈ ವರ್ಷ ಮಾಡಿದ್ದಾರೆ, ನೆಕ್ಸ್ಟ್ ವರ್ಷ ಅದು ಕೇಳುತ್ತಾ ಇಲ್ವಾ, ಅದು ಅಲ್ಲಿ ಒಂದು ವೈಬ್ರೇಷನ್ ಇರುತ್ತೆ. ಅದರ ಬಗ್ಗೆ ಮುಂಜಾಗ್ರತೆಯನ್ನು ವಹಿಸ್ಕೋಬೇಕು. ಅಂದ್ರೆ ನಾನು ಚಲನಚಿತ್ರದವರನ್ನು ದೂರದಿಲ್ಲ, ಅವರಿಗೆ ಒಂದು ಆಸೆ ಇತ್ತು, ಅವರು ಮಾಡಿದ್ದಾರೆ. ದೇವರು ಈಗ ದೇವಸ್ಥಾನದವರು ಮತ್ತೆ ತಿಳಿದವರು ಇದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಕೋಬೇಕಂತ ನಾನು. ವೆರಿ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಎಸ್ ಥ್ಯಾಂಕ್ ಯು ಸಚಿನ್ ಪಂಪೆಲ್ ಅವರು. ಎಸ್, ಇದೆ, ಆಚರಣೆ ಮಾಡಿದ್ದಾರೆ, ಆಚರಣೆ ಪಾಲಿಸಿದ್ರೆ ಪಾಲನೆ ಮಾಡಬೇಕಾಗುತ್ತೆ ಪ್ರತಿ ವರ್ಷ. ಮುಂದಿನ ವರ್ಷ ಏನು ದೈವ ಕೇಳುತ್ತೆ ಅನ್ನೋದು ಈ ನಂಬಿಕೆ ನಮ್ಮ ತುಳುವರಲ್ಲಿದೆ, ಎಲ್ಲರಲ್ಲೂ ಕೂಡ ಇದೆ. ಇದರ ಬಗ್ಗೆ ಏನ್ ಹೇಳ್ತೀರಾ ಅಂತ ಹೇಳಿ, ಇದೇ ಸಮಸ್ಯೆ ಆಗಿರುವಂತದ್ದು. ಕ್ಷೇತ್ರ ಸಾನ್ನಿಧ್ಯ ತಳವಾಡುಗಳಿದ್ರೆ ಅದು ಪ್ರತಿ ವರ್ಷ ಮಾಡುವಂತ ಸಂಕಲ್ಪ. ಎಷ್ಟೋ ಮಂದಿ ಹರಕೆಯ ಒತ್ತೆಕೋಲ ಮಾಡುವುದಿದೆ, ಅದು ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಒಂದು ಸಂಕಲ್ಪದ ಮುಖೇನ ಮಾಡುವಂಥದ್ದು. ಹಾಗಾಗಿ ಇಲ್ಲೀಗ ಸಿನಿಮಾದವರು ಮಾಡಿ ಹೋದ್ರು ಆ ಸ್ಥಳಕ್ಕೆ ಅಂತಹ ಶೋಭೆ, ಅಂತಹ ಕಳೆ, ಪಾವಿತ್ರತೆ, ಅಂತಹ ಒಂದು ಅಲೌಕಿಕವಾದ ಶಕ್ತಿಯ ಸ್ಪರ್ಶ ಆಗಿದ್ರೆ ಅದು ಮುಂದಕ್ಕೆ ಸಮಸ್ಯೆಗೆ ಕಾರಣ ಆಗ್ಬೋದು. ಅದು ನಮ್ಮ ವಿವೇಕದಿಂದ ಆಚೆಗೆ ಅತೀತವಾದದ್ದು. ಆದ್ರೆ ಅಲ್ಲ, ತಾವು ಏನ್ ಹೇಳ್ತೀರಾ ಅಂತ ಹೇಳಿ, ತಮ್ಮ ಮೈಂಡ್ ಸೆಟ್ ಏನು ರಿಪ್ಲೈ ಕೊಡುತ್ತೆ ಈ ಟೈಮಲ್ಲಿ? ಅಂದ್ರೆ ಅನೇಕ ರಿಸರ್ಚ್ಗಳು ಮಾಡಿರ್ತೀರಿ ಇದರ ಬಗ್ಗೆ. ವಿಷ್ಣುಮೂರ್ತಿ ಅನ್ನುವಂಥ ದೈವ, ಪವರ್ಫುಲ್ ಆಗಿರುವಂಥ ದೈವ, ಅದರಲ್ಲೂ ಒತ್ತೆ ಕೋಲ ಅನ್ನುವಂಥದ್ದು. ಅಟ್ ಎ ಟೈಮಲ್ಲಿ ಕಳೆ ಇರಲ್ವಾ ಆ ಮಣ್ಣಲ್ಲಿ? ಏನ್ ಹೇಳ್ತೀರಾ ಅಂತ ಹೇಳ್ತಾರೆ? ಕಳೆ ಇರ್ತದೆ, ಆದ್ರೆ ಊರಿನವರು ಅದರಲ್ಲಿ ನೇರವಾಗಿ ಪಾಲ್ಗೊಳ್ಳಿಲ್ಲ. ಈಗ ಸಿನಿಮಾದ ಅದೇ ನೋಡಿ, ನಾನು ಆಗದಿಂದ ಕೇಳುವಂತ ಮೂಲಭೂತ ಪ್ರಶ್ನೆ ಅದೇ. ಒಂದು ಸಿನಿಮಾಕ್ಕೋಸ್ಕರ, ನನಗೆ ಉದ್ದೇಶ ಅಂತ ಹೇಳಿದೆ, ಸಿನಿಮಾಕ್ಕೋಸ್ಕರ ಅತ್ಯಂತ ಗಂಭೀರವಾಗಿ ನಡೆಯುವಂತಹ ಒಂದು ಮಾಧ್ಯಮಿಕ ಜಗತ್ತನ್ನೇ ಪುನರ್ಸೃಷ್ಟಿಗೊಳಿಸುವಂತಹ ಒತ್ತೆಕೋಲವನ್ನು ಮರುನಿರ್ಮಿಸಿದ್ರು ಎನ್ನುವುದು ನನಗೆ ಸ್ವಲ್ಪ ಸಲಿಗೆಯ ವ್ಯಾಪ್ತಿ ದೊಡ್ಡದಾಯ್ತು ಅನ್ನಿಸ್ತದೆ. ನಾಳೆ ನಾನು ನನ್ನ ತಂಡದಿಂದ ಒಂದು ನಾಟಕ ಮಾಡುವುದಾದ್ರೆ
ಒಂದು ಕೊರಗಜ್ಜನ ಕೋಲ ಕೊಡ್ಬೋದು ನನ್ನ ಒಂದು ದೃಶ್ಯಕ್ಕೋಸ್ಕರ? ನಾನು ಕೇಳ್ತೇನೆ ಈ ಪ್ರಶ್ನೆ ಬಹಳ ಮುಕ್ತವಾಗಿ. ನಾನೊಂದು ನಾಳೆ ಮಾಡುವಾಗ ಯಾವ್ದೊಂದು ಸಿನಿಮಾ ಮಾಡ್ತೇನೆ, ಒಂದು ಸಾಕ್ಷ್ಯಚಿತ್ರ ಮಾಡ್ತೇನೆ, ಅವ್ರಿಗೆ ಒಂದು ವೇಳೆ ವಿಷ್ಣುಮೂರ್ತಿಯ ಡಾಕ್ಯುಮೆಂಟ್ರಿ ಮಾಡ್ತಾ ತಿಳ್ಕೊಳ್ಳಿ, ವಿಷ್ಣುಮೂರ್ತಿಯ ಒತ್ತೆ ಕೋಲದ ಬಗ್ಗೆ ನಾವು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಬ್ಲಿಕೇಶನ್ ಯೂಟ್ಯೂಬ್ ಅಲ್ಲಿ ಹರಿದಾಡ್ಲಿಕ್ಕೆ ಬರ್ತೇವೆ. ಆಗ ಕೂಡ ಅವರು ನಮ್ಮ ಒಂದು ಡಾಕ್ಯುಮೆಂಟ್ರಿಗೋಸ್ಕರ ಒತ್ತೆ ಕೋಲವನ್ನು ಮಾಡುವ ಪ್ರಯತ್ನ ಖಂಡಿತ ಹೋಗುದಿಲ್ಲ. ಒತ್ತೆ ಕೋಲ ಆಗುವಲ್ಲಿಗೆ ಹೋಗಿ ಅದನ್ನು ಕಲೆಕ್ಟ್ ಮಾಡ್ತಾರೆ. ಈಗ ನಮ್ಮಂತ ಸಂಶೋಧನೆಯಲ್ಲಿ ತೊಡಗಿರುವವರು, ಹಾಗೆ ವಿದ್ಯಾರ್ಥಿಗಳು, ಹಾಗೆ ಇತರ ಎಲ್ಲರೂ ಕೂಡ ಆ ಫೀಲ್ಡ್ಗೆ ಹೋಗಿ ತಗೊಳ್ತಾರೆ ಹೊರತು ಅದಕ್ಕೋಸ್ಕರ ಮತ್ತೆ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡುದಿಲ್ಲ. ಅದೊಂದು ಅಲೌಕಿಕ ಶಕ್ತಿ ಮತ್ತೊಮ್ಮೆ ಕಡೆ ಬರಬೇಕಿದ್ರೆ ಅಂತಹ ಸನ್ನಿವೇಶಗಳು, ನಿರ್ದಿಷ್ಟ ಜನಾಂಗ, ನಿರ್ದಿಷ್ಟ ಸ್ಥಳ, ಅಂತಹ ಹಿಮ್ಮೇಳ, ಅಂತಹ ಜನರು, ಅಂತಹ ಒಂದು ವಾತಾವರಣ ಆಗ್ಬೇಕಲ್ಲಿ, ಅಂತ ಒಂದು ವಾತಾವರಣ ಆಗ್ಬೇಕು. ಅದಕ್ಕೆ ನಿರ್ದಿಷ್ಟತೆ ಉಂಟು. ಬೇಕಾಗಿರುವಲ್ಲಿ ಮತ್ತೆ ಮತ್ತೆ ಪುನರ್ ಸೃಷ್ಟಿಸುವ ಅಧಿಕಾರ ಖಂಡಿತವಾಗಿಯೂ ಯಾರಿಗೂ ಇಲ್ಲ ಅಂತ ನನಗೆ ಅನಿಸ್ತದೆ. ಹಾಗಾಗಿ ಒಂದು ಕಲೆಯ ಉದ್ದೇಶಕ್ಕೋಸ್ಕರ ನೋಡಿ, ಎಷ್ಟೋ ಸಲ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ವೇದಿಕೆಯಲ್ಲಿ ನಾಟಕದ್ದೋ ಯಕ್ಷಗಾನದ ಒಂದು ಭಾಗವಾಗಿ ಒಂದು ಪಾತ್ರೆಯ ದರ್ಶನ ಮಾಡಿದ್ದೇ ದೊಡ್ಡ ಚರ್ಚೆಗೆ ಕಾರಣ ಆಗ್ತದೆ. ಹಾಗಿರುವಾಗ ಬಹುಶಃ ನಾಳೆದ ಆನಂದ ಸಿನಿಮಾ ಬಂತು, ಹಿಂದೆ ಕೂಡ ಶಿವರಾಜಕುಮಾರ್ ಅವರ ಮೊದಲ ಚಿತ್ರ ಬಹುಶಃ ಆನಂದ್, ಈಗ ಇನ್ನೊಂದು ಹೆಸರಲ್ಲಿ ಬರ್ತಾ ಉಂಟು. ಅದರ ಬಗ್ಗೆ ಸಂತೋಷ, ಅವರು ಒಳ್ಳೆ ನಟರು. ಆದ್ರೆ ಆ ಸಿನಿಮಾದಲ್ಲಿ ಅದನ್ನು ಹೇಗೆ ಬಳಸಿಕೊಂಡಿದ್ದಾರೆ ಗೊತ್ತಿಲ್ಲ. ಒಂದು ದೃಶ್ಯದಲ್ಲಿ ಯಾವುದೋ ಹೀರೋಯಿನ್ ಬರುವ ಸನ್ನಿವೇಶ ಇರಬಹುದು, ಅಲ್ಲಿ ಒತ್ತೆ ಕೋಲ ನಡೀತಾ ಇರ್ತದೆ, ಇವರು ಅಲ್ಲಿ ಪಾಲ್ಗೊಳ್ತಾರೆ, ಅಲ್ಲಿ ಪ್ರಸಾದ ತಗೊಂಡು ಹೋಗ್ತಾರೆ, ಅಷ್ಟೇ ಇರ್ಬೋದು. ಆದ್ರೆ ಅದರ ಹಿನ್ನೆಲೆಗೋಸ್ಕರ ಏನೆಲ್ಲ ಮಾಡ್ಬೇಕು ಒಂದು ದೃಶ್ಯಕ್ಕೆ ಇಡೀ ಒತ್ತೆ ಕೋಲವನ್ನು ಅದರಲ್ಲಿ ತೋರಿಸಿದ್ರೆ ಸಿನಿಮಾದಲ್ಲಿ ಬೇರೆ ಕಥೆ ಇರ್ಲಿಕ್ಕಿಲ್ಲ. ಹಾಗಾಗಿ ಆ ಒಂದು ಸನ್ನಿವೇಶಕ್ಕೋಸ್ಕರ ಎಲ್ಲವನ್ನು ಮರುಸೃಷ್ಟಿ ಮಾಡಿದ್ರು. ಒಂದು ಮೂಲಭೂತ ಪ್ರಶ್ನೆಯನ್ನು ನಾನು ಹೇಳ್ತೇನೆ ಇಲ್ಲಿ. ತೆಯ್ಯಂ ಕಲಾವಿದರು ನನಗೆ ಅನೇಕ ಆಪ್ತರು ಕೇರಳದ. ಅಲ್ಲಿ ಮುಖ್ಯವಾಗಿ ವಣ್ಣಾರು, ಮಲಯಮ್ಮಾರು ಮತ್ತು ಕೋಪಳಮಾರು ಅಂತ 3 ವರ್ಗದವರು ತೆಯ್ಯಂ ಕಟ್ತಾರೆ. ಅದರಲ್ಲಿ ಶ್ರೇಣೀಕರಣ ಉಂಟು. ಈ ಅಮ್ಮ ದೈವಗಳಿಗೆ, ತಾಯಿ ಪರ ದೇವತೆಗಳಿಗೆಲ್ಲ ವಣ್ಣಾರುಗಳು ಕಟ್ತಾರೆ. ಇಂಥ ವಿಷ್ಣುಮೂರ್ತಿ ಮತ್ತೆ ಮಂತ್ರಮೂರ್ತಿಗಳಿಗೆಲ್ಲ ಮಲಯಮ್ಮಾರು ಕಟ್ತಾರೆ. ಇವರ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ನಾನು ಹಾಗೆ ಹೇಳಿದೆ, ಈ ಪತ್ತನಾಜೆ ನಂತರ ಭೂತಾರಾಧನೆ ಅನುಷ್ಠಾನಗಳು ಕಡಿಮೆ ಆಯ್ತು. ಅನಂತರ ನಮ್ಮ ಹೊಟ್ಟೆಪಾಡೇನು, ಅನಂತರ ನಮ್ಮ ಹೊಟ್ಟೆಪಾಡು ಏನು ಅಂತ ಪ್ರಶ್ನೆ ಇಟ್ಟಾಗ ಇಂತಹ ಒಂದು ಆಹ್ವಾನ ಬಂದಾಗ ಅವರು ಸಿದ್ಧಾಗ್ತಾರೆ. ಗ್ರಾಮಸ್ಥರು ಕೂಡ ಅಥವಾ ಅಲ್ಲಿ ಆಗಿರುವಂತಹ ಒಂದು ನಂಬಿಕೆಗಳು, ಆಚಾರ ವಿಚಾರಗಳು ಬರುತ್ತೆ ಅಲ್ವಾ, ಧಾರ್ಮಿಕ ಹಿನ್ನೆಲೆ ಇರುವಂತದ್ದು, ಹಿರಿಯರ ಒಂದು ನಂಬಿಕೆ, ನಮ್ಮ ನಂಬಿಕೆಗಳು ಎಲ್ಲವೂ ಕೂಡ ಬರುತ್ತೆ. ಸರಿ, ನಾವು ಹೇಳಿರುವಂತ ಸರಿ ಫೋಕ್ ಆರ್ಟ್ ಆಗಿ ಬದಲಾಗ್ತಾ ಇದೆಯಾ? ನನ್ನ ಪ್ರಶ್ನೆ ಅದು. ಫೋಕ್ ಆರ್ಟ್ ಅಂತಲ್ಲ, ಎಲ್ಲಾ ಟ್ರೆಡಿಷನಲ್ ಆರ್ಟ್ ಕೂಡ ಟ್ರೆಡಿಷನಲ್ ಎಂಬ ಹೆಸರನ್ನು ಜೊತೆಗೆ ಇಟ್ಟುಕೊಂಡ್ರು ಕೂಡ ಅದು ಕಾಲದ ಕೂಸೆ, ಕಾಲದ ಜೊತೆ ಒಂದು ಅಭಿಮುಖತೆಯನ್ನು ವ್ಯಾವಹಾರಿಕವಾಗಿರಬಾರ್ದು, ಇರಬಾರ್ದು ಅನ್ನುವಂಥದ್ದು ಅಲ್ವಾ? ಅದು ಇನ್ನೊಬ್ರು ಕಾಲ್ ಇದ್ದಾರೆ. ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಅರುಣ್ ಉಳ್ಳಾಲ್ ಕೇಳುವಂಥದ್ದು, ಏನ್ ಸಮಸ್ಯೆ ಇನ್ನು ಮುಂದಕ್ಕೆ ಕೇಳ್ತಾ ಇರುವಂಥದ್ದು ಅದೇ, ಜನರಿಗೆ ಆತಂಕ ಆಗಿರುತ್ತೆ, ಇನ್ನು ಮುಂದಕ್ಕೆ ಹೇಗೆ ದೈವ ಕೇಳುತ್ತಾ ಅನ್ನುವಂಥದ್ದು, ಏನ್ ಸಮಸ್ಯೆ ಬರ್ಬೋದು? ತಾವೇನು ಹೇಳಿದ್ರೆ ಅಂದ್ರೆ ತಮ್ಮ ರಿಸರ್ಚ್ ಮಾಡಿರ್ತೀರಾ, ಅಂಡ್ ವಿಷ್ಣುಮೂರ್ತಿ ದೈವದ ಬಗ್ಗೆ ಗೊತ್ತಿದೆ. ಇನ್ನೊಂದ್ ಕಡೆ ಹೇಳಿದ್ರು, ಒಬ್ರು ರಾಜೇಶನವನ್ನು ಕರೆ ಮಾಡಿದ್ರು, ಏನಂತ ಹೇಳಿದ್ರೆ ಆ ವಿಷ್ಣುಮೂರ್ತಿಯ ದೈವಕ್ಕೆ ಕೋಲ ಸರಿಯಾಗಿ ಆಗಿದ್ಯಾ, ಇಲ್ದಿದ್ರೆ ಅಲ್ಲೂ ಏನಾದ್ರೂ ಸಮಸ್ಯೆ ಬರ್ಬೋದಾ ಅನ್ನುವಂಥದ್ದು ಒಂದು ಕಾಳಜಿ. ಸರಿಯಾಗಿ ಆಗಿದ್ರೆ ಇನ್ನು ಮುಂದಕ್ಕೆ ಹೇಗೆ ದೈವದ ಕಳೆ ಇರುತ್ತೆ, ಇನ್ನು ಮುಂದಕ್ಕೆ ಕೇಳುತ್ತಾ, ಏನಾದ್ರು ಸಮಸ್ಯೆ ಬರುತ್ತಾ, ಈ ರೀತಿಯಲ್ಲಿ ಯೋಚನೆ ಮಾಡ್ಲೇಬೇಕಾಗುತ್ತೆ ಅನ್ನುವಂಥದ್ದು ಅಲ್ವಾ? ನೀವು ಕೇಳಿದ ಪ್ರಶ್ನೆ ಸರಿಯಾಗಿ ಮಾಡಿದ್ರು ತಪ್ಪು, ಸರಿಯಾಗಿ ಮಾಡದಿದ್ರು ತಪ್ಪು ಎನ್ನುವ ಹಾಗುಂಟು ಅಲ್ಲ, ಅದು ನಮ್ಮೆಲ್ಲರಿಗೊಂದು ಅಲ್ವಾ? ಸರಿಯಾಗಿ ಮಾಡಿದ್ರೆ ಅಲ್ಲಿ ಒಂದು ಕಳೆ ಬರ್ತದೆ ಮೊಬೈಲ್, ಸರಿಯಾಗಿ ಮಾಡದಿದ್ರೆ ಅದೇ ಮುಂದಕ್ಕೆ ದೋಷವಾಗಿ. ಇಂತಹ ಒಂದು ದ್ವಂದ್ವ ಮನಸ್ಥಿತಿ ಎಲ್ಲರಿಗಿರುವಂಥದ್ದು, ನನಗೂ ಇರುವಂಥದ್ದೇ. ಆದ್ರೆ ಒಂದು ಆರಾಧನೆ ಪ್ರಕ್ರಿಯೆಯನ್ನು ಒಂದು ಕೈಗೊಳ್ಳುವಾಗ, ಆಯೋಜಿಸುವಾಗ ಅದಕ್ಕೆ ಬಹಳ ಅದೊಂದು ಸಮಷ್ಟಿಯ ಕಲ್ಪನೆ, ಸಮಷ್ಟಿಯ ಪಾಲ್ಗೊಳ್ಳುವಿಕೆ ಬೇಕು. ಒಬ್ಬ ವ್ಯಕ್ತಿ ನಿಷ್ಠವಾಗಿ ನಡೆಯುವಂಥದ್ದಲ್ಲ. ಹಾಗಿರುವಾಗ ಈ ವಿಷ್ಣುಮೂರ್ತಿಯ ಒತ್ತೆ ಕೋಲ ಎನ್ನುವಂಥದ್ದು ನಡಿಬೇಕಿದ್ರೆ ಬಹುಶಃ ಸಾವಿರ ಸೀಮೆ ವ್ಯಾಪ್ತಿ ಮತ್ತು ಅಲ್ಲೇ ಪಕ್ಕದಲ್ಲಿರುವ ದೇವಸ್ಥಾನದವರನ್ನು ಒಳಗೊಂಡು ಅದಕ್ಕೊಂದು ಸಮಿತಿ ರಚನೆ ಮಾಡಿಯೋ, ಮರಮುಹೂರ್ತಗೈದೋ, ಅದಕ್ಕೆ ಬೇಕಿರುವಂತಹ ಪಾತ್ರೆಗಳು, ವಿಷ್ಣುಮೂರ್ತಿ ಆವೇಶಗೊಳ್ಳುವಾಗ ಪಣಿಕರಿಗೆ ಗೊತ್ತಿದೆ ಅದು, ಅದರ ಜೊತೆ ಅನೇಕ ವಿಷ್ಣುಮೂರ್ತಿಯ ಪಾತ್ರೆಗಳ ಆವೇಶಗೊಳ್ಳಬೇಕು, ವಯನಾಡು ಕುಲವಂದೈವದ ಪಾತ್ರೆ ಆವೇಶಗೊಳ್ಳಬೇಕು, ಅವರ ದೈವ ಅಗ್ನಿ ಪ್ರವೇಶ ಆಗುವುದಕ್ಕಿಂತ ಮೊದಲು ಈ ಪಾತ್ರೆಗಳೆಲ್ಲ ಅಗ್ನಿ ಪ್ರವೇಶ ಮಾಡಬೇಕು, ಅವರ ಅನಂತರವೇ ದೈವ ಪೂವರಿಯನ್ನು ತಕೊಂಡು ಹೋಗ್ಬೇಕು. ಹೀಗೆ ಇಂಥ ಎಲ್ಲ ಕಲ್ಪನೆಗಳುಂಟು. ಇದೆಲ್ಲವೂ ಮಾಡಬೇಕಿದ್ರೆ ಇತರ ಸಮುದಾಯದವರು ಬೇಕೇ ಬೇಕು. ಈಗ ಪಾತ್ರಿಗಳೆಲ್ಲರೂ ಮಲಯ ಸಮುದಾಯದವರಲ್ಲ, ಇತರ ಸಮುದಾಯದವರು ಬೇಕು. ಅವರ ಪಾಲ್ಗೊಳ್ಳುವಿಕೆ ಅಲ್ಲಿ ನಡೆದಿಲ್ಲ ಎಂಬುದು ನಮಗೆ ತಿಳಿದಿರುವಂತ ವಿಚಾರ. ಇನ್ನು ಅದು ಮಾಡಬೇಕಿದ್ರೆ ಅನೇಕ ದಿನಗಳ ಪೂರ್ವ ಅನುಷ್ಠಾನಗಳುಂಟು. ಅದು ಕೂಡ ಒಂದು ಸಿನಿಮಾಕ್ಕೋಸ್ಕರ ತಕ್ಷಣಕ್ಕೆ ಅಲ್ಲಿ ನಿರ್ಮಾಣ ಮಾಡುವಾಗ ನನಗೆ ಮಾಡಿದ್ದಾರೆ ಎನ್ನುವ
ಎನ್ನುವುದರ ಬಗ್ಗೆ ಅನುಮಾನ ಉಂಟು. ಅದರ ಹಿಂದಿನ ಈಗ ಸಿನಿಮಾದವರು ಮೊನ್ನೆ ಅಷ್ಟೇ ಬಂದಿದ್ದಾರೆ, ಅದ್ರ ಹಿಂದಿನ ಪ್ರಕ್ರಿಯೆಯಲ್ಲೆಲ್ಲ 1 ತಿಂಗಳಲ್ಲಿ ವಾಸ್ತವ್ಯ ಹೂಡಿ ಅದನ್ನೆಲ್ಲ ಮಾಡಿ ಇವರಿಗೆ ಪಾಪ ಕರೆ ಬಂದಿದೆ, ಇವರು ಹೋಗಿ ಮಾಡಿದ್ದಾರೆ. ಈಗ ಪಾಪ ಅವರ ವ್ಯಾಪ್ತಿಯಲ್ಲೂ ಅವರಿಗೆ ವಿರೋಧಗಳು ಬಂದಿದೆ. ಏಕೆಂದ್ರೆ ನನಗೆ ಸಂಪರ್ಕದಲ್ಲಿದ್ದಾರೆ, ಅವರು ಕ್ಷೇತ್ರಕ್ಕೆ ಕರೆಸಿ ಅವರನ್ನೆಲ್ಲ ಕೇಳಿದ್ದಾರೆ, ನೀವು ಏಕೆ ಹಾಗೆ ಒಪ್ಪಿತೀರಿ ಎನ್ನುವುದರ ಬಗ್ಗೆ ಎಲ್ಲ. ಆದ್ರೆ ಅವರು ಪಾಪ ಅಲ್ಲಿ ಹೇಳಿದ್ರು, ನಮಗೆ ಹೇಳಿದ್ರು, ಅದಕ್ಕೆ ನಾವು ಮಾಡಿದ್ದೇವೆ. ಅಲ್ಲೇ ನಾನು ಮತ್ತೆ ಹೇಳುವುದು, ಇಲ್ಲಿ ಮೂಲಭೂತ ಪ್ರಶ್ನೆ ಅವರಿಗೆ ಹೊಟ್ಟೆಪಾಡು. ಈ ಸಮಯದಲ್ಲಿ ಯಕ್ಷಗಾನದವರು ಹೇಗೆ ಮತ್ತೆ ಗೆಜ್ಜೆ ಕಟ್ಟಿದ್ರು, ಭೂತಕೋಲದವರು ಹೇಗೆ ಒಂದೊಂದು ದೈವಗಳು ಮತ್ತೆ ಮತ್ತೆ ಇಳಿಲಿಕ್ಕೆ ಆರಂಭ ಆಯ್ತು. ಏಕೆಂದ್ರೆ ವರ್ಷ ಪೂರ್ತಿ ದೈವ ಕಟ್ಟಿದಂತಹ ಈ ವಣ್ಣಾರಿಗೆ, ಈ ಮಲೆಯಮ್ಮಾರಿಗೆ ಈ ಮಳೆಗಾಲದ ಅವಧಿಯಲ್ಲಿ ಏನು ಮಾಡ್ಬೇಕಂತ ತೋಚುವುದಿಲ್ಲ. ಅವರು ಸಣ್ಣ ಪುಟ್ಟ ಕೂಲಿ ಕೆಲಸಕ್ಕೆ ಹೋಗ್ಬೇಕು, ಅಧಿಕೃತವಾದ ಕೆಲಸಕ್ಕೆ ಹೋದ್ರೆ ಅನಂತರ ದೈವ ಕಟ್ಟುವ ಸಂದರ್ಭದಲ್ಲಿ ಅದನ್ನು ಬಿಡಬೇಕಾಗ್ತದೆ. ಆ ಸಮಯದಲ್ಲಿ ಇಂಥ ಕರೆ ಬಂದಾಗ ಅವರು ಒಪ್ಪಿಕೊಳ್ತಾರೆ. ಎಷ್ಟೋ ಸಲ ಗುಟ್ಟಾಗಿ ಸಾರ್ವಜನಿಕವಾಗಿ ಆಗುವಾಗ ಇಂಥ ಸಮಸ್ಯೆಗಳು ಏರ್ಪಡ್ತದೆ. ಉದ್ದೇಶ ಇಷ್ಟೇ. ಸಿನಿಮಾದ ಒಂದು ಬಹುಶಃ ಸಿನಿಮಾದವರು ಆ ಕಲೆಯನ್ನು, ಆ ಆರಾಧನಾ ಪ್ರಕ್ರಿಯೆಯನ್ನು ತಮ್ಮ ಒಂದು ದೃಶ್ಯದಲ್ಲಿ ತಂದು, ಈಗ ಗುರುಕಿರಣ್ ಸರ್ ಇರುವ ಕಾರಣ ಅವರ ಆ ಕಾಳಜಿಯನ್ನು ಮಾಡಿದ್ದಾರೆ. ಬಹಳ ಸಂತೋಷ. ಅವರಿಗಿರುವ ಕಾಳಜಿಗೆ 1000 ಪ್ರಣಾಮ. ತೋರಿಸಿದ್ದಾರೆ. ಆ ದೃಶ್ಯದ ಮೂಲಕ ನಮ್ಮ ಒಂದು ಸಂಸ್ಕೃತಿ ಪ್ರತಿಬಿಂಬ ಆಗಲಿ. ಆ ಉದ್ದೇಶ ಬಹಳ ಒಳ್ಳೆಯದು. ಸಿನಿಮಾ ತಂಡದವರದು ಅಷ್ಟು ದೊಡ್ಡ ಪ್ರಮಾದ ಏನಲ್ಲ ಅದು. ಆದ್ರೆ ಆ ಸಮಯದಲ್ಲಿ ಸೃಷ್ಟಿಗೊಳ್ಳುವಂತ ಸಮಯ ಉಂಟಲ್ಲ, ಸಂದರ್ಭ, ಅದು ಸ್ವಲ್ಪ ವಿವೇಚಿಸಬೇಕಾದದ್ದು. ಮತ್ತೆ ಅದರ ಫಲಿತ ಎಲ್ಲಿ ತನಕ ಹೋಗ್ತದೆ ಗೊತ್ತಿಲ್ಲ. ನಾಳೆ ಅದು ಸಮಸ್ಯೆ ಕಾರಣ ಆಗ್ತದೋ, ನಾನು ಜ್ಯೋತಿಷನಲ್ಲ, ಹೀಗೆಲ್ಲ ಲೆಕ್ಕಾಚಾರ ಹಾಕಿ ಆ ಧಾರ್ಮಿಕ ಹಿನ್ನೆಲೆಯಲ್ಲಿ ನೋಡುವುದಕ್ಕೆ. ಆದ್ರೆ ಸಮಸ್ಯೆ ಎದುರಾಗದಿರ್ಲಿ ಎಂಬುದು ಆಶಯ, ನಮ್ಮ ಆಶಯ ಅಷ್ಟೇ. ಸಮಸ್ಯೆ ಎದುರಾಗದಿರ್ಲಿ. ಮತ್ತೆ ಒಂದು ಪ್ರದರ್ಶನ ಕಲೆಗೋಸ್ಕರ ಇಂತಹ ಅನುಷ್ಠಾನ ಕಲೆಗಳನ್ನು ಬಳಸುವುದು ಕಷ್ಟ. ನಾಳೆ ನನ್ನ ಮನೆಯ ನನ್ನ ಆರಾಧನೆ ವಿಷಯ ಭಗವತಿ, ನಾನು ಸಭೆ ಎದುರು ಹೇಳ್ತೇನೆ ಸಾರ್ವಜನಿಕವಾಗಿ, ನನ್ನ ಆರಾಧನೆ ವಿಷಯ ಭಗವತಿ. ನನ್ನ ಮನೆಯಲ್ಲಿ ನಾಳೆ ನನ್ನ ಮದುವೆ ಆಗುವಾಗಲೋ, ನನ್ನ ಮನೆ ಗೃಹ ಪ್ರವೇಶ ಆಗುವಾಗಲೋ ನಾನು ನನ್ನ ಪ್ರೀತಿಯ, ನನ್ನ ಕಾಳಜಿಯ ಇಷ್ಟು ಸುಂದರವಾದದ್ದು ಮತ್ತು ಭವ್ಯವಾದಂತಹ ಭಗವತಿಯ ತೆಯ್ಯಮ್ಮನ್ನು ಕಟ್ಟಿ ಸ್ವಾಗತಕ್ಕೆ ನಿಲ್ಲಿಸಿದೆ. ನನ್ನ ಆರಾಧನಾ ಅಧ್ಯಯನದ ವಿಷಯ ಅಂತ ಹೇಳಿ. ಆಗ ನನ್ನ ವೈಯಕ್ತಿಕ ಸ್ವಾರ್ಥಕ್ಕೆ ಆ ಇಡೀ ಕಲೆಯನ್ನು ಬಳಸಿದಾಗ ಆಗ್ತದೆ. ಅವರ ಹೊಟ್ಟೆಪಾಡು ಅದೆಲ್ಲ ಲೆಕ್ಕಾಚಾರ ಬರುವುದಿಲ್ಲ. ಹಾಗೆ ತಮ್ಮ ಒಂದು ದೃಶ್ಯಕ್ಕೋಸ್ಕರ ಆ ಸಿನಿಮಾದವರ ಒಂದು ಪ್ರಸಾರತೆಗೆ, ಪ್ರಾಚುರ್ಯಕ್ಕೆ ಅವರು ಒಂದು ವೇಳೆ ಅದನ್ನು ಬಳಸಿಕೊಂಡ್ರೆ ಅವರಿಗೆ ಅದು ಬಹಳ ದೊಡ್ಡ ಲಾಭ. ಅವರ ಸಿನಿಮಾದ ಬಹಳ ಮುಖ್ಯ ಭಾಗ ಅದು. ಇಡೀ ಒತ್ತೆಕೋಲವನ್ನು ತೋರಿಸಿದ್ದಾರೆ ಮರ, ಕೇರಳದವರಿಗೆ ಸಂಭ್ರಮ ಪಡಬಹುದು. ಆದ್ರೆ ಅವರಿಗೆ ಲಾಭ ಆಗ್ತದೆ. ಆದ್ರೆ ಈ ಕಲೆಗೆ ಬೀಳುವ ಪೆಟ್ಟನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ನಾಳೆ ಮತ್ತೊಮ್ಮೆ ಇನ್ನೊಬ್ಬ ತನ್ನ ವೈಯಕ್ತಿಕ ವಿಚಾರಕ್ಕೋಸ್ಕರ, ತನ್ನ ಸಂಸ್ಥೆಯ ಕೀರ್ತಿಗೋಸ್ಕರ, ತನ್ನ ಕಲೆಯ ಪ್ರಸಿದ್ಧಿಗೋಸ್ಕರ, ಅಥವಾ ತನ್ನ ಹೆಸರಿನ ಪ್ರಸಿದ್ಧಿಗೋಸ್ಕರ, ತನ್ನ ವೈಯಕ್ತಿಕ ಕಾರ್ಯಕ್ರಮಕ್ಕೋಸ್ಕರ, ಖಾಸಗಿ ಕಾರ್ಯಕ್ರಮಕ್ಕೋಸ್ಕರ ಇಂತಹ ಸಮಷ್ಟಿಯ ಪ್ರಕ್ರಿಯೆಗಳನ್ನು ಮತ್ತೊಮ್ಮೆ ಸೃಷ್ಟಿಸುವಂತಹ ಧೈರ್ಯ ತೋರ್ತಾನೆ. ಅದು ಆಗದಿರ್ಲಿ. ಅದು ಎಲ್ಲರೂ ಸೇರಿ ಸಮುದಾಯದ ಒಂದು ಏನು ಬಾಂಧವ್ಯಕ್ಕೆ ಕಾರಣವಾಗಿ ಉಂಟು, ಹಾಗೆ ಎಲ್ಲರೂ ಸೇರಿ ಮಾಡುವಂತದ್ದಾಗ್ಲಿ. ಯಾರಿಲ್ಲದಿದ್ರು ನಾನೊಬ್ಬ ಮಾಡಬಲ್ಲೆ ನನ್ನ ಸ್ವೇಚ್ಛೆಗೋಸ್ಕರ ಅಂತ ಹೇಳುವ ಮಾತು ಅದು ಯಾವತ್ತೂ ಶೂನ್ಯವಾಗಿರ್ಲಿ ಎಂಬುದು ನನ್ನ ಆಶಯ. ಎಸ್ ವೀಕ್ಷಕರೇ, ಇದು ಇವತ್ತಿನ ಒಂದು ಕಾರ್ಯಕ್ರಮ. ಏನು ಆರೋಗ್ಯಕರವಾಗಿರುವಂತಹ ಚರ್ಚೆ ಇರಲಿ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ನಿನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ಆನಂದ್ ಚಿತ್ರತಂಡದಿಂದ ಏನು ಅಪಪ್ರಚಾರ ಆಗಿದೆ ಅನ್ನುವಂಥದ್ದು, ಅಥವಾ ಏನು ಅಪಚಾರ ಆಗಿದೆ ಅನ್ನುವಂತಹ ಮಾತುಗಳು ನಮ್ಮ ದೈವಾರಾಧನೆಗೆ, ನಮ್ಮ ಭೂತಾರಾಧನೆಗೆ ಅನ್ನುವಂಥದ್ದು ತಮಗೂ ಕೂಡ ಗೊತ್ತೇ ಇದೆ. ವಿಷ್ಣುಮೂರ್ತಿ ದೈವ ಆಗಿರ್ಬೋದು, ಅದೇ ರೀತಿ ಪೊಟ್ಟಂ ದೈವ ಅನ್ನುವಂಥದ್ದು ಒತ್ತೆಕೋಲ ಮಾಡ್ತಾರೆ. ಚಿತ್ರೀಕರಣಕ್ಕೋಸ್ಕರ ಮರುಸೃಷ್ಟಿ ಮಾಡುವಂತಹ ಒಂದು ಚಿತ್ರೀಕರಣ ಅಲ್ಲಿ ನಡೆದಿತ್ತು. ಏನಾಗುತ್ತೆ ಅಂಡ್ ಜನರು ಕೇಳ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಏನು ಅನ್ನೋದು. ಪ್ರತಿ ವರ್ಷ ಈ ದೈವ ಅನ್ನುವಂಥದ್ದು ಇದೆ, ನಮ್ಗೆ ಏನಾದ್ರು ಕೇಳುತ್ತಾ, ಸೇವೆ ಕೇಳುತ್ತಾ ಅನ್ನುವಂಥದ್ದು. ಇನ್ನು ಮುಂದಕ್ಕೆ ಏನಾಗುತ್ತೆ, ಊರಿಗೆ ಸಮಸ್ಯೆ ಬರುತ್ತಾ ಇಲ್ವಾ ಅನ್ನುವಂಥದ್ದು. ಅಂಡ್ ನಮ್ ಜೊತೆ ಅರುಣ್ ಉಳ್ಳಾಲ್ ಅವರು ಧಾರ್ಮಿಕ ಚಿಂತಕರು ತುಂಬಾ ಚೆನ್ನಾಗಿ ಎಳೆಯಾಗಿ ಎಲ್ಲವೂ ಕೂಡ ಬಿಚ್ಚಿಟ್ಟಿದ್ದಾರೆ. ಏನು ಅನ್ನುವಂಥದ್ದು, ಈ ಒತ್ತೆಕೋಲ ಅನ್ನುವಂಥದ್ದು ಏನು, ಇದರ ಹಿನ್ನೆಲೆ ಏನು, ಹೇಗ್ ಬಂತು ಅನ್ನುವಂಥದ್ದು. ನಿಜವಾಗ್ಲೂ ಕೂಡ ಈ ಚಿತ್ರೀಕರಣ ಅಂತ ಹೇಳುವಾಗ ವೈಯಕ್ತಿಕ ವಿಷಯಗಳಿಗಾಗಿ ದೈವಾರಾಧನೆಯನ್ನು, ಭೂತಾರಾಧನೆ ಬಳಸಿಕೊಳ್ಬಹುದಾ ಅನ್ನುವಂತಹ ವಿಷಯದ ಬಗ್ಗೆ ಕೂಡ ನಾವು ಮಾತನಾಡಿದ್ವಿ. ಅಂಡ್ ಭಗವತಿ ಆರಾಧನೆ, ಕೇರಳದ ತಯ್ಯಂ ಸಂಸ್ಕೃತಿಯ ಬಗ್ಗೆ PhD ಕೂಡ ಮಾಡ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ವಿಷಯಗಳು. ಅದೇ ರೀತಿ ತಮಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಇತ್ತು, ತಾವು ಕೂಡ ಕರೆ ಮಾಡಿದ್ರಿ, ಮಾತನಾಡಿದ್ರಿ. ಅಂಡ್ ಸ್ಥಳೀಯರು ಕೂಡ ಕರೆ ಮಾಡಿದ್ರು. ಪೊಳಲಿ ಕ್ಷೇತ್ರದಿಂದ ಏನು ಸಮಸ್ಯೆ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿದೆ ಅನ್ನುವಂತಹ ಮಾತುಗಳು ನಾವು ಪ್ರಶ್ನೆ ಇಟ್ಟೆ. ನಿತಿನ್, ಒಂದು ಮಾತು ಹೇಳಬೇಕು. ವಿಷ್ಣುಮೂರ್ತಿಯ ವಿಚಾರ, ಪೊಟ್ಟಂ ತೆಯ್ಯಂನ ವಿಚಾರ ಮತ್ತು ಈ ವಿಚಾರದ ಕುರಿತು
ಏನು ಹೇಳಿದ್ದು ಅದು ಬೊಗಸೆ ಅಷ್ಟು ಮಾತ್ರ. Yes. ಹೇಳದ್ದೇ ಸಾಕಷ್ಟಿದೆ. ಇಲ್ಲಿ ಸಮಯದ ಮಿತಿ ಇರುವ ಕಾರಣ ಸಂಕ್ಷಿಪ್ತವಾಗಿ ಹೇಳೋದು. ಅದೇ ರೀತಿ ಪೊಳಲಿ ಕ್ಷೇತ್ರದಲ್ಲಿ ಸಮೀಪದವರು ಕರೆ ಮಾಡಿದ್ದು, ಸ್ಥಳೀಯರು ಕೂಡ ಏನ್ ಸಮಸ್ಯೆ ಇಲ್ಲ, ನಾವು ಪ್ರಶ್ನೆ ಇಟ್ಟೆ ಎಲ್ಲವೂ ಕೂಡ ಮಾಡಿದ್ವಿ ಅನ್ನುವಂಥದ್ದು ನಾವು ಕೂಡ ಕೇಳುವಂತ ಅಷ್ಟೇ. ನಮ್ಮ ಕಳಕಳಿ ಕೂಡ ಅದೇ, ಯಾರಿಗೂ ಕೂಡ ಸಮಸ್ಯೆ ಆಗ್ಬಾರ್ದು ಅಂಡ್ ಎಲ್ಲವೂ ಕೂಡ ಸರಿಯಾಗಿರ್ಬೇಕು, ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು. ಅಂಡ್ ಸಾವಿರ ಸೀಮೆಯ ಒಡತಿ ನಾವು ನಂಬುವಂತಹ ದೇವರು ಪೊಳಲಿ ಕ್ಷೇತ್ರದ ರಾಜರಾಜೇಶ್ವರಿ ಎಲ್ಲರನ್ನೂ ಕೂಡ ಚೆನ್ನಾಗಿರ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಅಂಡ್ ಇದು ಈ ಹೊತ್ತಿನ ವಿಶೇಷ. ಕೊನೆಯದಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅರುಣ್ ಅವರಿಗೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ. ಯಾವುದೇ ರೀತಿಯ ಧಾರ್ಮಿಕ ಭಾವನೆ ಆಗಿರ್ಬೋದು, ನಂಬಿಕೆಗಳಾಗಿರ್ಬೋದು, ಆಚಾರ ವಿಚಾರಗಳಿಗಾಗಿರ್ಬೋದು, ಇದಕ್ಕೆ ವಿರೋಧ ಅಲ್ಲ, ಬದಲಾಗಿ ಎಲ್ಲೋ ಒಂದ್ ಕಡೆ ಸಮಾಜದ ಬಗ್ಗೆ ಇರುವಂತಹ ಕಾಳಜಿ ಆಗಿರ್ಬೋದು, ಅಥವಾ ನಮ್ಮ ಧಾರ್ಮಿಕ ನಂಬಿಕೆ, ನಮ್ಮ ಆಚಾರ ವಿಚಾರಗಳು, ಇದರ ಮೇಲೆ ಇರುವಂತಹ ಕಾಳಜಿಯ ಮೇಲೆ ಇವತ್ತಿನ ಕಾರ್ಯಕ್ರಮ ಒಂದು ಹೇಳ್ತಾ ಇರುವಂತದ್ದು. ಭೂತಾರಾಧನೆ, ದೈವಾರಾಧನೆ, ನಾಗಾರಾಧನೆ ಇದೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ನಮ್ಮ ತುಳುನಾಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಾಶಸ್ತ್ಯ ಪಡೆದಿದೆ. ದೈವಿಕ ಶಕ್ತಿ ಇದೆ. ಆ ದೈವಿಕ ಶಕ್ತಿ ಯಾವತ್ತೂ ಕೂಡ ಉಳಿಬೇಕು, ಬೆಳಿಬೇಕು. ಆ ಕೆಲಸ ನಮ್ಮ ತುಳುನಾಡಿನಿಂದ ಆಗ್ಬೇಕು ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7. ರಾಷ್ಟ್ರಕ್ಕೆ ಮೋದಿ ಅಗತ್ಯ ಇದೆ.